ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯ. ಪರ್ಯಾಯ ಶ್ರೀ ಪುತ್ತಿಗೆ ಮಠ, ಶ್ರೀಕೃಷ್ಣ ಮಠ ರಾಜಾಂಗಣದ ಈ ಉಪೇಂದ್ರ ತೀರ್ಥ ವೇದಿಕೆಯಲ್ಲಿ ಆಯೋಜಿಸಲಾಗಿರುವ ನಿರಂತರ ಜ್ಞಾನಯಜ್ಞದ ಅಂಗವಾಗಿ ಯೋಗ ಗೀತೆ ಎನ್ನುವ ವಿಚಾರದ ಉಪನ್ಯಾಸವನ್ನು ಶ್ರೀ ಪುತ್ತಿಗೆ ವಿದ್ಯಾಪೀಠದ ಪ್ರಾಂಶುಪಾಲರಾದಂತಹ ಶ್ರೀ ಸುನೀಲ್ ಆಚಾರ್ ಶಾನ್ಭೋಗ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ನೆರೆದಿರುವಂತಹ ಜಿಜ್ಞಾಸುಗಳಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಕೋರ್ತಾ ಆಚಾರ್ಯರು ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವ ನಿಮಗಾಃ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ದಿನ ಭಗವದ್ಗೀತೆಯಲ್ಲಿ ಯೋಗಶಾಸ್ತ್ರ ಎನ್ನುವಂತಹ ವಿಚಾರದಲ್ಲಿ ಕೃಷ್ಣ ಪರಮಾತ್ಮ ಅಂದರೆ ಕೃಷ್ಣನ ವಾಕ್ಯ ಅಂತಂದ್ರೇ ವೇದವ್ಯಾಸರ ಒಂದು ಮಾತುಗಳು, ಅದು ಶಾಸ್ತ್ರಗಳ ನಿರ್ಣಯ. ಯೋಗಿಯಾದವನು, ಯೋಗಿಯ ಲಕ್ಷಣ, ಯೋಗ ಅಂದರೆ ಏನು, ಇದನ್ನೆಲ್ಲ ನಾವು ಸ್ಥೂಲವಾಗಿ ಹಿಂದೆ ಚಿಂತನೆಯನ್ನು ಮಾಡಿದ್ದೆವು. ಅಲ್ಲಿಯೇ ಭಗವದ್ಗೀತೆಯಲ್ಲಿ ಹೇಳುವಾಗ ಯೋಗಿ ಆಗಬೇಕು ಅಂತಾದರೆ ಜ್ಞಾನ ಅಂತನ್ನುವುದು ಬಹಳ ಮುಖ್ಯ. ಅದಕ್ಕೆ ಅರ್ಜುನ ಕೇಳಿದಂತಹ ಪ್ರಶ್ನೆಗಳಿಗೆ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾ ಕೊಡ್ತಾ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮೇ ವೇತ್ತಿ ತತ್ವತಃ. ಹೌದು, ಯೋಗಿ ಆಗಬೇಕು. ಆಗುವುದು ಹೇಗೆ? ಯೋಗ ಮಾರ್ಗದಲ್ಲಿ ಹೋಗಿ, ಅಂದರೆ ಬಾಹ್ಯ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಧ್ಯಾನದಲ್ಲಿ ಸಮಾಧಿಯಲ್ಲಿ ನಾವು ದೇವರನ್ನು ಕಾಣಬೇಕು ಅಂತಾದರೆ ಅದರ ಸಿದ್ಧತೆ ಹೇಗಿರಬೇಕು, ಅಂತಃಸಿದ್ಧತೆ ಹೇಗಿರಬೇಕು? ಅದಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಎಲ್ಲರೂ ಜ್ಞಾನಿಗಳಾಗಲಿಕ್ಕೆ ಆಗುತ್ತಾ? ಎಲ್ಲರೂ ಜ್ಞಾನವನ್ನು ಪಡೆದು ಯೋಗಿಗಳಾಗಬಹುದಾ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ. ಸಾವಿರ ಸಾವಿರ ಮನುಷ್ಯರಲ್ಲಿ, ಇದಕ್ಕೆ ನಮಗೆ 1000, 10, 100, 1000 ಈ 1000 ಅಲ್ಲ, 1000 ಅನ್ನುವುದಕ್ಕೆ ಅನಂತ ಅಂತ ಅರ್ಥ ಮಾಡಬೇಕು ಅಂತ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ, ಅನಂತಾನಾಂತು ಜೀವಾನಾಂ
ಯತಂತೆ ಕಶ್ಚಿದೇವತು. ಅನಂತ ಜೀವರಲ್ಲಿ, ಅಲ್ಲಿ ಮನುಷ್ಯಾಣಾಂ ಸಹಸ್ರೇಶು ಅಂತಂದರೆ ಅನಂತ ಜೀವರಲ್ಲಿ ಯಾರೋ ಒಬ್ಬ ಮಾತ್ರ ಪ್ರಯತ್ನವನ್ನು ಮಾಡ್ತಾನಂತೆ. ಯತಂತೆ ಸ್ವಲ್ಪ ಪ್ರಯತ್ನ ಮಾಡುವವರು, ಮುಖ್ಯೈ ತೇಷಾಂತು ಮುಚ್ಯಂತೆ. ಮುಕ್ತಿಗಾಗಿ ಪ್ರಯತ್ನ ಪಡುವವರು ಮನುಷ್ಯರಲ್ಲಿ ಕೆಲವರು ಮಾತ್ರ, ಎಲ್ಲರೂ ಏನು ಜೀವರಲ್ಲಿ ಎಲ್ಲರೂ ಕೂಡ ಮೋಕ್ಷಕ್ಕಾಗಿ ಪ್ರಯತ್ನ ಪಡುವವರಲ್ಲ. ಅದರಲ್ಲಿಯೂ ಕೂಡ ಅಲ್ಲಿ ಹೇಳ್ತಾರೆ ಕೇಚಿ ದೇವತು ಸ್ಫುಟಂ ಅಂತ ಆಚಾರ್ಯರು ಹೇಳ್ತಾರೆ. ಭಗವದ್ಗೀತೆಯ ಕೃಷ್ಣನ ವಾಕ್ಯಕ್ಕೆ ಆಚಾರ್ಯರು ಹಾಗೇ ಅನುವಾದವನ್ನು ಮಾಡುವಾಗ ಯತತಾಮಪಿ ಸಿದ್ಧಾನಾಂ, ಆಯಿತು ಪ್ರಯತ್ನ ಪಟ್ಟರು, ಕೆಲವೊಬ್ಬರಿಗೆ ಮೋಕ್ಷ ಆಯಿತು, ದೇವರನ್ನು ತಿಳಿದುಕೊಂಡ್ರು, ಮೋಕ್ಷ ಆಯಿತು. ತಿಳಿದುಕೊಂಡವರಲ್ಲಿಯೂ ಕೂಡ ಕೇಚಿದೇವ ಸ್ಫುಟಂ ಅಂತ ಹೇಳ್ತಾರೆ. ಅಂದರೆ ಮುಕ್ತೇಶು ಚ ಕೇಚಿನ್ ಮುಕ್ತೇಶು ಚ ಸ್ಫುಟಂ ಅಂತ. ಅನೇಕರಿಗೆ ಮುಕ್ತಿ ಆಗಿರುತ್ತೆ, ಮುಕ್ತಿ ಯೋಗ್ಯರಿಗೆ ಮೋಕ್ಷ ಆಗಿಬಿಟ್ಟಿರುತ್ತೆ. ಆದರೆ ಸರಿಯಾಗಿ ದೇವರನ್ನು ತಿಳಿದುಕೊಂಡಿದ್ದಾರಾ? ನಮಗೆ ಇಲ್ಲಿಂದ ಬಿಡುಗಡೆ ಆಯಿತು, ಮೋಕ್ಷ ಆಯಿತು ಅಂದ ತಕ್ಷಣ ಮುಕ್ತರೆಲ್ಲರಿಗೂ ಕೂಡ ದೇವರ ಬಗ್ಗೆ ಸರಿಯಾದ ಜ್ಞಾನ ಇದೆ, ಇದ್ದಿದ್ದಕ್ಕೆ ಮೋಕ್ಷ ಆಗಿರುತ್ತೆ. ಆದರೆ ಸರಿಯಾದ ಜ್ಞಾನ ಸಂಪೂರ್ಣ ಇದೆಯಾ ಅಂತ ಪ್ರಶ್ನೆ ಬಂದಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮೇ ವೇತ್ತಿ ತತ್ವತಃ ಅಂತ ಹೇಳಿದರು. ತತ್ವತಃ ಅಂತಂದರೆ ಯಥಾರ್ಥವಾಗಿ ಕೃಷ್ಣ ಅಲ್ಲಿ ವಿಷ್ಣುವನ್ನು ಅಥವಾ ನಾರಾಯಣನೋ ಬೇರೆ ಶಬ್ದ ಪ್ರಯೋಗ ಮಾಡಲಿಲ್ಲ. ಕೃಷ್ಣ ಮೇ ಅಂತ ಹೇಳಿದರು. ಆದ್ದರಿಂದ ಸ್ವಯಂ ನಾರಾಯಣನೇ ಕೃಷ್ಣ. ಕೃಷ್ಣನನ್ನು ಮನುಷ್ಯ ಅಂತ ನಾವು ತಿಳಿಬಾರ್ದು, ನನ್ನನ್ನು ತಿಳಿದವರಿಗೆ ಮೋಕ್ಷ ಆಗಿದೆ. ಆದರೆ ಮುಕ್ತರಲ್ಲಿಯೂ ಕೂಡ ಕೆಲವೊಬ್ಬರು ಮಾತ್ರ ಸರಿಯಾಗಿ ತಿಳಿದಿರ್ತಾರೆ. ಹಾಗಿದ್ರೆ ಮೋಕ್ಷ ಆಗಿದ್ದು ಹೇಗೆ ಅಂತಂದರೆ ನೋಡಿ, ಆಚಾರ್ಯರು ಹೇಳ್ತಾರೆ ದೇವತೆಗಳಲ್ಲಿಯೂ ಕೂಡ ನಿತ್ಯ ಮುಕ್ತಳಾದ ಲಕ್ಷ್ಮೀ ದೇವಿಗೂ ಕೂಡ ಪರಮಾತ್ಮನ ಬಗ್ಗೆ ಪೂರ್ತಿ ತಿಳಿಲಿಕ್ಕೆ ಆಗಲಿಲ್ಲ ಅಂತಾದ ಮೇಲೆ ಮುಕ್ತರಿಗೆ ಸಂಪೂರ್ಣ ತಿಳಿಲಿಕ್ಕೆ ಹೇಗೆ ಸಾಧ್ಯ? ತಿಳಿಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಒಟ್ಟಾರೆ ಏನಾಯಿತು ಅಂದರೆ ದೇವರನ್ನು ತಿಳಿದರೆ ಅವನು ಯೋಗಿ ಅಂತ ಆಗ್ತಾನೆ, ಅವನು ಯೋಗದಲ್ಲಿ ಇರಲಿಕ್ಕಾಗುತ್ತೆ. ಹಾಗೆ ಎಲ್ಲರೂ ತಿಳಿಲಿಕ್ಕಾಗುತ್ತಾ ಅಂತಾದರೆ ಭಗವಂತ ಹೇಳಿದ ಕೆಲವೊಬ್ಬರು ಮಾತ್ರ ಪ್ರಯತ್ನ ಪಡ್ತಾರೆ, ಅನಂತ ಜೀವರಲ್ಲಿ ಕೆಲವೊಬ್ಬರು ಮಾತ್ರ ತಿಳಿಬೇಕು ಅಂತ ಆಸೆ ಪಡ್ತಾರೆ. ತಿಳಿಬೇಕು ಅಂತ ಆಸೆ ಪಟ್ಟವರಲ್ಲಿ ಯಾರೋ ಕೆಲವೊಬ್ಬರು ಮಾತ್ರ ಯಥಾರ್ಥವಾಗಿ ಸರಿಯಾಗಿ ನನ್ನನ್ನು ತಿಳಿದಿರ್ತಾರೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಹಾಗಿದ್ರೆ ಏನಾಯಿತು? ಯೋಗಿ ಅಂತ ಅನಿಸಿಕೊಳ್ಳಬೇಕಾದಾಗ, ಯೋಗ ಮಾರ್ಗದಲ್ಲಿ ಅವನು ಸರಿಯಾಗಿ ಇದ್ದಾನೆ ಅಂತ ಹೇಳಿದಾಗ ಕೃಷ್ಣನ ದೃಷ್ಟಿಯಲ್ಲಿ ಅವನು ಸರಿಯಾಗಿ ತಿಳಿದಿರಬೇಕು ಅಂತ ಆಯಿತು. ಜ್ಞಾನದ ಅವಶ್ಯಕತೆ ತುಂಬ ಇದೆ ಅಂತ ಆಯಿತು. ಅದನ್ನು ಪಡೆಯುವುದು ಹೇಗೆ? ಜ್ಞಾನವನ್ನು ಪಡೆಯುವುದು ಹೇಗೆ? ಮುಂದೆ ಹೇಳುವಾಗ ಸುಮ್ಮನೆ ನಾನು ಪುಸ್ತಕ ಓದಿಕೊಂಡು ನಾನು ದೇವರನ್ನು ತಿಳಿದುಕೊಂಡು ಬಿಡ್ತೇನೆ, ಪುಸ್ತಕಗಳು ತುಂಬ ಸಿಗುತ್ತೆ, ಓದಿಕೊಂಡು ನಾನು ದೇವರನ್ನು ತಿಳಿದುಕೊಂಡು ನಾನು ಒಬ್ಬ ಯೋಗ ಮಾರ್ಗದಲ್ಲಿ ಇದ್ದೇನೆ ಅಂತ ತೃಪ್ತಿ ಪಡ್ತೇನೆ ಅಂದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ನಾವು ದೇವರನ್ನು ತಿಳಿದುಕೊಳ್ಳಬೇಕಾದ್ರೆ ನಾವು ಗುರೂಪಸಕ್ತಿಯನ್ನು ಮಾಡಬೇಕು. ಗುರುಗಳಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ನನಗೆ ಉಪದೇಶವನ್ನು ಮಾಡಿ ಅಂತ ಕೇಳಿಕೊಳ್ಬೇಕು. ಆಗ ಆ ಗುರುಗಳು ಎಂತಹ ಗುರುಗಳು? ತತ್ವದರ್ಶಿನಃ, ಯಥಾರ್ಥವನ್ನು ಕಂಡಂತಹ ಗುರುಗಳು ನಿನಗೆ ಉಪದೇಶವನ್ನು ಮಾಡ್ತಾರೆ. ಮತ್ತೆ ಹೇಗೆ? ಪರಿಪ್ರಶ್ನೇನ ಸೇವಯ, ಬಿಡಬಾರ್ದು ಗುರುಗಳನ್ನು. ಮತ್ತೆ ಮತ್ತೆ ಗುರುಗಳನ್ನು ಬೆನ್ನು ಹಿಡಿದು ಹಠದಿಂದ ಅವರಲ್ಲಿ ಸೇವೆಯನ್ನು ಮಾಡಿ ಅವರು ಪ್ರಸನ್ನರಾಗುವಂತೆ ಅವರನ್ನು ನೋಡಿಕೊಂಡು ಅವರು ಉಪದೇಶ ಮಾಡಿದ ಮೇಲೆ ನಮಗೆ ಯಥಾರ್ಥ ಜ್ಞಾನವಾಗುತ್ತೆ. ಹಾಗಾಗಿ ಆ ಜ್ಞಾನಕ್ಕಾಗಿ ನಮ್ಮ ಪ್ರಯತ್ನ ಅಂತನ್ನುವುದು ಅನಿವಾರ್ಯ ಅಂತ ಆಯಿತು. ನಾವು ಯಾವ ರೀತಿಯಾಗಿ ಸಿದ್ಧರಾಗಿರಬೇಕು? ನಮ್ಮ ಸಿದ್ಧತೆ ಹೇಗಿರಬೇಕು? ಜ್ಞಾನದ ಅವಶ್ಯಕತೆ ಇದ್ದೇ ಇದೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಅದಕ್ಕಾಗಿ ಗುರುಗಳ ಸೇವೆ ಮಾಡಬೇಕು ಅಂತ ಹೇಳಿದ. ಅದರ ಜೊತೆಗೆ ನಮಗೂ ಸ್ವಲ್ಪ ಸಿದ್ಧತೆಗಳು
ಮಾಡಿಕೊಳ್ಬೇಕು, ನಾವು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಅದನ್ನು ಬಾಹ್ಯ ಸಿದ್ಧತೆಗಳು ನಾನು ಹಿಂದೆ ಹೇಳಿದಂತೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಮುಂದಿನ ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಈ ಸಮಾಧಿ ಸ್ಥಿತಿಗೆ ಅಥವಾ ಧ್ಯಾನ ಒಳ್ಳೆಯ ರೀತಿಯಾಗಿ ಆಗಬೇಕಾದರೆ ನಾವು ಕೆಲವೊಂದು ತಯಾರಾಗಿರಬೇಕು. ಅದಕ್ಕೆ ಯಮ, ನಿಯಮ ಇವುಗಳನ್ನು ಪಾಲನೆ ಮಾಡಬೇಕು. ಇದನ್ನು ನಾವು ಭಗವದ್ಗೀತೆಯನ್ನು ನೋಡಿದಾಗ ನೇರವಾಗಿ ಯಮಗಳು, ನಿಯಮಗಳು, ಪ್ರಾಣಾಯಾಮ, ಆಸನ ಅಂತ ಒಂದೇ ಕಡೆ ಸಿಗುವುದು ಕಷ್ಟ. ಕೃಷ್ಣ ಅಲ್ಲಲ್ಲಿ ವಿಷಯಗಳನ್ನು ತಿಳಿಸ್ತಾ ಹೋಗ್ತಾನೆ. ಅದನ್ನು ನಾವು ಹುಡುಕಬೇಕು, ಅದು ನಮ್ಮ ಕೆಲಸ. ಯೋಗಿಯ ಲಕ್ಷಣಗಳನ್ನೆಲ್ಲ ಸಾಲಾಗಿ ಹೇಳ್ತಾ ಬರುವಾಗ 18ನೇ ಅಧ್ಯಾಯದಲ್ಲಿ 16ನೇ ಅಧ್ಯಾಯದಲ್ಲಿ ಕೆಲವು ವಿಚಾರಗಳನ್ನು, ಲಕ್ಷಣಗಳನ್ನು ಕೃಷ್ಣ ಹೇಳ್ತಾ ಬರ್ತಾನೆ, ಕೃಷ್ಣ ಪರಮಾತ್ಮ. ನೋಡಿ, ಯಮದಲ್ಲಿ ಬರುವುದು ಅಹಿಂಸಾ, ಸತ್ಯಂ, ಅಸ್ಥೇಯಂ, ಬ್ರಹ್ಮಚರ್ಯ, ಅಪರಿಗ್ರಹೌ, ಶೌಚಂ, ತಪಃ, ತುಷ್ಟಿ, ಸ್ವಾಧ್ಯಾಯ, ಹರಿಪೂಜನಂ ಅಂತ ಯಮದಲ್ಲಿ ಬರುವಾಗ ಯಮ, ನಿಯಮ, ಆಸನ, ಪ್ರಾಣಾಯಾಮದಲ್ಲಿ ಯಮದಲ್ಲಿ ಅಹಿಂಸೆಯನ್ನು ನಾವು ಪಾಲನೆಯನ್ನು ಮಾಡಬೇಕು. ಅಂದರೆ ಹಿಂಸೆ ಮಾಡಬಾರದು. ನಮಗೆ ಹಿಂಸೆ ಮಾಡಬಾರದು ಅಂತಂದರೆ, ಈಗ ಉದಾಹರಣೆಗೆ ನಮಗೆ ಬೆಳಗ್ಗೆ ಎದ್ದೇಳುವುದು ಒಂದು ರೀತಿಯಾಗಿ ನಮಗೆ ಅದು ಹಿಂಸೆ ಅಂತ ಅನಿಸುತ್ತೆ. ಬೆಳಗ್ಗೆ ಎದ್ದೇಳಬೇಕು, ಬೇಗ ಎದ್ದೇಳಬೇಕು, ಉಷಕಾಲದಲ್ಲಿ ಸ್ನಾನ ಮಾಡಬೇಕು, ಇದೆಲ್ಲ ನಿಯಮಗಳು ಶಾಸ್ತ್ರ ಹೇಳುತ್ತೆ. ಇದು ಹಿಂಸೆ ಅಲ್ವಾ? ನಾವು ಯಾಕೆ ಹಿಂಸೆ, ಅಥವಾ ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕಾದರೂ ಕೂಡ ಮಗುವಿಗೆ ಯಾಕೆ ಹಿಂಸೆ ಕೊಡುವುದು ಅಂತ ಬಿಟ್ಟುಬಿಟ್ರೆ ಶಾಸ್ತ್ರವನ್ನು ಉಲ್ಲಂಘನೆ ಮಾಡಿದ ಪಾಪ ಬರುತ್ತೆ. ನಾವು ಶಾಸ್ತ್ರಕ್ಕೆ ದ್ರೋಹ ಮಾಡಿದಂತಾಗುತ್ತೆ. ಅದನ್ನು ಹಿಂಸೆ ಅಂತ ಕರೆಯೋದಿಲ್ಲ. ಅಥವಾ ಸ್ವಾಮಿಗಳೆಲ್ಲ ತಪ್ತಮುದ್ರಾ ಧಾರಣೆಯನ್ನು ಮಾಡ್ತಾರೆ, ಅದರಿಂದ ನಮ್ಮ ಪಾಪ ಪರಿಹಾರ ಆಗುತ್ತೆ. ಸ್ವಾಮಿಗಳು ಅಯ್ಯೋ ಯಾಕೆ ಹಿಂಸೆ ಕೊಡಬೇಕು ಭಕ್ತರಿಗೆ ಅಂತ ಬಿಟ್ಟುಬಿಟ್ರೆ ನಮ್ಮ ಪಾಪ ಪರಿಹಾರ ಆಗುವುದು ಹೇಗೆ? ಅದು ಹಿಂಸೆ ಅಲ್ಲ, ಅದು ನಮ್ಮ ದೇಹ ದಂಡನೆಯನ್ನು ಮಾಡಿಕೊಳ್ಳುವುದು. ನಾವು ಮಾಡಿದ ಪಾಪಗಳನ್ನು ಪರಿಮಾರ್ಜನೆಯನ್ನು ಮಾಡಿಕೊಳ್ಳಲಿಕ್ಕೆ ಶಾಸ್ತ್ರ ಕೊಟ್ಟಂತಹ ಮಾರ್ಗ. ಆದ್ದರಿಂದ ಹಿಂಸೆ ಬಿಡಬೇಕು ಅಂದ ತಕ್ಷಣ ತಣ್ಣೀರು ಸ್ನಾನ ಮಾಡುವುದು ಒಂದು ಹಿಂಸೆಯೇ ನಮ್ಮ ದೃಷ್ಟಿಯಲ್ಲಿ. ಅದರಿಂದ ಯಾವ ಶಾಸ್ತ್ರಾಚರಣೆಗಳು ಮಾಡಲಿಕ್ಕಿಲ್ಲ, ಅದನ್ನು ಹಿಂಸೆ ಅಂತ ಹೇಳಲಿಲ್ಲ. ಯಾವುದರಿಂದ ನಮ್ಮ ಉದ್ಧಾರ ಆಗುತ್ತೋ ಅದು ಹಿಂಸೆ ಅಲ್ಲ, ಅದನ್ನು ಮಾಡಬೇಕು. ಅದು ನಮ್ಮ ದೇಹ ದಂಡಿಸಿಕೊಳ್ಳುವುದು. ಶರೀರ ಕೊಟ್ಟಂತಹ ಪರಮಾತ್ಮನಿಗೆ ನಮ್ಮ ಶರೀರದಿಂದ ಅವನ ಸೇವೆಯನ್ನು ಮಾಡುವುದು, ಅದನ್ನು ಹಿಂಸೆ ಅಂತ ಕರೆಯೋದಿಲ್ಲ. ಆದರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತೊಬ್ಬರಿಗೆ ಹೊಡೆಯುವುದು, ವಿನಾಕಾರಣವಾಗಿ ಹೊಡೆಯುವುದು, ಇದು ತಾಯಿ ಮಗುವಿಗೆ ದಂಡಿಸ್ತಾಳೆ, 2 ಏಟು ಹೊಡಿತಾಳೆ ಮಗುವಿನ ಉದ್ಧಾರಕ್ಕಾಗಿ. ಅದು ಹಿಂಸೆ ಅಂತಂದು ಪರಿಗಣನೆ ಮಾಡಲಿಕ್ಕಿಲ್ಲ, ಅದು ಶಿಕ್ಷಣ. ಅದು ಶಿಕ್ಷೆಯೂ ಕೂಡ ಒಂದು ಶಿಕ್ಷಣವಲ್ವಾ? ಆ ಮಗುವಿಗೆ ಕೊಡುವಂಥ ಶಿಕ್ಷೆಯಿಂದ ಮಗುವಿನ ಉದ್ಧಾರಕ್ಕೆ ಅದು ಕಾರಣವಾಗುತ್ತೆ. ಆ ಹಿಂಸೆಯನ್ನು ಶಾಸ್ತ್ರ ಅಲ್ಲಿ ಹೇಳ್ತಾ ಇಲ್ಲ. ಅಹಿಂಸಾ ಅಂದರೆ ಕಟುವಾಗಿ ಮಾತನಾಡುವುದು, ಅಂದರೆ ಸಜ್ಜನರ ಮನಸ್ಸಿಗೆ ನೋವಾಗುವಂತೆ ಮಾತನಾಡುವುದು, ಅದು ಹಿಂಸೆ. ಸಜ್ಜನರಿಗೆ ದೈಹಿಕವಾಗಿ ವಿನಾಕಾರಣ ತೊಂದರೆ ಕೊಡುವುದು ಹಿಂಸೆ. ಅದನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳಿತು. ಯಾವುದು ಸಜ್ಜನರ ಮನಸ್ಸಿಗೆ ನೋವಾಗುತ್ತೋ ಅಂಥ ಮಾತುಗಳನ್ನು ಆಡಬೇಡಿ ಅಂತ ಕೃಷ್ಣನೇ ಮುಂದೆ ಹೇಳ್ತಾನೆ. ಮಾತುಗಳನ್ನು ಚೆನ್ನಾಗಿ ಆಡಿ, ಸಜ್ಜನರ ಮನಸ್ಸಿಗೆ ನೋವಾಗದಂತೆ ಮಾತನಾಡಿ. ಇದು ಅಹಿಂಸಾ, ಅದನ್ನು ನಾವು ಪಾಲನೆ ಮಾಡಬೇಕು. ಮತ್ತು ಸತ್ಯ, ಇದನ್ನು ಕೃಷ್ಣ 16ನೇ ಅಧ್ಯಾಯದಲ್ಲಿ ದೈವೀ ಸಂಪದ್ವಿಮೋಕ್ಷಾಯ, ದೈವೀ ಸಂಪತ್ತು ಅದನ್ನೆಲ್ಲ ಹೇಳುವಾಗ ಅಹಿಂಸಾ, ಸತ್ಯಂ, ಅಕ್ರೋಧ, ತ್ಯಾಗ, ಶಾಂತಿರ ಪೈಶುನಂ ಅಂತ ಹೇಳುವಾಗ ಅಲ್ಲಿ ಹೇಳ್ತಾನೆ ಅಹಿಂಸಾ ಮತ್ತು ಸತ್ಯ. ಇದು ಮೊದಲು ನಾವು ಪಾಲನೆ ಮಾಡಬೇಕಾದ್ದು. ಇದು ಯೋಗ ಮಾರ್ಗದಲ್ಲಿ ಸರಿಯಾಗಿ, ಅಂದರೆ ಬ್ರಹ್ಮದರ್ಶನ ಧ್ಯಾನದಲ್ಲಿ ನಾವು ನಿಶ್ಚಲರಾಗಿ ದೇವರನ್ನು ಕಾಣಬೇಕಾದ್ರೆ ಇದನ್ನು ನಾವು ಪಾಲನೆ ಮಾಡಬೇಕು. ಮತ್ತು ಸತ್ಯ, ಯಥಾರ್ಥವನ್ನು ಏನಿದೆಯೋ ಹಾಗೆ ಮಾತನಾಡುವುದು. ಇದು ತುಂಬ ಕಡೆ ನೀವು ಕೇಳಿರ್ತೀರಿ. ಸತ್ಯ ಮಾತನಾಡುವುದು ಅಂದರೆ ಅದು ಎಲ್ಲ ಕಡೆ ದೃಷ್ಟಾಂತ ನೀವು ಕೇಳಿರಬಹುದು. ಹಸು ಹೋಗ್ತಾ ಇದೆ, ಯಾರೋ ಒಬ್ಬ ಕಟುಕ ಕೊಲ್ಲಬೇಕು ಅಂತ ಹೋಗ್ತಾ ಇದ್ದಾನೆ. ಹಸು ಎಲ್ಲೋ ಅಡಗಿಕೊಂಡು ಕೂತಿದೆ. ನಾನು ಸತ್ಯವನ್ನೇ ಹೇಳ್ತೇನೆ ಅಂತ ಅವನು ಎಲ್ಲಿದೆ ಹಸು ಅಂತ ಕೇಳಿದಾಗ ತೋರಿಸಿಕೊಟ್ರೆ ನಾನು ಸತ್ಯ ಮಾತನಾಡಿದೆ, ಆದರೆ ಆ ಹಸುವಿನ ಕೊಂದ ಪಾಪ, ಆ ಪಾಪ ನಮಗೂ ಬರುತ್ತೆ.
ಅಲ್ಲಿ ನಾವು ಸತ್ಯ ಮಾತನಾಡಬೇಕಂತಿಲ್ಲ, ಅಲ್ಲಿ ಸುಳ್ಳನ್ನೇ ಹೇಳಬೇಕು. ನಾನು ನೋಡಲಿಲ್ಲ ಅಂತ ಹೇಳಿದರೆ ಹಸು ಹುಳಿಯುತ್ತಲ್ವಾ, ಗೋಹತ್ಯೆ, ಆ ಪಾಪದಿಂದ ನಾವು ಮುಕ್ತರಾಗ್ತೇವೆ. ಆದ್ದರಿಂದ ಸತ್ಯ ಯಾವುದು, ಅಸತ್ಯ ಯಾವುದು, ಇದನ್ನು ನಾವು ತಿಳಿದುಕೊಳ್ಬೇಕು. ವೇದ ಹೇಳುವಾಗ ಸತ್ಯಂ ವದ ಧರ್ಮಂ ಚರ ಅಂತ ಹೇಳುವಾಗ ಸತ್ಯವನ್ನು ಹೇಳುವುದು ಅಂದರೆ ಸತ್ಯನಾಮಕನಾದ ಭಗವಂತನನ್ನೇ ನಿರಂತರವಾಗಿ ಸ್ತುತಿ ಮಾಡುವುದು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಅಂತ ಭಾಗವತ ಹೇಳುವಂತೆ ಸತ್ಯಂ ವದ ಅಂತಂದರೆ ಸತ್ಯನಾಮಕನಾದ ದೇವರನ್ನೇ ನಿರಂತರವಾಗಿ ಮಾತನಾಡ್ತಾ ಇರುವುದು, ಅವನ ಬಗ್ಗೆಯೇ ಮಾತನಾಡುವುದು. ಹರಟೆಯನ್ನು ಆಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಆಚಾರ್ಯರು ತಮ್ಮ ಸರ್ವಮೂಲದಲ್ಲಿ ಹೇಳುವಾಗ ಯಾವತ್ ಪ್ರಲಪತೆ ಜಂತು ವಿಷಯಾನ್ ವಿಷಸನ್ನಿಭಾನ್ ತಾವಚ್ಚೇತ್ ಸ್ಮರತೆ ವಿಷ್ಣುಂ ಕೋನ ಮುಚ್ಚೇತ ಬಂಧನಾತ್ ಅಂತ ಹೇಳ್ತಾರೆ. ಎಷ್ಟು ನಾವು ಲೋಕದ ವಿಚಾರಗಳನ್ನು, ಕಾಕು ವಾರ್ತೆಗಳನ್ನು ಮಾತನಾಡ್ತೇವೆ, ದಿನದ ಅನೇಕ ಸಮಯ ನಾವು ಬೇರೆ ಬೇರೆ ವಿಚಾರಗಳನ್ನು ಮಾತನಾಡ್ತಾ ಇರ್ತೇವೆ, ಅಷ್ಟು ಸಮಯ ನಾವೇನಾದರೂ ದೇವರ ಸ್ಮರಣೆಗೆ ಇಟ್ಟಿತು ಅಂತಾದರೆ ಯಾರು ತಾನೇ ಮುಕ್ತಿಯನ್ನು ಹೊಂದೋದಿಲ್ಲ, ಎಲ್ಲರೂ ಮೋಕ್ಷವನ್ನು ಪಡಿಬೋದು ಅಂತ ಆಚಾರ್ಯರು ಹೇಳ್ತಾರೆ. ಆದ್ದರಿಂದ ಆದಷ್ಟು ದೇವರ ವಿಷಯವನ್ನು ಮಾತನಾಡುವುದು ಇದೊಂದು ದೀಕ್ಷೆ. ಇದು ಅಷ್ಟಾಂಗ ಯೋಗದಲ್ಲಿ ಅಹಿಂಸಾ ಸತ್ಯಂ ಅಂತ ಹೇಳುವಾಗ ಕೃಷ್ಣ ಹೇಳುವಾಗ ಅಹಿಂಸಾ ಸತ್ಯಂ ಅಕ್ರೋಧ, ಈ ರೀತಿಯಾಗಿ ಯಾರು ತಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿರ್ತಾರೋ, ಹಿಂಸೆ ಮಾಡದಿರುವುದು, ನಿರಂತರವಾಗಿ ಸತ್ಯ ಮಾತನಾಡುವುದು ಅಂದರೆ ದೇವರ ಬಗ್ಗೆ ಮತ್ತು ಸುಳ್ಳು ಹೇಳದೇ ಇರುವುದು, ಇದು ಒಂದು ಯೋಗ. ಮತ್ತು ಅಹಿಂಸಾ ಸತ್ಯಮಸ್ತೇಯಂ, ಕಳ್ಳತನ ಮಾಡಬಾರದು. ಇದು ದೇವರ ದರ್ಶನವಾಗುವುದಕ್ಕೆ ಇದೊಂದು ಮಾರ್ಗ. ಅಸ್ತೇಯಂ ಅಂತಂದರೆ ಇದನ್ನು ಕೃಷ್ಣ ಪರಮಾತ್ಮ ಹೇಳುವಾಗ ಯೋಗಿ ಯುಂಜೀತ ಸತತಂ ಏಕಾಂತೆ ರಹಸಿ ಸ್ಥಿತಃ ಏಕಾಕಿ ಯತ ಚಿತ್ತಾತ್ಮ, ಅಲ್ಲಿ ನಿರಾಶೀಹಿ ಅಪರಿಗ್ರಹ ಅಂತ ಹೇಳಿದ ಕೃಷ್ಣ. ಆತ್ಮಾನಂ ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ, ಇದು ಯೋಗ ಮಾಡುವಾಗ ಅಥವಾ ದೇವರನ್ನು ಕಾಣುವಾಗ ನಮ್ಮ ಚಿಂತನೆ ನಾವು ಯಾವತ್ತೂ ಏಕಾಂತದಲ್ಲಿರಬೇಕಂತ. 10 ಜನರ ಒಟ್ಟಿಗೆ ಕುಳಿತುಕೊಂಡು ನಾನು ಧ್ಯಾನ ಮಾಡ್ತೇನೆ ಅಂದರೆ ಕೃಷ್ಣ ಹೇಳ್ದ ಅದು ಸಾಧ್ಯವಿಲ್ಲ ಅಂತ. ಅದು ತುಂಬ ಯೋಗ ಮಾರ್ಗದಲ್ಲಿ ತುಂಬ ಉತ್ಕೃಷ್ಟರಾಗಿರಬೇಕು. ಸಂತೆಯಲ್ಲೂ ಕೂತರೂ ಕೂಡ ಪರಮಾತ್ಮನ ನೆನಪು ಬರುತ್ತೆ ಅಂದರೆ ಅವನು ದೊಡ್ಡ ಸಾಧಕ ಅಂತ ಅರ್ಥ. ಆದ್ದರಿಂದ ಕೃಷ್ಣ ಹೇಳ್ತಾನೆ ಯಾವತ್ತೂ ಏಕಾಂತವನ್ನು ಬಯಸು, ಏಕಾಂತದಲ್ಲಿ ಕುಳಿತುಕೊಂಡು, ಅದು ರಹಸಿ ಸ್ಥಿತ. ಏಕಾಂತದಲ್ಲಿರುವುದು 4 ಜನ ನೋಡಬೇಕು ಅಂತ ಏಕಾಂತದಲ್ಲಿರುವುದು ಅದಲ್ಲ ಏಕಾಂತ. ರಹಸ್ಯವಾಗಿ ಕುಳಿತುಕೊಂಡು ಧ್ಯಾನದಲ್ಲಿ ಕುಳಿತುಕೋ. ಏಕಾಕಿ ಯತ ಚಿತ್ತಾತ್ಮ, ಪ್ರಯತ್ನಪೂರ್ವಕವಾಗಿ ನಿನ್ನ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಧ್ಯಾನದಲ್ಲಿ ಕುಳಿತುಕೋ. ನಿರಾಶೀಹಿ ಅಪರಿಗ್ರಹ, ಇಲ್ಲಿ ಅಷ್ಟಾಂಗ ಯೋಗದಲ್ಲಿ ಅಹಿಂಸಾ ಸತ್ಯಂ ಅಸ್ತೇಯಂ, ಇದು ಕಳ್ಳತನ ಮಾಡಬಾರದು ಅಂತಂದರೆ ನೇರ ವಾಕ್ಯ ನೋಡುವಾಗ ನಮಗೆ ನಿರಾಶೀಹಿ ಅಂತ, ಕಳ್ಳತನ ಮಾಡುವುದು ಯಾಕೆ? ಮನುಷ್ಯ ಮತ್ತೊಬ್ಬರ ವಸ್ತುವನ್ನು ಬಯಸುವುದು ಯಾಕೆ ಅಂದರೆ ಆಸೆ, ನನ್ನಲ್ಲೂ ಇರಲಿ. ಅದು ಕೆಲವೊಬ್ಬರಿಗೆ ಸಂಪತ್ತಿದ್ದರೂ ಕೂಡ ಅದೇನೋ ಆಸೆ, ನನ್ನಲ್ಲಿ ಇನ್ನಷ್ಟು ಬರಲಿ ಅಂತ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹ ಮಾಗೃಧ ಕಸ್ಯ ಸ್ವಿಧನಂ. ಈಶಾವಾಸ್ಯೋಪನಿಷತ್ತು ಹೇಳುವಾಗ ಭಗವಂತ ಏನು ಕೊಟ್ಟಿದ್ದಾನೋ, ನಾರಾಯಣ ಏನು ಕೊಟ್ಟಿದ್ದಾನೋ ಅಷ್ಟರಲ್ಲಿಯೇ ತೃಪ್ತಿಪಡು. ಅವನು ಕೊಟ್ಟಿದ್ದು ಕಡಿಮೆ, ನಿನ್ನ ಯೋಗ್ಯತೆಗೆ ಏನು ಕೊಡಬೇಕು ದೇವರಿಗೆ ಗೊತ್ತು. ಅದು ಕೊಟ್ಟಿದ್ದಾನಲ್ವಾ, ಅದರಲ್ಲಿ ತೃಪ್ತಿಪಡು, ಮತ್ತೊಬ್ಬರ ಸಂಪತ್ತಿಗೆ ಕಣ್ಣು ಹಾಕಬೇಡ. ಅವನದ್ದು ನನಗಿರಬೇಕಲ್ವಾ. ಇದು ಷಡ್ದೋಷಗಳಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯದಲ್ಲಿ ದೊಡ್ಡ ದೋಷ ಇದು. ಅಂದರೆ ಮಾತ್ಸರ್ಯ ಅಂದರೆ ನನಗಿಂತಲೂ ಮತ್ತೊಬ್ಬನು ಮುಂದೆ ಹೋಗ್ತಾ ಇದ್ದಾನೆ ಅಂದರೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಮತ್ತಃ ಸರತಿ, ನನಗಿಂತ ಅವನು ಮುಂದೆ ಹೋಗ್ತಾ ಇದ್ದಾನೆ, ತನ್ನಲ್ಲಿದ್ದರೂ ಕೂಡ ಮತ್ತೊಬ್ಬರನ್ನು ನೋಡಿ ಅಸೂಯೆ ಪಡುವುದು. ಇದರಿಂದ ಏನಾಗುತ್ತೆ, ನನಗೆ ಬೇಕು ಅಂತ ಆಸೆ ಆಗುತ್ತೆ. ಅದರಿಂದ ಅವನು ಏನೋ ಒಂದು ಮೋಸ ಮಾಡಲಿಕ್ಕೆ ಹೋಗ್ತಾನೆ, ಕಳ್ಳತನ ಮಾಡ್ತಾನೆ. ಅಂದರೆ ನೇರವಾಗಿ ಕದಿಯುವುದು ಕಳ್ಳತನ ಅಂತಲ್ಲ, ಮೋಸದಿಂದ ಸಂಪಾದನೆ ಮಾಡುವುದು ಕಳ್ಳತನವೇ, ಲಂಚವೂ ಕಳ್ಳತನವೇ ಅಲ್ವಾ. ಅದರಿಂದ ಕೃಷ್ಣ ಹೇಳಿದ ನಿರಾಶಿಹಿ, ಮೊದಲು ನೀನು ಯೋಗಿ ಆಗಬೇಕಾ,
ಆಸೆಯನ್ನು ಬಿಡು. ಆಸೆ ಬಿಟ್ಟಿ ಅಂತಾದರೆ ನಿನಗೆ ಕಳ್ಳತನ ಇತ್ಯಾದಿ ವಿಷಯಗಳ ಬಗ್ಗೆ ಆಲೋಚನೆಯೇ ಬರೋದಿಲ್ಲ. ಅದಾದ ಮೇಲೆ ಈ ಯಮದಲ್ಲಿ ಬರುವಾಗ ಅಹಿಂಸಾ ಸತ್ಯಂ ಅಸ್ಥೇಯಂ, ಕಳ್ಳತನ ಮಾಡದಿರುವುದು, ಅದನ್ನು ಕೃಷ್ಣ ನಿರಾಶೀಹಿ ಅಂತ ಹೇಳಿದಾಗ ನಾವು ಚಿಂತನೆ ಮಾಡುವುದು ಬ್ರಹ್ಮಚರ್ಯ. ಬ್ರಹ್ಮಚರ್ಯದಲ್ಲಿರುವುದು ಅಂತ ಅಂದರೆ ಇಂದ್ರಿಯ ನಿಗ್ರಹ. ಇದನ್ನು ಹೇಳುವಾಗ ಅನೇಕ ವಾಕ್ಯಗಳು ಯೋಗ ಮಾರ್ಗವನ್ನು ಹೇಳುವಾಗ ಕೃಷ್ಣ ತಿಳಿಸಿಕೊಡುವಾಗ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ, ಅಲ್ಲಿ ಸಮಲೋಷ್ಟಾಶ್ಮ ಕಾಂಚನ ಅಂತ ಹೇಳ್ತಾನೆ ಕೃಷ್ಣ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ವಿಜಿತೇಂದ್ರಿಯ, ಇಂದ್ರಿಯವನ್ನು ಗೆಲ್ಲಬೇಕು ಅಂತ. ಇದು ಬ್ರಹ್ಮಚರ್ಯ ಅಂದರೆ ನಮಗೆ ಮುಖ್ಯವಾಗಿ ಬರುವುದೇನು ಅಂದರೆ ಸ್ತ್ರೀ ಸಂಘವನ್ನು ಬಿಡಬೇಕು ಅಂತ ಇಷ್ಟು ನಮ್ಮ ತಲೆಯಲ್ಲಿ ಬರುತ್ತೆ. ಅದು ಒಂದು ಅರ್ಥ, ಅದು ಮುಖ್ಯ ಅರ್ಥವನ್ನು ಇಟ್ಟುಕೊಂಡರೂ ಕೂಡ ಇಂದ್ರಿಯಗಳನ್ನು ಗೆಲ್ಲುವುದು ಅಂದರೆ ಕಿವಿ, ಇದು ಒಂದು ಇಂದ್ರಿಯ, ಬಾಯಿ, ಕಣ್ಣು ಅಂದರೆ ನೋಡಬಾರದ್ದನ್ನು ನೋಡುವುದಿಲ್ಲ, ಇದೊಂದು ದೀಕ್ಷೆ, ಇದು ಒಂದು ಬ್ರಹ್ಮಚರ್ಯ. ಕೆಟ್ಟ ವಾರ್ತೆಯನ್ನು, ಮತ್ತೊಬ್ಬರವರ ಚಾಡಿಯನ್ನು ನಾನು ಕೇಳುವುದಿಲ್ಲ, ಇದೊಂದು ದೀಕ್ಷೆ. ದೇವರ ಬಗ್ಗೆ ಅಥವಾ ಒಳ್ಳೆಯವರ ಬಗ್ಗೆ, ಸಜ್ಜನರ ಬಗ್ಗೆ ಯಾರಾದರೂ ಕೆಟ್ಟದ್ದು ಮಾತನಾಡ್ತಾ ಇದ್ದಾರೆ ಅಂದರೆ ಒಂದೋ ವಿರೋಧ ಮಾಡಬೇಕು, ಇಲ್ಲ ಅಂದರೆ ಆ ಜಾಗದಲ್ಲಿ ಇರಬಾರ್ದು, ಎದ್ಕೊಂಡು ಹೋಗ್ತಾ ಇರಬೇಕು. ನಮಗೆ ನಮ್ಮ ಧರ್ಮ ಏನಿದೆ, ದೇವರ ಬಗ್ಗೆ ಯಾರಾದರೂ ನಿಂದನೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಸಮರ್ಥನೆ ಮಾಡಬೇಕು. ಇಲ್ಲ, ದೇವರು ದೊಡ್ಡವನು ಅಂತ ನಾವು ಸಮರ್ಥನೆ ಮಾಡಬೇಕು. ನಮಗೆ ಆಗ್ತಾ ಇಲ್ಲ ಅಂದರೆ ಅದನ್ನು ಕೇಳ್ತಾ ಕೂಡಬಾರ್ದು. ಅಲ್ಲಿಂದ ಅದು ಅವನ ಯೋಗ್ಯತೆ, ದೇವರವನಿಗೆ ಶಿಕ್ಷೆ ಕೊಡ್ತಾನೆ ಅಂತ ನಾವು ಹೋಗಬೇಕೇ ಹೊರತು ಅಲ್ಲಿ ಕೂತ್ಕೊಂಡು ಆ ವಾರ್ತೆಗಳನ್ನು ಕೇಳ್ತಾ ಆನಂದಿಸಬಾರ್ದು ಅಂತ. ಇದು ಒಂದು ಬ್ರಹ್ಮಚರ್ಯ. ಇದು ಎಲ್ಲ ಇಂದ್ರಿಯಗಳಿಗೂ ನಾವು ಅನ್ವಯ ಮಾಡಿಕೊಳ್ಬೇಕು. ಇದು ಯಮಗಳಲ್ಲಿ ಅಹಿಂಸಾ ಸತ್ಯಂ ಅಸ್ಥೇಯಂ ಬ್ರಹ್ಮಚರ್ಯ ಅಂತನ್ನುವುದಕ್ಕೆ ಕೃಷ್ಣ ಪರಮಾತ್ಮ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥ ವಿಜಿತೇಂದ್ರಿಯ, ಇಂದ್ರಿಯವನ್ನು ಗೆಲ್ಲು. ಬ್ರಹ್ಮಚಾರಿಗಳಿಗೆ, ಸನ್ಯಾಸಿಗಳಿಗೆ ಸ್ತ್ರೀ ಸಂಘ ಅಂತನ್ನುವುದು ಅದು ನಿಷೇಧವೇ ಮಾಡಿದೆ ಶಾಸ್ತ್ರ, ಆದ್ದರಿಂದ ಅವರು ಬ್ರಹ್ಮಚಾರ್ಯ. ಗೃಹಸ್ಥರಾದವರಿಗೆ ತಮ್ಮ ಪತ್ನಿಯನ್ನು ಮಾತ್ರ ಸೇರುವುದಕ್ಕೆ ಪರಸ್ತ್ರೀಯನ್ನು ನೋಡಲಿಕ್ಕಿಲ್ಲ, ಇದು ಒಂದು ಬ್ರಹ್ಮಚರ್ಯ. ಅವರು ಗೃಹಸ್ಥರಾದರೂ ಕೂಡ ಬ್ರಹ್ಮಚರ್ಯದಲ್ಲಿರುವುದು. ಕೃಷ್ಣ ಪರಮಾತ್ಮನನ್ನು ಹೇಳುವಾಗ 16,100 ಜನ ಹೆಂಡಂದಿರಿದ್ದರೂ ಕೂಡ ಅನಾದಿ ಬ್ರಹ್ಮಚಾರಿ ಚ ಕೃಷ್ಣ ವ್ಯಸನ ಕರ್ಷಕಃ ಅಂತ ಕೃಷ್ಣಾಷ್ಟೋತ್ತರ ಕರೀತು. ಕೃಷ್ಣ 1,000 ಹೆಂಡಂದಿರಿದ್ದರೂ ಕೂಡ ಕೃಷ್ಣನನ್ನು ಬ್ರಹ್ಮಚಾರಿ ಅಂತ ಕರೆದ್ರು. ಯಾಕೆ ಅಂದರೆ ಲಕ್ಷ್ಮಿಯನ್ನು ಬಿಟ್ಟು ಪರಮಾತ್ಮ ಯಾವ ಸ್ತ್ರೀಯನ್ನು ಸೇರುವುದಿಲ್ಲ. ಇದು ಯಾಕೆಂದರೆ ಇಬ್ಬರೂ ಕೂಡ ಅನಾದಿ ಕಾಲದಿಂದ ಇಬ್ಬರೂ ಒಟ್ಟಿಗೆ ಇರುವಂಥವ್ರು. ಆದ್ದರಿಂದ ಕೃಷ್ಣನೂ ಬ್ರಹ್ಮಚಾರಿ. ಯೋಗ ಮಾರ್ಗದಲ್ಲಿ ನಡೆಯುವುದಾದರೆ ಈ ಬ್ರಹ್ಮಚರ್ಯವನ್ನು ನಾವು ತೊಡಗಿಸಿಕೊಳ್ಳಬೇಕು. ಇದನ್ನು ಕೃಷ್ಣ ವಿಜಿತೇಂದ್ರಿಯ ಅಂತ ಹೇಳಿದ. ಮತ್ತು ಅಪರಿಗ್ರಹ, ಇದನ್ನು ಅಲ್ಲಿಗೆ ನಿರಾಶೀಹಿ ಅಪರಿಗ್ರಹ, ಏಕಾಕಿ ಯತಚಿತ್ತಾತ್ಮ ನಿರಾಶೀಹಿ ಅಪರಿಗ್ರಹ. ಮತ್ತೊಬ್ಬರಿಂದ ಯಾರಲ್ಲಿಯೂ ಕೂಡ ಕೈ ಚಾಚಬೇಡ, ಏನನ್ನೂ ಸುಮ್ಮನೆ ತೆಗೆದುಕೊಳ್ಳಬೇಡ. ದೈನ್ಯ ಸ್ಥಿತಿ ಇದೆಯಲ್ವಾ, ನನಗೆ ಇದು ಕೊಡು ಅದು ಕೊಡಿ ಅಂತ ಮತ್ತೊಬ್ಬರಲ್ಲಿ ಬೇಡ. ಏನು ಸಿಕ್ಕಿದೆಯೋ ಅದರಲ್ಲಿ ಬದುಕು. ಅದು ಇದೆ. ಬ್ರಹ್ಮಚಾರಿಗಳು ಭಿಕ್ಷೆಯನ್ನು ಬೇಡಿಕೊಂಡು, ಗುರುಕುಲ ವಾಸದಲ್ಲಿ ಬ್ರಹ್ಮಚಾರಿಗಳು ಭಿಕ್ಷೆ ಬೇಡಲಿಕ್ಕಿದೆ. ಆ ಭಿಕ್ಷೆಯನ್ನು ಬೇಡಿಕೊಂಡು ಗುರುಗಳಿಗೆ ತಂದೊಪ್ಪಿಸಿ, ಗುರುಗಳು ದೇವರಿಗೆ ಅರ್ಪಿಸಿ, ಅದನ್ನೇ ಶಿಷ್ಯರಿಗೆ ಬಡಿಸಿ, ಶಿಷ್ಯರು ಗುರುಕುಲ ವೃತ್ತಿ ಅಂದರೆ ಹಾಗೆ ಗುರುಗಳ ಸೇವೆ ಮಾಡಬೇಕು. ಭಿಕ್ಷೆಯಿಂದ ತಂದ ಅನ್ನವನ್ನು ಅವರಿಗೆ ವಿಹಿತ. ಅದು ಸನ್ಯಾಸಿಗಳಿಗೆ ಅವರಿಗೆ ಸ್ವಂತ ಅಂತ ಇರುವುದಿಲ್ಲ. ಅವರು ಪರಿವ್ರಾಟ್, ಅವರು ಸಂಚಾರ ಮಾಡಬೇಕು. ಊರುಗಳಿಗೆ ಸಂಚಾರ ಮಾಡಿ ಭಕ್ತರು ಕೊಟ್ಟ ಅನ್ನದಿಂದ ಅವರು ಜೀವನವನ್ನು, ಶಿಷ್ಯಂದರು ಅವರ ಜೀವನವನ್ನು ನಡೆಸಲಿಕ್ಕೆ ಅವರೂ ಕೂಡ ಒಂದು ಕಡೆ ಕೂಡಲಿಕ್ಕಿಲ್ಲ, ತಿರುಗ್ತಾ ಇರಬೇಕು. ಚಾತುರ್ಮಾಸ್ಯದಲ್ಲಿ ಮಾತ್ರ ಒಂದು ಕಡೆ ಕೂಡಲಿಕ್ಕೆ ಅವರು. ಆದರೆ ಗೃಹಸ್ಥರಾದವರಿಗೆ ಅವರಿಗೆ ಪರಿಗ್ರಹ ಅಂತನ್ನೋದಿದೆ. ಬ್ರಾಹ್ಮಣರಾದವರಿಗೆ ಷಟ್ಕರ್ಮಿಗಳು ಅಂತ ಕರೀತಾರೆ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಅಂತ ಎಷ್ಟು ಜೀವನಕ್ಕೆ ಅವಶ್ಯಕತೆ ಇದೆಯೋ ಅಷ್ಟನ್ನು ತೆಗೆದುಕೊಳ್ಳುವುದು. ಅಂದರೆ ಅವರು ಯಜ್ಞವನ್ನು ಮಾಡಿಸಿದಾಗ ಏನು ಸಿಗುತ್ತೋ
ಅದರಿಂದ ಜೀವನವನ್ನು ನಡೆಸಲಿಕ್ಕೆ ಹೊರತು ಇದು ಉಳಿದವರಿಗೂ ಕೂಡ ಅಷ್ಟೇ. ವಿನಾಕಾರಣವಾಗಿ ಮತ್ತೊಬ್ಬರಿಂದ ಸಂಪತ್ತನ್ನು ತೆಗೆದುಕೊಳ್ಳಬಾರ್ದು. ಯಾಕೆ ಅಂದರೆ ನೋಡಿ, ಯಥಾ ಯಥಾ ನಿವರ್ತೇತ ವಿಮುಚ್ಚೇತ ತತಸ್ತತಃ ಅಂತ. ನಾವು ಎಷ್ಟು ಮತ್ತೊಬ್ಬರ ಸಂಪತ್ತನ್ನು ನಾವು ಆ ಸಮಯದಲ್ಲಿ ಆನಂದ ಪಡ್ಬೋದು. ಯಾರಾದರೂ ದುಡ್ಡನ್ನು ಕೊಟ್ಟರೆ ಅಥವಾ ಒಂದು ವಸ್ತುವನ್ನು ಕೊಟ್ಟರೆ, ಹಬ್ಬ ನಮಗೆ ಗಿಫ್ಟ್ ಬಂತು ಅಥವಾ ನಮಗಿದು ಸಿಕ್ತು ಅಂತ ನಾವು ಆ ಸಮಯದಲ್ಲಿ ಆನಂದ ಪಡ್ತೇವೆ. ಆದರೆ ನಾವು ಅವರ ಋಣಕ್ಕೆ ಬೀಳ್ತೇವೆ. ನಾವು ಮತ್ತೆ ಅವರಿಗೆ ಅದನ್ನು ಮುಟ್ಟಿಸ್ಲಿಕ್ಕೆ ನಾವು ಬರಲೇಬೇಕು. ಸುಮ್ಮನೆ ಯಾರಿಂದಾದರೂ ವಸ್ತುಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಬಹಳ ಜಾಗೃತರಾಗಿರಬೇಕು ನಾವು. ಯಾಕೆ ಅಂದರೆ ಅದು ಸುಮ್ಮನೆ ನಾವು ತೆಗೆದುಕೊಂಡಾಗ ಅವರಿಗೆ ಮತ್ತೆ ಮುಟ್ಟಿಸ್ಬೇಕಲ್ವ. ಅದು ಸುಮ್ಮನೆ ಬಿಡುತ್ತಾ ಕರ್ಮ, ನಾವು ಮತ್ತೆ ಹುಟ್ಟಬೇಕು, ಮತ್ತೆ ಅವರ ಅಡಿಯಾಳಿಗೆ ಏನೋ ಒಂದು ಅವರಿಂದ ಅವರ ಸೇವೆಯನ್ನು ಮಾಡಬೇಕು, ಅದೆಲ್ಲ ಚಕ್ರ ತಿರುಗ್ತಾ ಇರುತ್ತೆ. ಆದ್ದರಿಂದ ಶಾಸ್ತ್ರ ಬಹಳ ಸೂಕ್ಷ್ಮವಾಗಿ ಹೇಳುತ್ತೆ. ಯಾರಿಂದ ಮಾಗೃಧ ಕಸ್ಯ ಸ್ವಿಧನಂ ಅಂತ ಯಾಕೆ ಉಪನಿಷತ್ತು ಹೇಳಿತು? ಮತ್ತೊಬ್ಬರ ಸಂಪತ್ತಿನಲ್ಲಿ ಕೈ ಹಾಕಬೇಡ, ಕಣ್ಣು ಹಾಕಬೇಡ ಅಂತ ಯಾಕೆ ಹೇಳಿತು ಅಂದರೆ, ನೀನು ಮತ್ತೆ ಅವರ ಅಧೀನನಾಗಿ ಬರಲೇಬೇಕು, ಚಾಕರಿ ಮಾಡಲೇಬೇಕು, ಅವರ ಋಣ ಮುಟ್ಟಿಸ್ಲಿಕ್ಕೆ ನೀನು ಮತ್ತೆ ಹುಟ್ಟಬೇಕು, ಅವರ ಸೇವೆಯನ್ನು ಮಾಡಬೇಕು. ಇದೆಲ್ಲ ಯಾಕೆ ಬೇಕು? ನಿನ್ನ ಕೆಲಸ ಮಾಡು, ಆ ಕೆಲಸಕ್ಕೆ ತಕ್ಕ ಫಲವನ್ನು ನೀನು ತೆಗೆದುಕೋ, ಜೀವನವನ್ನು ನಡೆಸು, ಅತಿಯಾಗಿ ಆಸೆಯನ್ನು ಪಡಬೇಡ. ಇದು ಅಪರಿಗ್ರಹ, ತೆಗೆದುಕೊಳ್ಳದೇ ಇರುವುದು. ಇದು ಯಮದಲ್ಲಿ ಬಂತು. ಇಷ್ಟು ಭಗವದ್ಗೀತೆಯಲ್ಲಿ ಕೃಷ್ಣ ಅಷ್ಟಾಂಗಗಳ ಯಮವನ್ನು ಹೇಳುವಾಗ ಯೋಗಿಯಾದವನು ಹೇಗೆ ಇರಬೇಕು ಅಂತನ್ನುವ ವಿಚಾರವನ್ನು ಅಲ್ಲಲ್ಲಿ ವಿಷಯಗಳನ್ನು ತಿಳಿಸಿಕೊಳ್ತಾ ಹೋದ. ಅದಾದ ಮೇಲೆ ಶೌಚಂ, ಇದು ಯಮಗಳಲ್ಲಿ ಬಂತು. ಅಷ್ಟಾಂಗದಲ್ಲಿ, ಯಮದಲ್ಲಿ. ಇನ್ನು ನಿಯಮದಲ್ಲಿ ಹೇಳುವಾಗ ಮೊದಲಿಗೆ ಶೌಚಂ, ತಪಃ, ತುಷ್ಟಿ, ಸ್ವಾಧ್ಯಾಯ, ಹರಿಪೂಜನಂ. ಶೌಚಂ, ಶುಚಿಯಾಗಿರಬೇಕು. ಅಲ್ಲಿ ಶುಚೌ ದೇಶೇ ಪ್ರತಿಷ್ಠಾಪ್ಯ ಅಂತಂದು ಕೃಷ್ಣ ಹೇಳ್ತಾನೆ. ಎಲ್ಲಿ ಕುತ್ಕೊಂಡು ಧ್ಯಾನವನ್ನು ಮಾಡಬೇಕು, ಅದು ನಾನು ವಿಸ್ತಾರವಾಗಿ ಆ ಧ್ಯಾನದ ಪ್ರಕ್ರಿಯೆನೇ ಕೃಷ್ಣ ವಿಸ್ತಾರವಾಗಿ ಹೇಳಿದ್ದಾನೆ. ಮತ್ತು ಇನ್ನೂ ಯೋಗಿಯ ಲಕ್ಷಣಗಳನ್ನು ಹೇಳಿದ್ದಾನೆ. ನಾನು ಆ ಅಷ್ಟಾಂಗದಲ್ಲಿ ಬರುವ ಯಮನಿಯಮಗಳ ಅಲ್ಲಲ್ಲಿ ವಿಷಯಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ. ಅದರ ವಿಸ್ತಾರ ಚಿಂತನೆಯನ್ನು ನಾಳೆ ಮಾಡೋಣ. ಶುಚಿ ಅಂತನ್ನುವುದು ಶಾಸ್ತ್ರದಲ್ಲಿ ಬಹಳ ಮುಖ್ಯ. ನಮಗೆ ಶುಚಿ ಅಂದ ತಕ್ಷಣ ಪ್ರಾಯ ಹೆದರಿಕೊಂಡು ಬಿಡ್ತಾರೆ. ಅದೇ ಮಡಿ ಅಂತ ಹೇಳಿದಾಗ ಅವರು ಮಡಿವಂತರು ಅಂದ ತಕ್ಷಣ ಹೆದರಿಕೆ ಆಗಿಬಿಡುತ್ತೆ, ಅವ್ರ ಹತ್ರ ಹೋಗಬೇಕೋ ಬೇಡವೋ ಅಂತ. ಅದು ಶಾಸ್ತ್ರ ವಿಹಿತವೇ. ಅಂದರೆ ನಮಗೆ ಏಕಾಗ್ರತೆ ಬರಬೇಕಾದ್ರೆ, ನಾವು ಏಕಾಗ್ರ ಮನಸ್ಕರಾಗಬೇಕಾದ್ರೆ ಶುಚಿಯಾದ ಪ್ರದೇಶ ಬಹಳ ಮುಖ್ಯ ಅಂತ ಹೇಳ್ತಾರೆ. ಈಗ ಮನೆಯಲ್ಲೇ ದೇವರ ಕೋಣೆ ಆಗಿರಬಹುದು, ಅಥವಾ ನಾವು ಮನೆಗೆ ಪ್ರವೇಶ ಮಾಡಿದ ತಕ್ಷಣ ಆ ಹಾಲು ಅಥವಾ ದೇವರ ಕೋಣೆ ತುಂಬ ಹೊಲಸಿತ್ತು ಅಂದರೆ ನಮಗೆ ಕೂತು ಜಪ ಮಾಡಲಿಕ್ಕೆ ಆಗೋದಿಲ್ಲ, ಏನೋ ಒಂಥರ ಕಸಿಬಿಸಿ ಆಗ್ತಾ ಇರುತ್ತೆ. ನಿಮ್ಮ ಮನಸ್ಸಿಗೂ ಮತ್ತು ದೇಶಕ್ಕೂ ವಾತಾವರಣಕ್ಕೂ ಸಂಬಂಧ ಇದೆ. ಸ್ನಾನಕ್ಕೂ ಮನಸ್ಸಿಗೂ ಸಂಬಂಧ ಇದೆ. ಸ್ನಾನವನ್ನು ಮೃತ್ತಿಕೆ ಹಚ್ಚಿಕೊಂಡು ಸ್ನಾನ ಮಾಡಿ, ಗೋಮಯ ಹಚ್ಚಿಕೊಂಡು ಸ್ನಾನ ಮಾಡಿ, ಇದೆಲ್ಲ ಹೇಳ್ತಾರಲ್ವ. ಯಾಕೆ ಅಂದರೆ ಮನಸ್ಸಿನ ಪ್ರಶಾಂತತೆಗಾಗಿ. ಇವತ್ತು ತುಂಬ ಆಯಾಸ ಪಟ್ಟಾಗ ಒಮ್ಮೆ ಸ್ನಾನ ಮಾಡಿದಾಗ ದೈಹಿಕ ಶ್ರಮ ಮಾತ್ರ ಹೋಗುವುದಲ್ಲ, ಮಾನಸಿಕ ಶ್ರಮವೂ ಹೋಗುತ್ತೆ. ಮನಸ್ಸಿಗೆ ಏನೋ ಒಂಥರ ಉತ್ಸಾಹ, ಪ್ರಶಾಂತತೆ ಸಿಗುತ್ತೆ. ಅದರಿಂದ ದೈಹಿಕ ಶುಚಿ ಮಾನಸಿಕ ಶುಚಿಗೆ ಕಾರಣವಾಗುತ್ತೆ. ಹಾಗೆಯೇ ನಾವು ಕೂಡುವಂತಹ ಪರಿಸರ ಮತ್ತು ಕುಳಿತು ಧ್ಯಾನ ಮಾಡುವಂತಹ ಒಂದು ಕೋಣೆಯೋ ಅಥವಾ ಪ್ರದೇಶವೋ ಇದು ಶುಚಿಯಾಗಿರಬೇಕು. ಅದನ್ನೇ ಮಡಿ ಅಂತ ನಾವು ಕರಿತೇವೆ. ಅದಕ್ಕೆ ನಮ್ಮ ವಸ್ತ್ರದಿಂದ ಹಿಡಿದುಕೊಂಡು ದೇಹದಿಂದ ಹಿಡಿದುಕೊಂಡು ಎಲ್ಲವೂ ಕೂಡ ಆದಷ್ಟು ಶುಭ್ರವಾಗಿರುವುದಕ್ಕೆ ಪ್ರಯತ್ನ ಪಡಬೇಕು. ಅದನ್ನೇ ಇದು ನಾವು ಬೈದು ಬಿಡ್ತೇವೆ. ಯಾರಾದರೂ ಮಡಿ ಮಾಡ್ತಾರೆ ಅಥವಾ ಮುಟ್ಟಿಕೊಳ್ಳುವುದಿಲ್ಲ, ಅವರು ದೂರ ಇಡ್ತಾರೆ ಅಂದರೆ ಇದರ ಉದ್ದೇಶ ಇಷ್ಟೇ, ಅವರ ಏಕಾಗ್ರತೆ ಎಲ್ಲಿ ಹಾಳಾಗುತ್ತೋ ಅಂತ ಸ್ವಲ್ಪ ಹೆದರಿಕೆ ಅಷ್ಟೆ. ಅವರು ಮೈಲಿಗೆ ಇವರು ಮಡಿ ಅಂತಂದ್ರೆ ಇಷ್ಟೇ ಅರ್ಥ. ಅವರ ಸ್ಪರ್ಶದಿಂದಲೋ ಅಥವಾ ಅವರ ಒಂದು ಮಾತಿನಿಂದಲೋ ಏಕಾಗ್ರತೆ ಹಾಳಾಗಬಾರ್ದು. ಇದು ಊಟದಲ್ಲಿಯೂ ಎಲ್ಲಿವರೆಗೆ ಶಾಸ್ತ್ರ ಹೇಳುತ್ತೆ ಅಂದರೆ ಊಟ ಮಾಡುವಾಗಲೂ ಕೂಡ ಮೌನವಾಗಿರಬೇಕು ಅಥವಾ ಮತ್ತೊಬ್ಬರಿಂದ ದೂರ ಇರಬೇಕು. ಶುಚಿ ಅಂತಂದರೆ ವಾಚಿಕವಾದ ಶುಚಿ ಅಂತಂದರೆ ಹರಟೆ ಹೊಡಿತಾ ಸ್ನಾನವನ್ನು ಮಾಡಬಾರ್ದು, ಮಂತ್ರಗಳನ್ನು ಹೇಳ್ತಾ ಸ್ನಾನ ಮಾಡಬೇಕು.
ಊಟ ಮಾಡುವಾಗಲೂ ಕೂಡ ಶುಚಿ ಪ್ರದೇಶದಲ್ಲಿ ಕುಳಿತುಕೊಂಡು ಮೌನವಾಗಿ ಊಟ ಮಾಡಿ, ದೇವರ ಚಿಂತನೆಯನ್ನು ಮಾತ್ರ ಮಾಡ್ತಾ ಊಟ ಮಾಡಿ. ಇದು ದೈವೀ ಸಂಪತ್ತಂತ ಹೇಳ್ತಾರೆ. ಇದನ್ನು ಯಾರು ಮಾಡ್ತಾರೆ? ಶುಚಿಯಾಗಿರುವುದು ಇದೆಲ್ಲ ದೈವೀ ಸಂಪತ್ತು. ದೇವ ಸ್ವಭಾವ ಇರುವವರು, ದೇವತೆಯ ಸಂಪತ್ತನ್ನು, ದೇವ ಸಂಪತ್ತನ್ನು ಯಾರು ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೋ, ಇದು ಧೃತಿ ಕ್ಷಮಾ ಶೌಚಂ ಅಂತ 16ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇದು ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧ ಯಾಸುರಿ ಮತ ಅಂತ ಹೇಳುವಾಗ, ದೈವೀ ಸಂಪತ್ತನ್ನು ಹೇಳುವಾಗ ಶೌಚವನ್ನು ಬಹಳ ಪ್ರಾಮುಖ್ಯತೆಯನ್ನು ಕೃಷ್ಣ ಶೌಚಕ್ಕೆ ಕೊಡ್ತಾನೆ. ಮತ್ತು ತಪಸ್ಸು ಅಂತಂದರೆ ನಿಯಮಗಳಲ್ಲಿ ಶೌಚಂ ತಪಃ. ತಪಸ್ಸಂತಾಪೆ, ತಪ ಆಲೋಚನೆ. ತಪಸ್ಸು ಮಾಡುವುದು ಅಂತಂದರೆ ನಿರಂತರವಾಗಿ ಒಂದು ವಿಚಾರದ ಬಗ್ಗೆ ಆಲೋಚನೆ ಮಾಡ್ತಾ ಇರುವುದು. ಅದು ದೇವರ ಬಗ್ಗೆ ಮಾತನಾಡುವಾಗ ಸಾತ್ವಿಕ ತಪಸ್ಸಾಗುತ್ತೆ. ಅದನ್ನು ಕೃಷ್ಣ 17-18ನೇ ಅಧ್ಯಾಯದಲ್ಲಿ ಹೇಳುವಾಗ ಮಾನಸಂ ತಪ ಉಚ್ಯತೆ ವಾಚಿಕಂ ತಪಸ್ಸು ಅದೆಲ್ಲ ಹೇಳುವಾಗ ಒಳ್ಳೆಯ ರೀತಿಯಾಗಿ ಯೋಚನೆ ಮಾಡುವುದು, ಒಳ್ಳೆಯ ರೀತಿಯಾಗಿ ಮಾತನಾಡುವುದು, ಇದೆಲ್ಲ ಮಾನಸಿಕ ತಪಸ್ಸು, ವಾಚಿಕ ತಪಸ್ಸು ಅಂತ ಹೇಳ್ತಾನೆ. ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ತಥಾ ಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಇದೆಲ್ಲವೂ ಕೂಡ ತಪಸ್ಸಿನಲ್ಲಿ ಸೇರ್ತದೆ. ತಪಸ್ಸಂತಾಪೆ, ತಪ ಆಲೋಚನೆ, ನಿರಂತರವಾಗಿ ದೇವರ ಬಗ್ಗೆ ಚಿಂತನೆ ಮಾಡುವುದು. ಇದು ದೇವರ ಬಗ್ಗೆ ಧ್ಯಾನಾವಸ್ಥೆಯಲ್ಲಿ ದೇವರನ್ನು ನಿರಂತರವಾಗಿ ಕಾಣಬೇಕಾದರೆ ಆದಷ್ಟು ನಾವು ಪ್ರಯತ್ನಪೂರ್ವಕವಾಗಿ ತಪಸ್ಸಿನಲ್ಲಿ ತೊಡಗಬೇಕು. ಶೌಚಂ ತಪಃ ತುಷ್ಟಿ. ಹಿಂದೆ ಹೇಳಿದಂತೆ ಅಸ್ತೇಯಂ ಅಪರಿಗ್ರಹ ಅಂತ ಹೇಳುವಾಗ ನಮಗೆ ಆಸೆ ಬರುವುದು, ಮತ್ತೊಬ್ಬರ ಸಂಪತ್ತಿನ ಮೇಲೆ ಅಪೇಕ್ಷೆ ಪಡುವುದು, ಇದೆಲ್ಲ ಯಾವಾಗ ಬರುತ್ತೆ ಅಂತಂದರೆ ನಮ್ಮಲ್ಲಿ ಕೊರತೆ ಇದ್ದಾಗ. ನಮ್ಮಲ್ಲಿ ಕೊರತೆ ಇದೆ ಅಂತ ನಾವು ಅಂದುಕೊಳ್ಳುವುದು ಯಾವಾಗ ಅಂತಾದರೆ ಕೆಟ್ಟ ಪರಿಸರದಲ್ಲಿಯೋ ಅಥವಾ ನನಗಿಂತಲೂ ಉತ್ತಮರಾದವರನ್ನು ನೋಡಿದಾಗ ನಮಗೆ ಆಸೆ ಬರುವುದು ಸಹಜ. ಇದರಿಂದ ನಾವು ವಿಮುಖರಾಗಬೇಕು ಅಂತಾದರೆ ಶಾಸ್ತ್ರಗಳನ್ನು ನೋಡಿದಾಗ ಆ ಶಾಸ್ತ್ರಗಳಲ್ಲಿ ಬಂದಂತಹ ಪಾತ್ರಗಳು, ಅವರು ಬದುಕಿದ ರೀತಿ, ಇದೆಲ್ಲವನ್ನು ಕಂಡಾಗ ಜೀವನವನ್ನು ಯಾವ ರೀತಿಯಾಗಿ ನಡೆಸಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಅದರಿಂದ ತುಷ್ಟಿ ಅಂತ ಹೇಳುವಾಗ ಕೃಷ್ಣ ಹೇಳ್ತಾನೆ, ಯದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತ ವಿಮತ್ಸರಃ. ತೃಪ್ತನಾಗಿರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಗೀತಾಚಾರ್ಯ ಹೇಳುವಾಗ ಎಷ್ಟು ಸಿಗುತ್ತೋ ಅದರಲ್ಲಿ ತೃಪ್ತಿಯನ್ನು ಪಡು. ಯಾಕೆ ಅಂದರೆ ನಮ್ಮನ್ನು ಸೃಷ್ಟಿ ಮಾಡಿದ್ದು ಪರಮಾತ್ಮನೇ, ಇಂಥ ವಾತಾವರಣದಲ್ಲಿ ಹಾಕಿದ್ದು ಪರಮಾತ್ಮನೇ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ಬಂದಿರ್ತೇವೆ. ನಮಗೆ ಎಷ್ಟು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಡುವುದನ್ನು ಕಲಿತ್ರೆ ದುಃಖವನ್ನು ಪಡಲಿಕ್ಕೆ ಅವಶ್ಯಕತೆ ಇರೋದಿಲ್ಲ, ದುಃಖಕ್ಕೆ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ತೃಪ್ತಿ ಅಂತನ್ನುವುದು ನಿಯಮದಲ್ಲಿ ಸೇರಿಸಿದರು. ಯದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತ. ಎರಡೆರಡು ವಿಚಾರಗಳನ್ನು, ನಾನು ಆಚೆ ಹೋಗಲೋ ಈಚೆ ಹೋಗಲೋ, ಹೆಚ್ಚು ದುಡ್ಡನ್ನು ಸಂಪಾದಿಸಿ ದೇವರಿಂದ ವಿಮುಖನಾಗಲೋ ಅಥವಾ ಇದ್ದದ್ರಲ್ಲಿ ತೃಪ್ತಿಪಟ್ಟು ನಾನು ದೇವರ ಹತ್ರ ಇರಲೋ, ಈ ದ್ವಂದ್ವಗಳಿಂದ ವಿಮುಕ್ತರಾಗಬೇಕು. ಅದಕ್ಕೆ ಏನು ಸಿಕ್ಕಿದೆಯೋ ಅದರಲ್ಲಿ ತೃಪ್ತನಾಗಿರುವುದು. ಇದನ್ನು ತುಷ್ಟಿ ಅಂತನ್ನುವುದರಿಂದ ನಾವು ತಿಳಿಯಬಹುದು. ತುಷ್ಟಿ ಸ್ವಾಧ್ಯಾಯ, ಇದು ಬಹಳ ಮುಖ್ಯ. ಇವತ್ತು ಇದರಿಂದ ನಾವು ಎಲ್ಲ ವಿಮುಖರಾಗ್ತಾ ಇದ್ದೇವೆ. ಅಧ್ಯಯನವನ್ನು ಮಾಡುವುದು, ಇದು ನಿಯಮದಲ್ಲಿ ಯೋಗ ಮಾರ್ಗದಲ್ಲಿ ಕೃಷ್ಣನ ದೃಷ್ಟಿಯಲ್ಲಿ ಒಬ್ಬ ಯೋಗಿ ಆಗಬೇಕಾದ್ರೆ ಜ್ಞಾನದಿಂದಲೇ ಯೋಗವನ್ನು ಸಾಧನೆ ಮಾಡಲಿಕ್ಕಾಗುತ್ತೆ. ಜ್ಞಾನವಿಲ್ಲದೇ ಇದ್ದರೆ ಅವನು ಯೋಗಿ ಆಗಲಿಕ್ಕಾಗೋದೇ ಇಲ್ಲ. ಎಷ್ಟು ನಾವು ಹಿಂಸೆ ಮಾಡದೇ ಇದ್ದರೂ ಅಥವಾ ಏನು ಮಾಡಿದರೂ ಕೂಡ ಇದಕ್ಕೆಲ್ಲ ಜ್ಞಾನ ಮುಖ್ಯ ಅಲ್ವಾ? ಯಾವುದು ಹಿಂಸೆ, ಯಾವುದು ಅಹಿಂಸೆ, ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದರಿಂದ ತೃಪ್ತಿ ಹೊಂದಬೇಕು, ಯಾವುದರಿಂದ ತೃಪ್ತಿ ಹೊಂದಬಾರದು, ಏನೋ ಸ್ವಲ್ಪ ದೇವರ ಬಗ್ಗೆ ತಿಳಿದೆ. ಕೃಷ್ಣ ಹೇಳಿದ್ದಾನಲ್ವ, ಯದೃಚ್ಛಾ ಲಾಭ ಸಂತುಷ್ಟ, ಸಾಕಿಷ್ಟು ತಿಳಿದ್ರೆ ಸಾಕು, ಇದರಲ್ಲಿ ತೃಪ್ತಿ ಪಡುವುದಲ್ಲ. ಸಂಪತ್ತಿನಿಂದ ತೃಪ್ತಿ ಪಡಬೇಕೇ ಹೊರತು ದೇವರ ವಿಚಾರದಲ್ಲಿ ತೃಪ್ತಿ ಪಡಬಾರ್ದು. ಅದನ್ನು ಹೆಚ್ಚು ಸಾಧ್ಯ ಇದೆಯೋ ಬದುಕುವುದು 36,000 ದಿನಗಳು ಮಾತ್ರ. ಭಾಗವತ ಹೇಳುವಂತೆ ಮನುಷ್ಯರ ಆಯುಷ್ಯ 100 ವರ್ಷ ಅಂತಂದರೆ 36,000 ದಿನಗಳು. ಅದರಲ್ಲಿ
ನಿದ್ರೆಯ ಹರಿಯತೆ ನಕ್ತಂ ಅಂತ, ನಿದ್ರೆಯಿಂದ ಅರ್ಧ ಆಯುಷ್ಯ ಕಳೆದು ಬಿಡ್ತೇವೆ. ಕೆಲವು ಇದ್ದ ಸ್ವಲ್ಪ 18,000 ದಿನಗಳಲ್ಲಿ ಸಂಸಾರ ಜಂಜಾಟಗಳು, ಬಾಲ್ಯದಲ್ಲಿಯೇ 20 ವರ್ಷಗಳನ್ನು ಕಳೆದು ಬಿಡ್ತೇವೆ, ಆಟಗಳು ಅದರಲ್ಲಿಯೇ, ಮತ್ತು ಸಂಸಾರದ ಜವಾಬ್ದಾರಿ, ಆಮೇಲೆ ಇಂದ್ರಿಯಗಳು ಮಾತು ಕೇಳುವುದಿಲ್ಲ. ಉಳಿದದ್ದು ಕೆಲವು ವರ್ಷಗಳು ಮಾತ್ರ. ಆದ್ದರಿಂದ ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ಅಂತ ಪ್ರಹ್ಲಾದರಾಜರು ಭಾಗವತದಲ್ಲಿ ಹೇಳುವರು. ಚಿಕ್ಕ ವಯಸ್ಸಿನಿಂದಲೇ ನಾವು ಧರ್ಮವನ್ನು ಮಾಡ್ತಾ ಮಾಡ್ತಾ ಬಂದಾಗ ಇಳಿ ವಯಸ್ಸಿನಲ್ಲಿಯೂ ಧರ್ಮದ ಬಗ್ಗೆ ನಮಗೆ ಆಸಕ್ತಿ ಬರಲಿಕ್ಕೆ ಸಾಧ್ಯ ಇದೆ. ಚಿಕ್ಕ ವಯಸ್ಸಿನಿಂದ ನಾನು ಗಮ್ಮತ್ತಿನಲ್ಲಿರ್ತೇನೆ, ಕೊನೆಯ ವಯಸ್ಸಿಗೆ ದೇವರ ಚಿಂತನೆ ಮಾಡಿದರೆ ಆಯಿತು ಅಂತ ನಾವು ಮುಂದೂಡ್ತಾ ಹೋದರೆ ಅದು ಆಗೋದಿಲ್ಲ. ಅದು ಯಾರ ಜವಾಬ್ದಾರಿ ಆಗುತ್ತೆ ಅಂತಂದರೆ ಪೋಷಕರ ಜವಾಬ್ದಾರಿ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಆ ಜ್ಞಾನ ಇರೋದಿಲ್ಲ. ಪೋಷಕರಾದವರು ಚಿಕ್ಕ ವಯಸ್ಸಿನಿಂದಲೂ ಅವರಿಗೆ ಧರ್ಮದ ಪ್ರಜ್ಞೆಯನ್ನು ಮೂಡಿಸ್ತಾ ಅರಿವು ಮೂಡಿಸಬೇಕು. ದೇವರ ಬಗ್ಗೆ ತಿಳಿದುಕೋ, ಧರ್ಮದ ಬಗ್ಗೆ ತಿಳಿದುಕೋ, ಇದೆಲ್ಲವನ್ನು ಹೇಳ್ತಾ ಇದ್ದರೆ ಅವರಿಗೆ ಪ್ರೌಢಾವಸ್ಥೆಗೆ ಬಂದಾಗ ದೇವರ ಬಗ್ಗೆ ತಿಳಿಲಿಕ್ಕೆ ಆಸಕ್ತಿ ಬರುತ್ತೆ. ಚಿಕ್ಕಂದಿನಿಂದ ನಾವು ಸ್ವಚ್ಛಂದವಾಗಿ ಬಿಟ್ಟು ನಮಗೆ ಅರಿವು ಬಂದಾಗ ಮಕ್ಕಳು ಸರಿ ಇರಬೇಕು ಅಂತ ಹೇಳುವುದು ಅದು ನಮ್ಮ ಅಪರಾಧ ಆಗುತ್ತೆ. ಅದರಿಂದ ಭಾಗವತ ಹೇಳುತ್ತೆ ಕೌಮಾರ ಆಚರೇತ್ ಪ್ರಾಜ್ಞೆ. ಇದು ಯಾರೋ ದೊಡ್ಡವರು ಹೇಳಿದ್ದಲ್ಲ, ಪುಟ್ಟ ಬಾಲಕ ಪ್ರಹ್ಲಾದ ಹೇಳಿದಂತಹ ಮಾತು. ಆದ್ದರಿಂದ ಭಗವಂತ ಕೃಷ್ಣ ಹೇಳುವಾಗ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ, ನೀವು ಯೋಗಿಗಳಾಗಬೇಕಾ ಜ್ಞಾನವನ್ನು ಸಂಪಾದನೆ ಮಾಡಿಯೇ ಬೇಕು, ದೇವರ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ಮಟ್ಟಿಗೆ ತಿಳಿದುಕೊಳ್ಳಬೇಕು ಅಂತ ಇದೆಯೋ, ಶಾಸ್ತ್ರ ತಿಳಿಸಿದೆಯೋ ಅಷ್ಟಷ್ಟು ಮಟ್ಟಿಗಂತೂ ತಿಳಿದುಕೊಳ್ಳಲೇಬೇಕು. ತಿಳಿದುಕೊಳ್ಳದೆ ನಾವು ಪಲಾಯನವಾದಿಗಳಾಗಬಾರ್ದು. ನಾನು ತಿಳಿದುಕೊಳ್ಳಿಲ್ಲ, ಯಾಕೆ ಅಂದರೆ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಅಂತ. ಎಷ್ಟು ತಿಳಿದುಕೊಂಡರೂ ಕೂಡ ದೇವರ ಬಗ್ಗೆ ಇನ್ನೂ ತಿಳಿಬೇಕು ಅಂತ ತೃಷೆ, ಬಾಯಾರಿಕೆ ಅದು ಇರಬೇಕಂತೆ. ದೇವರ ಬಗ್ಗೆ ಇನ್ನಷ್ಟು ಬೇಕು. ಯಾಕೆಂದರೆ ನೋಡಿ, ಚತುರ್ಮುಖ ಬ್ರಹ್ಮದೇವರು ದೇವೋತ್ತಮ, ಎಲ್ಲವನ್ನೂ ತಿಳಿದವರು. ಅವರೇ ಹೇಳ್ತಾರೆ ತಲವಕಾರೋಪನಿಷತ್ತಿನಲ್ಲಿ, ಮನ್ಯೇ ವಿದಿತಂ ನಾಹಮನ್ಯೇ ಸುವೇದೇತಿ ನೋನವೇದೇತಿ ವೇದಚ, ಎಸ್ತದ್ವೇದ ತದ್ವೇದ ನೋನವೇದೇತಿ ವೇದಚ. ಎಲ್ಲರೂ ಬಂದ್ರಂತೆ. ರುದ್ರದೇವರು, ಶಿವ ಬಂದು ಬ್ರಹ್ಮದೇವರಿಗೆ ಉಪದೇಶ ಕೊಡಿ ಸ್ವಾಮಿ, ನನಗೆ ದೇವರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳಿದಾಗ ಚತುರ್ಮುಖ ಹೇಳುವಂತಹ ಮಾತು, ಎಲ್ಲರೂ ಹೇಳ್ತಾರೆ ನಾನು ತುಂಬ ತಿಳಿದಿದ್ದೇನೆ ಅಂತ, ಆದರೆ ಎಲ್ಲರಿಗಿಂತಲೂ ಜಾಸ್ತಿ ತಿಳಿದಿದ್ದೇನೆ ನಿಜ, ಆದರೆ ಅವರು ತಿಳಿದಂತೆ ನಾನು ಎಲ್ಲವನ್ನೂ ತಿಳಿದಿಲ್ಲ ಇನ್ನು. ಯಾಕೆ ಅಂದರೆ ದೇವರ ಬಗ್ಗೆ ಯಾರಾದರೂ ಒಬ್ಬ ಬಂದು ನನಗೆ ಸಂಪೂರ್ಣ ದೇವರ ಬಗ್ಗೆ ಗೊತ್ತಿದೆ ಅಂತ ಹೇಳಿದರೆ ಅವನಷ್ಟು ಮೂರ್ಖ ಇನ್ಯಾರೂ ಇಲ್ಲ. ಯಾಕೆಂದರೆ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಯಾರು ತಿಳಿದಿದ್ದೇನೆ ಅಂತ ಹೇಳ್ತಾರೋ ಅವರಿಗೇನೂ ತಿಳಿದಿಲ್ಲ. ಯಾರು ಇನ್ನೂ ತಿಳಿದಿಲ್ಲ, ದೇವರ ಬಗ್ಗೆ ಇನ್ನೂ ತಿಳಿಬೇಕು ಅಂತ ಹೇಳ್ತಿದ್ದಾರೋ ಅವರಿಗೆ ತಿಳಿದಿದೆ ಅಂತ ಅರ್ಥ. ಏನು ತಿಳಿದಿದೆ? ಇನ್ನೂ ತಿಳಿಬೇಕು ಅಂತ ತಿಳಿದಿದೆ. ಆದ್ದರಿಂದ ಅವರು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇದೆ. ಸ್ವಾಧ್ಯಾಯ ಇದು ಒಂದು ತಪಸ್ಸಿದು. ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ. ತಮ್ಮಷ್ಟಕ್ಕೆ ಗುರುಗಳಿಂದ ಉಪದೇಶವನ್ನು ಪಡಿತಾರೆ. ಉಪದೇಶ ಪಡೆದ ಮೇಲೆ ಬಿಟ್ಟು ಬಿಡಲಿಕ್ಕಿಲ್ಲ. ಇವತ್ತು ನಮ್ಮ ಶಿಕ್ಷಣದಲ್ಲಿ ಏನಾಗುತ್ತೆ ಅಂತಂದರೆ, ಅಧ್ಯಯನವನ್ನು ಮಾಡ್ತೇವೆ, ಆ ಅಧ್ಯಯನದಿಂದ ಉದ್ಯೋಗ ಸಿಗುತ್ತೆ. ಉದ್ಯೋಗದ ನಂತರ ಅದು ಇನ್ನಷ್ಟು ಅದರಲ್ಲಿ ನಾವು ಸ್ವಲ್ಪ ಮುಂದುವರಿಬೇಕಾದ್ರೆ ಮುಂದಿನ ಎಜುಕೇಷನ್ನೋ ಏನೋ ಇರುತ್ತೆ, ಪ್ರಮೋಷನ್ಗೆ ಬೇಕಾದದ್ದು. ಇದೆಲ್ಲವೂ ಕೂಡ ಜೀವನ ವೃತ್ತಿಗೆ ಆ ಅಧ್ಯಯನ ಅಂತನ್ನುವುದು ಮೀಸಲಾಗುತ್ತೆ ಹೊರತು ಆತ್ಮೋದ್ಧಾರಕ್ಕೆ ಅದು ಯಾವುದೂ ಕೂಡ ಕಾರಣವಾಗೋದಿಲ್ಲ. ಆತ್ಮೋದ್ಧಾರಕ್ಕೆ ಅಧ್ಯಾತ್ಮ ವಿದ್ಯಾನ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತೆ ಅಧ್ಯಾತ್ಮ ವಿದ್ಯೆಯನ್ನೇ ನಾವು ಆಶ್ರಯಿಸಬೇಕು. ಇದನ್ನು ಸಂಪಾದನೆ ಮಾಡುವುದು ಹೇಗೆ? ನಾನು ಮುಂಚೆ ಹೇಳಿದಂತೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಗುರುಗಳ ಬಳಿ ಹೋಗಿ ವಿನಯದಿಂದ ನಮಸ್ಕಾರ ಮಾಡಿ ಗುರುಗಳೇ ಉಪದೇಶ ಮಾಡಿ ಅಂತ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಅಹಂಕಾರ, ಗುರುಗಳೇ ಎಷ್ಟು ಫೀಸ್ ನಿಮ್ಮದು, ನಿಮಗೆ ಎಷ್ಟು ಫೀಸ್ ಕೊಟ್ಟರೆ ನನಗೆ ಉಪದೇಶ ಮಾಡ್ತೀರಿ, ವ್ಯವಹಾರ ಮಾತಾಡಲಿಕ್ಕಿಲ್ಲ. ಇದು ಹಿಂದಿನ ಶಿಕ್ಷಣ ಪದ್ಧತಿಯಲ್ಲಿ ವ್ಯವಹಾರ ಇರಲೇ ಇಲ್ಲ. ಗುರುಗಳಿಗೆಲ್ಲ ಎಷ್ಟು ಸ್ವಾತಂತ್ರ್ಯ ಇತ್ತು ಶಿಷ್ಯಂದ್ರಿಗೆ ಅಂದರೆ, ಶಿಷ್ಯಂದ್ರು ಬಂದು ಕಾಯಬೇಕು ಗುರುಗಳ ಬಳಿ. ಗುರುಗಳು ವರ್ಷಾನುಗಟ್ಟಲೆ ಕಾಯಿಸ್ತಾ ಇದ್ರು. ಸಂವತ್ಸರಂ ಸಂವತ್ಸ್ಯಥ ಯಥಾ ಕಾಮಾನ್ ಪ್ರಶ್ನಾನ್ ಪೃಚ್ಛತ ಯದಿ ವಿಜ್ಞಾಸ್ಯಾಮಃ ಸರ್ವಂ ಹವೋ ವಕ್ಷ್ಯಾಮಃ ಅಂತ.
ಉಪನಿಷತ್ ಹೇಳುತ್ತೆ, ಗುರುಗಳ ಬಳಿ ಶಿಷ್ಯ ಬಂದು ಪ್ರಾರ್ಥನೆ ಮಾಡಬೇಕು, ಗುರುಗಳೇ ಉಪದೇಶ ಮಾಡಿ. ಗುರುಗಳೇ ಹೇಳ್ತಾ ಇದ್ರು, 1 ವರ್ಷ ಕಾಯಿ, ಸೇವೆಯನ್ನು ಮಾಡು, ನಿನಗೆ ಖುಷಿ ಆಯಿತು ಅಂದರೆ ಆಮೇಲೆ ಪ್ರಶ್ನೆಗಳನ್ನು ಮಾಡು, ನಿನಗೆ ಇಚ್ಛೆ ಬಂದ ಪ್ರಶ್ನೆಯನ್ನು ಮಾಡು. ನೀನು ಮಾಡಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನಲ್ವಾ, ಆ ಉತ್ತರ ನಿನಗೆ ಮನಸ್ಸಿಗೆ ಸಮಾಧಾನ ಆಯಿತು ಅಂತಂದರೆ ಮುಂದೆ ಅಧ್ಯಯನವನ್ನು ಕಂಟಿನ್ಯೂ ಮಾಡಬಹುದು, ಇಲ್ಲದಿದ್ದರೆ ಹೊರಡಬಹುದು. ಅಂದರೆ ಗುರುಗಳು ಅಷ್ಟು ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ರು ಶಿಷ್ಯಂದ್ರಿಗೆ, ಶಿಷ್ಯಂದ್ರೂ ಕೂಡ ಅಷ್ಟು ತಾಳ್ಮೆಯಿಂದ ಸೇವೆಯನ್ನು ಮಾಡ್ತಾ ಇದ್ರು. ಆದ್ದರಿಂದ ಗೀತಾಚಾರ್ಯ ಕೃಷ್ಣ ಹೇಳುವಾಗ ಗುರುಗಳಲ್ಲಿ ನಮ್ಮ ವರ್ತನೆ ಹೇಗಿರಬೇಕು, ತದ್ವಿಧಿ ಪ್ರಣಿಪಾತೇನ. ಇದು ನಿಯಮಗಳಲ್ಲಿ ಬರುವಂತಹ ಸ್ವಾಧ್ಯಾಯ ಅಂತನ್ನುವುದು ಬಹಳ, ಯಾಕೆ ಅಂತಂದರೆ ನೀವು ಯೋಗಿಗಳಾಗಬೇಕಲ್ವಾ. ಯೋಗಾರೂಢಸ್ತದೋಚ್ಯತೆ, ಯೋಗ ಮಾರ್ಗದಲ್ಲಿ ತುತ್ತ ತುದಿಯ ಸ್ಥಾನ, ಸಮಾಧಿ ಸ್ಥಿತಿಯಲ್ಲಿ ನಿರಂತರ ದೇವರ ಎಚ್ಚರಿಕೆ ಬರಬೇಕಾದ್ರೆ ಇದೆಲ್ಲವನ್ನು ಪಡೆದುಕೊಂಡಿರಬೇಕು. ಮುಂದೆ ಯಾಕೆ ಅಧ್ಯಯನ ಅವಶ್ಯಕತೆ, ಸ್ವಾಧ್ಯಾಯ ಅಂತನ್ನುವುದು ಯಾಕೆ ಅಂದರೆ ಗುರುಗಳಲ್ಲಿ ಓದಿದ ನಂತರ ತಾವು ಸ್ವಂತವಾಗಿ ಅಧ್ಯಯನವನ್ನು ನಡೆಸ್ತಾ ಇರಬೇಕು. ಯಾಕೆ ಅವಶ್ಯಕತೆ ಅಂತಂದರೆ ಧ್ಯಾನದಲ್ಲಿ ಕುಳಿತುಕೊಳ್ತೇವೆ. ಇವತ್ತು ಧ್ಯಾನ ಅಂತಂದರೆ ಕಣ್ಣು ಮುಚ್ಚಿಕೊಳ್ಳುವುದು, ಏನನ್ನೋ ಚಿಂತನೆ ಮಾಡುವುದು. ಆ ಏನು ಚಿಂತನೆ ಮಾಡುವುದು ಏನು, ಶೂನ್ಯವನ್ನು ಅಂತ ಒಬ್ಬರು ಹೇಳ್ತಾರೆ, ಅಥವಾ ಯಾವುದೋ ಒಂದು ಆಕಾರ ಅಂತ ಹೇಳ್ತಾರೆ. ಶೂನ್ಯವನ್ನು ಚಿಂತನೆ ಮಾಡಲಿಕ್ಕಾಗೋದಿಲ್ಲ, ಯಾವುದೋ ಒಂದು ಸ್ವರೂಪವನ್ನು ಚಿಂತನೆ ಮಾಡಬೇಕು. ಆ ಸ್ವರೂಪ ಯಾವುದಾಗಿರಬೇಕು ಅಂತಂದರೆ ಅದು ವಿಷ್ಣುವಿನ ಸ್ವರೂಪ ಆಗಿರಬೇಕು. ಆ ವಿಷ್ಣು ಸ್ವರೂಪ ಬರಬೇಕಾದ್ರೆ ಭಗವಂತ ಹೇಗಿದ್ದಾನೆ ಅಂತ ತಿಳ್ಕೊಳ್ಬೇಕಲ್ವ. ಅದನ್ನೇ ಕೃಷ್ಣಾಚಾರ್ಯ ಹೇಳುವಾಗ ಕಶ್ಚಿನ್ಮೇ ವೇತ್ತಿ ತತ್ವತಃ, ನನ್ನನ್ನು ಕೃಷ್ಣ ಪರಮಾತ್ಮನನ್ನು ಸರಿಯಾಗಿ ತಿಳಿದವರು ಕೆಲವೊಬ್ಬರು ಮಾತ್ರ ಅಂತ ಕೃಷ್ಣ ಹೇಳುವಾಗ, ಯಥಾರ್ಥವಾಗಿ ತಿಳಿಬೇಕು ಅಂದರೆ ನಾವು ಚೆನ್ನಾಗಿ ಓದಿಕೊಳ್ಬೇಕು, ಅಧ್ಯಯನವನ್ನು ಮಾಡಬೇಕು. ಮಹಾಭಾರತ ಪುರಾಣಗಳಲ್ಲಿ ದೇವರು ಯಾವ ರೀತಿಯಾಗಿದ್ದಾನೆ ಅಂತ ಕಥೆಗಳನ್ನು ನೋಡಿದಾಗ, ಪೂರ್ವಾಪರ ವಿಮರ್ಶೆಗಳನ್ನು ಮಾಡಿದಾಗ ದೇವರ ಚಿತ್ರಣ ಬರುತ್ತೆ. ಅದು ನಮ್ಮ ಧ್ಯಾನದಲ್ಲಿ ಬರಬೇಕು. ಹಾಗಿದ್ರೆ ಕಣ್ಣು ಮುಚ್ಕೊಂಡ ತಕ್ಷಣ ಧ್ಯಾನಕ್ಕೆ ಸಿಗ್ತಾನ ದೇವರು? ಅದಕ್ಕೆ ಇದೆಲ್ಲ ಪ್ರಯತ್ನ ಪಡಬೇಕು. ಅದಕ್ಕೆಲ್ಲ ನಮ್ಮ ಇಂದ್ರಿಯ ನಿಗ್ರಹ ಬೇಕು. ಮನಸ್ಸನ್ನು ಏಕಾಗ್ರವಾಗಿಡುವುದಕ್ಕೆ ಆಸನಗಳನ್ನು, ಯಾಕೆ ಕುಳಿತುಕೊಂಡೇ ಧ್ಯಾನ ಮಾಡಬೇಕು ಅಂದರೆ ವೇದವ್ಯಾಸರು ಹೇಳ್ತಾರೆ, ಆಸೀನ ಸಂಭವಾತ್, ಕುಳಿತುಕೊಂಡ್ರೆ ಮಾತ್ರ ನಿಮಗೆ ದೇವರ ಚಿಂತನೆ ಮಾಡಲಿಕ್ಕಾಗುತ್ತೆ. ಮಲ್ಕೊಂಡ್ರೆ ನಿದ್ರೆ ಬಂದುಬಿಡುತ್ತೆ, ನಿಂತುಕೊಂಡ್ರೆ ಕಾಲು ಆಚೆ ಈಚೆ ಮಾಡಿ ಏನೇನೋ ಯೋಚನೆಗಳು ಬರುತ್ತೆ. ಫಸ್ಟು ನೀವು ಧ್ಯಾನದಲ್ಲಿ ಹೋಗಬೇಕಾದ್ರೆ ಕುಳಿತುಕೊಳ್ಳಿಕ್ಕೆ ಅಭ್ಯಾಸ ಮಾಡಿ ಅಂತ ಹೇಳ್ದ ಕೃಷ್ಣ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್. ನೇರವಾಗಿ ಕುಳಿತುಕೊಂಡು ದೇವರ ಬಗ್ಗೆ ಚಿಂತನೆ ಮಾಡುವುದಕ್ಕೆ ಅಭ್ಯಾಸ ಮಾಡಬೇಕಾದ್ರೆ, ಧ್ಯಾನದಲ್ಲಿ ದೇವರನ್ನು ತಂದು ಇಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಆಸನ ಸರಿಯಾಗಿರಬೇಕು ಅಂತ. ಆದ್ದರಿಂದ ಇದೆಲ್ಲವೂ ಕೂಡ ಸಾಧನೆಗೆ, ಧ್ಯಾನಕ್ಕೆ ಪೂರಕವಾದದ್ದು. ಅದನ್ನೇ ಮಧ್ವಾಚಾರ್ಯರು ಹೇಳುವಾಗ, ಶೌಚಾಸನೇತು ಅಂಗ ಮಾತ್ರಂ ನ ಪೃಥಕ್ ಧರ್ಮ ಸಾಧನಂ. ಆಗಿದ್ರೆ ಆರೋಗ್ಯ ಕೆಟ್ಟಿದೆ, ಒಬ್ಬರಿಗೆ ಕುಳಿತುಕೊಳ್ಳಿಕ್ಕಾಗೋದಿಲ್ಲ, ಹಾಗಿದ್ರೆ ಅವರಿಗೆ ಧ್ಯಾನ ಮಾಡಲಿಕ್ಕಾಗೋದಿಲ್ವಾ, ಅವರು ದೇವರ ಚಿಂತನೆ ಮಾಡಲಿಕ್ಕಾಗೋದಿಲ್ವಾ? ಮಲ್ಕೊಂಡು ಮಾಡಲಿ. ಪರಮ ಪೂಜ್ಯ ಶ್ರೀಪಾದಂಗಳವರು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಗುರುಗಳನ್ನು ಸ್ವಾಗತಿಸೋಣ. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆ. ಗುರಿ ಏನು ಅಂತಂದರೆ, ಧ್ಯಾನಾವಸ್ಥೆಯಲ್ಲಿ ಅಂದರೆ ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ ಅಂತ
ಒಂದು ಸ್ವಲ್ಪವೂ ಕೂಡ ಬ್ರೇಕ್ ಇಲ್ಲದೆ ದೇವರ ಚಿಂತನೆ ಬರಬೇಕಾದ್ರೆ ಅದು ಧ್ಯಾನಾವಸ್ಥೆಯಲ್ಲಿ ಸಾಧ್ಯ. ಅದನ್ನು ಸಂಪಾದನೆ ಮಾಡಬೇಕಾದ್ರೆ ಇದೆಲ್ಲವನ್ನೂ ಕೂಡ ಆಸನ ಸಿದ್ಧಿಯನ್ನು ಮಾಡಿಕೊಳ್ಳುವುದು, ಇದೆಲ್ಲವೂ ಕೂಡ ಧರ್ಮ ಸಾಧನೆ ಪ್ರತ್ಯೇಕವಾದದ್ದೇ. ಇದು ಪ್ರತ್ಯೇಕವಾದ ಧರ್ಮ ಸಾಧನೆ ಅಲ್ಲ, ಇದು ಧ್ಯಾನಕ್ಕೆ ಪೂರಕವಾದಂತಹ ಸಾಧನೆಗಳಾಗುತ್ತೆ ಅಂತನ್ನುವುದನ್ನು ಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟು ಕೊನೆಗೆ ನಿಯಮದಲ್ಲಿ ಹೇಳುವಾಗ ಹರಿಪೂಜನಂ, ಭಗವಂತನ ಪೂಜೆ ಅಂತನ್ನುವುದು ನಿರಂತರವಾಗಿ ನಡೆಸಬೇಕು. ಅದಕ್ಕೆಲ್ಲ ಆ ಹರಿಪೂಜೆ ಮಾಡುವುದು ಹೇಗೆ, ಇದೆಲ್ಲವೂ ಕೂಡ ಭಗವತ್ ಪೂಜೆ ಆಗುತ್ತಾ, ಯಾವ ರೀತಿಯಾಗಿ ಚಿಂತನೆ ಮಾಡಿದರೆ ನಮ್ಮ ಯಮನಿಯಮಾದಿಗಳು ಕೃಷ್ಣ ಹೇಳಿದ ರೀತಿಯಲ್ಲಿ ಜಿತೇಂದ್ರಿಯರಾಗುವುದು, ಇದೆಲ್ಲವೂ ಹರಿಪೂಜೆ ಆಗುವುದು ಹೇಗೆ ಅಂತನ್ನುವುದನ್ನು ನಾಳೆಯ ದಿನ ಇನ್ನಷ್ಟು ವಿಸ್ತಾರವಾಗಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ಧಾರ್ಮಿಕ ಪ್ರವಚನವನ್ನು ನಡೆಸಿಕೊಟ್ಟಂತಹ ಪುತ್ತಿಗೆ ವಿದ್ಯಾಪೀಠದ ಪ್ರಾಚಾರ್ಯರಾದಂತಹ ವಿದ್ವಾನ್ ಸುನೀಲ್ ಆಚಾರ್ಯರಿಗೆ ಧನ್ಯವಾದವನ್ನು ಸಲ್ಲಿಸಿ ಪರಮಪೂಜ್ಯ ಶ್ರೀಪಾದರ ಸನ್ನಿಧಾನದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಪರ್ಯಾಯ ಮಹೋತ್ಸವದ ಸಪ್ತೋತ್ಸವದ ಸಂಭ್ರಮದ 7ನೇ ದಿವಸದ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇವತ್ತು ಕೂಡ ಪರಮಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಸಂದೇಶ ನೀಡಿ ಅನೇಕ ಸಾಧಕರಿಗೆ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹದ ಪ್ರಸಾದವನ್ನು ನೀಡಿ ಆಶೀರ್ವದಿಸುವವರಿದ್ದಾರೆ. ಆಗಮಿಸಿದಂತಹ ಪರಮಪೂಜ್ಯ ಗುರುಗಳಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಹಿರಿಯರಾದ ಶ್ರೀ ಕೆ ಗೋಪಾಲಕೃಷ್ಣ ಕಲ್ಕೂರವರು ವೇದಿಕೆಗೆ ಬರಬೇಕು. ಅದೇ ರೀತಿಯಲ್ಲಿ ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದಂತಹ ಶ್ರೀರಮಣ ಉಪಾಧ್ಯಾಯರು ವೇದಿಕೆಗೆ ಬರಬೇಕು. ಉಡುಪಿಯ ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂತಹ ವಿನ್ಸೆಂಟ್ ಜೆರಿ ಡಯಾಸ್ ಮಂಡವಿ ಸಂಸ್ಥೆಯ ಮುಖ್ಯಸ್ಥರು, ಪೂಜ್ಯ ಶ್ರೀಪಾದರ ವಿಶೇಷ ಭಕ್ತರು, ದಯಮಾಡಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ಎಚ್.ಎಸ್. ಮಂಜಪ್ಪನವರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಎಚ್.ಎಸ್. ಮಂಜಪ್ಪನವರು ರಾಜ್ಯಾಧ್ಯಕ್ಷರು, ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ. ಹಾಗೆ ಉಡುಪಿಯ ಉದ್ಯಮಿಗಳು ಹಾಗೂ ಪರಮಪೂಜ್ಯ ಶ್ರೀಪಾದರ ವಿಶೇಷ ಭಕ್ತರಾದಂತಹ ಶ್ರೀ ಪುರುಷೋತ್ತಮ ಶೆಟ್ಟಿಯವರು ವೇದಿಕೆಗೆ ಆಗಮಿಸಬೇಕು. ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಕಲ್ಕೂರ ರೆಫ್ರಿಜರೇಟರ್ನ ಮುಖ್ಯಸ್ಥರಾದಂತಹ ಶ್ರೀಯುತ ಕೆ ಗೋಪಾಲಕೃಷ್ಣ ಕಲ್ಕೂರ ಅವರು ಮಾಲಾರ್ಪಣೆಯನ್ನು ಮಾಡಿ ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಹಿರಿಯರಾದಂತಹ ಶ್ರೀ ಕೆ ಗೋಪಾಲಕೃಷ್ಣ ಕಲ್ಕೂರ್ ಅವರಿಗೆ ಪರ್ಯಾಯ ಸ್ವಾಗತ ಸಮಿತಿ ಮತ್ತು ಶ್ರೀಮಠದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಇರತಕ್ಕಂತಹ ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿರ್ತಕ್ಕಂತಹ ಶ್ರೀರಮಣ ಉಪಾಧ್ಯಾಯ ಅವರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಉಡುಪಿಯ ಖ್ಯಾತ ಉದ್ಯಮಿಗಳು, ಮಾಂಡವಿ ಬಿಲ್ಡರ್ಸ್ನ ಮುಖ್ಯಸ್ಥರು ಹಾಗೂ ಪೂಜ್ಯ ಶ್ರೀಪಾದರ ವಿಶೇಷ ಭಕ್ತರಾಗಿರ್ತಕ್ಕಂತಹ ವಿನ್ಸೆಂಟ್ ಜೆರಿ ಡಯಾಸ್ ಅವರು ಆಗಮಿಸಿದ್ದಾರೆ. ನಾನು ಮೊನ್ನೆನೇ ಹೇಳಿದೆ, ಪರಮಪೂಜ್ಯ ಶ್ರೀಪಾದರ ವೇದಿಕೆ ಅಂತ ಹೇಳಿದರೆ ಸಮಸ್ತ ಪ್ರಜೆಗಳಿಗೂ ಕೂಡ ಪೂಜ್ಯ ಶ್ರೀಪಾದರು ವಿಶೇಷವಾದ ಅಭಿಮಾನವನ್ನು ತೋರುವಂಥವರು.
ಅನೇಕ ವರ್ಷಗಳಿಂದ ಮಾಂಡವಿ ಸಂಸ್ಥೆಯ ಮಾಲೀಕರು ಪರಮಪೂಜ್ಯ ಶ್ರೀಪಾದರ ಜೊತೆಯಲ್ಲಿ ಒಡನಾಟವನ್ನು ಬೆಳೆಸಿಕೊಂಡವರು. ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಹಿಂದೂ ಸಂಘಟನೆಯಲ್ಲಿ ತನ್ನದೇ ಆದಂತಹ ಸಕ್ರಿಯವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತಹ ಎಚ್ ಮಂಜಪ್ಪನವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿಮಾನಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಪರ್ಯಾಯದ ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂತಹ ಶ್ರೀಯುತ ಪುರುಷೋತ್ತಮ ಶೆಟ್ಟಿಯವರು, ಉಜ್ವಲ್ ಡೆವಲಪರ್ಸ್ನ ಮುಖ್ಯಸ್ಥರು, ಅವರು ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ಶ್ರೀಮಠದ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಪರ್ಯಾಯದ ಸಂಭ್ರಮದಲ್ಲಿ ಅನೇಕ ರೀತಿಯಲ್ಲಿ ಸಹಕಾರವನ್ನು ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ಅನೇಕರಿಗೆ ಪರಮಪೂಜ್ಯ ಶ್ರೀಪಾದರು ಅತ್ಯಂತ ಪವಿತ್ರವಾದ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಆಭರಣ ಜ್ಯುವೆಲರ್ಸಿನ ಮಾಲೀಕರಾದಂತಹ ಶ್ರೀಯುತ ಸುಭಾಷ್ ಕಾಮತ್ ಅವರು, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅದೇ ರೀತಿಯಲ್ಲಿ ಶ್ರೀಯುತ ಜಗದೀಶ್ ಪೈ, ಖ್ಯಾತ ಉದ್ಯಮಿಗಳು, ಕೃಷ್ಣ ಡೈರಿ, ಅದಕ್ಕಿಂತಲೂ ಮುಖ್ಯವಾಗಿ ಹ್ಯಾಂಗೋ ಐಸ್ ಕ್ರೀಮ್ನ ಆ ಸಂಸ್ಥೆಯ ಮುಖ್ಯಸ್ಥರು ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅದೇ ರೀತಿಯಲ್ಲಿ ಉದ್ಯಮಿಗಳಾದಂತಹ ಪ್ರಶಾಂತ್ ಬಾಳಿಗ, ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಶ್ರೀಯುತ ಹರೀಶ್ ಕುಂದರ್, ತ್ರಿಭುಜ ಇಂಡಸ್ಟ್ರೀಸ್ನ ಮುಖ್ಯಸ್ಥರು, ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ರಶಾಂತ್ ಕಿಣಿ, ರೀಜನಲ್ ಹೆಡ್ ICICIನ ಉಡುಪಿಯ ಮುಖ್ಯಸ್ಥರು. ಅದೇ ರೀತಿಯಲ್ಲಿ ಹಿರಿಯರಾದಂತಹ ಶ್ರೀ ಸೂರ್ಯನಾರಾಯಣ ಉಪಾಧ್ಯಾಯರು ಆಗಮಿಸಿದ್ದಾರೆ, ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ಆಡಳಿತ ಮಂಡಳಿ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅದೇ ರೀತಿಯಲ್ಲಿ ಶ್ರೀಯುತ ಮಾಧವ ಭಟ್, ಮಾಡರ್ನ್ ಇಂಡಸ್ಟ್ರಿಯಲ್ನ ಮುಖ್ಯಸ್ಥರು, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸೆಂಚುರಿ ಫಾರ್ಮ್ನ ರಾಜಾರಾಮ್ ಭಟ್ ಅವರು, ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮಠದ ಕಾರ್ಯಕ್ರಮಗಳಿಗೆ ವಿಶೇಷವಾದ ಸೇವೆಯನ್ನು ಸಲ್ಲಿಸತಕ್ಕಂಥ ಶ್ರೀಯುತ ಶಿವರಾಮ್ ಮಂಜ, ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಮಿತ್ರ ಸಮಾಜದ ಶ್ರೀಯುತ ಅಚ್ಯುತ ಹೊಳ್ಳ, ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಶ್ರೀಕೃಷ್ಣ ಮಠದ ಮತ್ತು ಪುತ್ತಿಗೆ ಮಠದ ಕಾರ್ಯಕ್ರಮಗಳಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸಿದ ಶ್ರೀಧರ ಅಣ್ಣ, ವಿಶೇಷವಾಗಿ ಅಡಿಗೆಯ ವ್ಯವಸ್ಥೆಯನ್ನು ಮಾಡಿದಂಥವರು, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಮಠದ ಮುಖ್ಯಾಭಿಮಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುದರ್ಶನ್ ಅವರು ಆಗಮಿಸಿದ್ದರೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮ್ಮ ಕುಡ್ಲ ಈ ಪರ್ಯಾಯದ ಸಂಭ್ರಮದ ನೇರ ಪ್ರಸಾರವನ್ನು ಮಾಡಿ ದೇಶ ವಿದೇಶಗಳಲ್ಲಿ ಅನೇಕ ಜನ, ಲಕ್ಷಾಂತರ ಜನ ಈ ಸಂಭ್ರಮವನ್ನು ಕಣ್ತುಂಬಿಸಿಕೊಂಡಿದ್ದಾರೆ. ಅದರ ಮುಖ್ಯಸ್ಥರಾದಂತಹ ಲೀಲಾಕ್ಷ ಕರ್ಕೇರ ಅವರಿಗೆ ಅಭಿಮಾನಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಡಾಕ್ಟರ್ ಶಿವಾನಂದ ಪ್ರಭು, ಅಧ್ಯಕ್ಷರು ಪೆಟ್ರೋಲ್ ಮಾಲೀಕರ ಸಂಘ ಉಡುಪಿ, ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ತಮಗೆ ಈ ಸಭೆಯಲ್ಲಿ ಆಸೀನರಾದಂತಹ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನೇರ ಪ್ರಸಾರದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಪರಮಪೂಜ್ಯ ಶ್ರೀಪಾದಂಗಳವರು ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಸಂದೇಶವನ್ನು ನೀಡಿ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ
ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ 4ನೇ ಪರ್ಯಾಯದ ಆರಂಭದ ಸಪ್ತೋತ್ಸವ ಇವತ್ತು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. 18ನೇ ತಾರೀಖಿನಿಂದ ಪ್ರಾರಂಭವಾಗಿ ಇವತ್ತಿನ ತನಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಇತರ ಕಾರ್ಯಕ್ರಮಗಳು, ಈ ಮೂಲಕ ಪರ್ಯಾಯ ಮಹೋತ್ಸವದ ಒಂದು ಪ್ರಾರಂಭದ ಸಪ್ತೋತ್ಸವವನ್ನು ನಾವು ಸಂಕಲ್ಪ ಮಾಡಿದ್ದು, ಅದು ನಮ್ಮ ನಿರೀಕ್ಷೆಗಿಂತಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ನಮ್ಮ 4ನೇ ಪರ್ಯಾಯದಲ್ಲಿ ನಾವು ಇಷ್ಟು ಜನ ಪಾಲ್ಗೊಳ್ಳುತ್ತಾರೆ ಅಂಥೇಳಿ ನಿರೀಕ್ಷೆನೇ ಮಾಡಿರಲಿಲ್ಲ. ಪರ್ಯಾಯದ ಮೆರವಣಿಗೆ ಆಗಲಿ, ದರ್ಬಾರ್ ಆಗಲಿ, ಈ ಎಲ್ಲ ಸಮಾರಂಭಗಳಲ್ಲಿ ಯಾರೂ ನಿರೀಕ್ಷೆ ಮಾಡದೇ ಇದ್ದಷ್ಟು ಲಕ್ಷಾಂತರ ಜನ ಬಂದು ಇಲ್ಲಿ ಭಾಗವಹಿಸಿ ಶ್ರೀಕೃಷ್ಣನ ಈ ಒಂದು ಪೂಜೋತ್ಸವದಲ್ಲಿ ಎಲ್ಲರೂ ಕೂಡ ಭಾಗಿಗಳಾಗಿದ್ದಾರೆ. ಲಕ್ಷಾಂತರ ಜನ ಶ್ರೀಕೃಷ್ಣನ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿ ನಮ್ಮ ಚತುರ್ಥ ಪರ್ಯಾಯ ನಭೂತೋ ಅನ್ನುವಂತೆ ಎಲ್ಲ ಜನರು ಬಹಳ ಅದನ್ನು ಪ್ರಶಂಸಿಸಿದ್ದನ್ನು ನಾವು ಕೇಳ್ತಾ ಇದ್ದೇವೆ. ಆ ಎಲ್ಲ ಒಂದು ಮಹತ್ವವನ್ನು ಶ್ರೀಕೃಷ್ಣನಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ದೃಷ್ಟಿಯಲ್ಲಿ ಪರ್ಯಾಯ ಉತ್ಸವ ಅಂದರೆ ಬ್ರಹ್ಮರಥೋತ್ಸವ ಇದ್ದ ಹಾಗೆ. ಬ್ರಹ್ಮರಥೋತ್ಸವ ಯಾರ ಒಬ್ಬರು ಭಕ್ತರು 10,000ವೋ 20,000ವೋ ಹಣ ಕೊಟ್ಟು ಅವರ ಬ್ರಹ್ಮೋತ್ಸವವನ್ನು ಅವರು ಬುಕ್ ಮಾಡ್ತಾರೆ. ಬುಕ್ ಮಾಡಿ ಬ್ರಹ್ಮೋತ್ಸವ ಆಗ್ತದೆ. ಬ್ರಹ್ಮೋತ್ಸವಕ್ಕೆ ಮೊದಲು ಅವರಿಗೆ ಶಾಲು ಹೊದಿಸಿ ಚಿನ್ನದ ದಂಡ ಕೊಟ್ಟು ಇವತ್ತಿವರ ಬ್ರಹ್ಮೋತ್ಸವ ಅಂತ ಹೇಳಿ ಘೋಷಣೆ ಮಾಡಿ ಅವರಿಗೆ ಪ್ರಸಾದವನ್ನು ಕೊಡ್ತೇವೆ. ಆದರೆ ಬ್ರಹ್ಮರಥವನ್ನು ಅವರು ಒಬ್ಬರೇ ಎಳೆಯುವುದಲ್ಲ. ಇವತ್ತು ನಿಮ್ಮ ಬ್ರಹ್ಮೋತ್ಸವ, ನೀವೇ ಬ್ರಹ್ಮರಥ ಎಳೆಯಿರಿ ಹೇಳಿದರೆ ಅವರು ಎಳೆದರೆ ಬ್ರಹ್ಮರಥ ಚೂರು ಅಲುಗಾಡುವುದೂ ಇಲ್ಲ. ಬ್ರಹ್ಮರಥವನ್ನು ಎಳೆಯುವುದು ಎಲ್ಲ ಭಕ್ತರು ಸೇರಿ, ಬ್ರಹ್ಮರಥವನ್ನು 100 ಜನ ಸೇರಿ ಆ ಬ್ರಹ್ಮರಥವನ್ನು ಎಳೆದಾಗ ಆ ರಥ ಬರ್ತದೆ. ಉತ್ಸವ ಕೊಟ್ಟವರು ಬೇರೆ, ಎಳೆಯುವವರು ಬೇರೆ. ಉತ್ಸವ ಕೊಟ್ಟವರ ಹೆಸರು ಇವತ್ತವರ ಬ್ರಹ್ಮೋತ್ಸವ ಅಂತ, ಆದರೆ ಬ್ರಹ್ಮರಥ ಬರೆಯುವುದು ಎಲ್ಲ ಭಕ್ತರ ಒಂದು ಪ್ರಯತ್ನದಿಂದ, ಅವರ ಸಹಭಾಗಿತ್ವದಿಂದ. ಅದೇ ರೀತಿ ನಮ್ಮ ಪರ್ಯಾಯವೂ ಕೂಡ ಪುತ್ತಿಗೆ ಸ್ವಾಮಿಗಳ ಪರ್ಯಾಯ ಅಂತ ಹೇಳಿ ನಮಗೆ ಕೈಯಲ್ಲಿ ದಂಡ ಕೊಟ್ಟು ಶಾಲು ಹಾಕಿ ನಮ್ಮನ್ನು ನಿಲ್ಲಿಸ್ತಾರೆ. ಆದರೆ ಆ ಪರ್ಯಾಯ ಉತ್ಸವವನ್ನು ನಡೆಸುವವರೆಲ್ಲ ಭಕ್ತರು ಸೇರಿ ಆ ಪರ್ಯಾಯ ಉತ್ಸವವನ್ನು ನಡೆಸುವುದರಿಂದ ಪುತ್ತಿಗೆ ಸ್ವಾಮಿಗಳ ಪರ್ಯಾಯ ಅದೊಂದು ಮಹಾಬ್ರಹ್ಮೋತ್ಸವ ಹೊರತು ಪುತ್ತಿಗೆ ಸ್ವಾಮಿಗಳ ಪರ್ಯಾಯ ಅಲ್ಲ ಎಂಬುದನ್ನು ನಾವು ಚೆನ್ನಾಗಿ ಮನಗಂಡಿದ್ದೇವೆ. ಭಗವಂತನ ಆರಾಧನೆಯನ್ನು ಕೂಡ ಅದು ಭಗವಂತನೇ ಭಕ್ತರ ಮುಖಾಂತರ ನಡೆಸ್ತಾನೆ ಹೊರತು ನಾವು ಕೇವಲ ನಿಮಿತ್ತ ಮಾತ್ರ ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನೀಡಿದ ಸಂದೇಶವೂ ಕೂಡ ಅದೇ ಆಗಿದೆ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಇಡೀ ಜಗತ್ತು ನನ್ನ ಇಚ್ಛೆಯಿಂದ ನಡೀತಾ ಇದೆ, ಆದರೆ ಉಳಿದವರೆಲ್ಲ ಅದರಲ್ಲೇ ನಿಮಿತ್ತ ಮಾತ್ರವಾಗಿ ಇಟ್ಟುಕೊಂಡಿದ್ದಾರೆ. ಮುಖ್ಯವಾಗಿ ಇದನ್ನೆಲ್ಲ ನಡೆಸುವವರು ನಾನೇ. ಆದರೆ ನನಗೆ ಕ್ರೆಡಿಟ್ ಬೇಡ, ಅದಕ್ಕೆ ನಾನು ಉಳಿದವರನ್ನು ಅವರು ಮಾಡಿದ್ದು ಇವರು ಮಾಡಿದ್ದು ಅಂತ ತೋರಿಸಿಕೊಡ್ತೇನೆ ಹೊರತು ವಾಸ್ತವವಾಗಿ ಎಲ್ಲವನ್ನು ನಾನೇ ಮಾಡ್ತಾ ಇದ್ದೇನೆ. ಮಯಾ ಹತಾಂಸ್ತ್ವಂ. ಕೃಷ್ಣ ಹೇಳ್ತಾನೆ, ನೀನೀಗ ಯುದ್ಧ ಮಾಡುವುದಿಲ್ಲ, ಯಾರನ್ನು ಕೊಲ್ಲುವುದಿಲ್ಲ ಎಂಬುದಾಗಿ ನೀನು ಹೇಳ್ತಾ ಇದ್ದೆ, ಅದನ್ನು ನಾನು ಈಗಾಗಲೇ ಕೊಂದಾಗಿತ್ತು. ನಾನು ನಿನಗೆ ಆ ಕ್ರೆಡಿಟ್ ಮಾತ್ರ ಕೊಡ್ತೇನೆ ಹೊರತು ನೀನು ಕೊಲ್ಲುವುದೂ ಅಲ್ಲ, ಯಾರು ಸಾಯೋದೂ ಅಲ್ಲ. ಯಾರು ಸಾಯಬೇಕು, ಯಾರು ಕೊಲ್ಲಬೇಕು, ಅದೆಲ್ಲ ನನ್ನ ಪ್ಲ್ಯಾನ್ನಲ್ಲಿ ಫೈನಲ್ ಆಗಿ ಹೋಗಿದೆ, ಅದು ನಡೀತಾ ಇದೆ. ನೀನು ಮಾತ್ರ ಕೇವಲ ನಿಮಿತ್ತ ಎಂಬುದಾಗಿ ಕೃಷ್ಣ ಗೀತೆಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಈ ಜಗತ್ತು ಇದು ಭಗವಂತನ ಆಜ್ಞೆಯಿಂದ ನಡೀತಾ ಇದೆ.
ನಾವು ಅದರಲ್ಲಿ ಸೇರಿಕೊಂಡು ನಾವು ಮಾಡ್ತಾ ಇದ್ದೇವೆ ಎಂಬುದಾಗಿ ತಿಳ್ಕೊಳ್ಳುವುದಷ್ಟೇ. ಅದು ಭ್ರಮೆ. ಈ ಜಗತ್ತಿನಲ್ಲೇ ನಿತ್ಯ ಸೂರ್ಯೋದಯ ಆಗ್ತದೆ. ಆ ಸೂರ್ಯೋದಯ ಆಗೋದರಲ್ಲಿ ನಮ್ಮ ಪಾರ್ಟಿಸಿಪೇಷನ್ ಏನೂ ಇಲ್ಲ, ನಮ್ಮ ಪಾತ್ರ ಏನೂ ಇಲ್ಲ. ಸೂರ್ಯಾಸ್ತ ಆಗ್ತದೆ, ಅದರಲ್ಲಿ ನಮ್ಮ ಭಾಗ ಏನೂ ಇಲ್ಲ. ಮಳೆ ಬರ್ತದೆ, ಅದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ಸಸ್ಯಗಳು ಇದು ಎಲ್ಲ ಬೆಳೀತವೆ, ಎಲ್ಲ ದವಸ ಧಾನ್ಯಗಳು ಬೆಳೀತವೆ, ಇದರಲ್ಲಿ ನಮ್ಮ ಪಾತ್ರ ಏನಿದೆ? ಆದರೆ ನಾವು ತಿಳ್ಕೊಳ್ಳುವಾಗ ನನ್ನ ಸರಕಾರದಿಂದ ಹೀಗಾಯಿತು, ನಾನು ನನ್ನ ಸರಕಾರದಿಂದ ಈ ದೇಶವನ್ನು ಮೇಲಕ್ಕೆ ತಂದೆ, ನಾನು ನನ್ನ ಸರಕಾರದಿಂದ ಈ ರಾಜ್ಯವನ್ನು ಮೇಲಕ್ಕೆ ತಂದೆ, ನಾನು ಅವರ ಸರಕಾರದಿಂದ ಹೀಗಾಯಿತು ಇತ್ಯಾದಿ ತಿಳ್ಕೊಳ್ಳುವುದು ಅದು ಭ್ರಮೆ ಮಾತ್ರ. ಎಲ್ಲವೂ ಭಗವಂತನ ಇಚ್ಛೆಯಿಂದ ನಡೀತಾ ಇರುತ್ತದೆ. ಅದರಲ್ಲಿ ನಾವು ಮುಟ್ಟಿಕೊಳ್ಳುವುದಷ್ಟೇ, ನಮ್ಮದು ಒಂದು ಪಾತ್ರ ಇದೆ ಅಂತ ತೋರಿಸಿಕೊಳ್ಳುವುದಷ್ಟೇ ಹೊರತು ವಾಸ್ತವಿಕವಾಗಿ ಎಲ್ಲವೂ ಕೂಡ ಭಗವದಿಚ್ಛೆಯಿಂದ ನಡೀತಾ ಇದೆ. ಅದರಂತೆ ಪರ್ಯಾಯ ಉತ್ಸವವು ಕೂಡ ಶ್ರೀಕೃಷ್ಣನ ಇಚ್ಛೆಯಿಂದ ಇದು ನಡೀತಾ ಇದ್ದು, ಈ ಒಂದು ಪರ್ಯಾಯದಲ್ಲಿ ಅನೇಕ ಭಕ್ತರಿಗೆ ಪುಣ್ಯವನ್ನು ಪ್ರದಾನ ಮಾಡಬೇಕು ಅಂತ ಭಗವಂತ ಎಲ್ಲ ಭಕ್ತರನ್ನು ಕೂಡ ಇದರಲ್ಲಿ ಒಳಗೊಳ್ಳುವಂತೆ ಮಾಡ್ತಾನೆ. ಹಾಗಾಗಿ ನಿಮ್ಮನ್ನೆಲ್ಲ ಶ್ರೀಕೃಷ್ಣ ಈ ಪರ್ಯಾಯ ಉತ್ಸವದಲ್ಲಿ ಸೇರಿಕೊಳ್ಳುವಂತೆ ಮಾಡಿ ನಿಮಗೂ ಕೂಡ ಆ ಒಂದು ಪರ್ಯಾಯ ಉತ್ಸವದ ಪುಣ್ಯದ ಭಾಗ ಸಿಗುವಂತಾಗಲಿ ಎಂಬುದಾಗಿ ಭಗವಂತನ ಇಚ್ಛೆಯಿಂದ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಈ ಪರ್ಯಾಯ ಉತ್ಸವವನ್ನು ಭಗವಂತನೇ ನಡೆಸ್ತಾ ಇದ್ದಾನೆ ಎಂಬಂಥ ಅನುಸಂಧಾನ ನಮ್ಮದಾಗಿದೆ. ಹಾಗಾಗಿ ಈ ಪರ್ಯಾಯದ ಈ ಯಶಸ್ಸು ಅದು ಭಗವಂತನಿಗೆ, ಭಗವಂತನ ಭಕ್ತರಿಗೆ ಸಲ್ತದೆ. ನಾವು ಕೂಡ ಇಂತಹ ಒಂದು ಪರ್ಯಾಯದ ಬಗ್ಗೆ ನಾವು ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ. ನಮ್ಮ ಪರ್ಯಾಯ ಅಂತೇಳಿ ಹೇಳಿದರೆ ಅದು ಪೂರ್ವಭಾವಿಯಾದಂಥ ಸಂಚಾರದಲ್ಲೇ ನಾವು ಮಗ್ನರಾಗಿರ್ತೇವೆ. ಒಂದು ಕ್ಷಣ ನಮಗೆ ಕೂತ್ಕೊಳ್ಳಿಕ್ಕೂ ಪುರುಸೋತಿಲ್ಲ, ಉಸಿರಾಡಲಿಕ್ಕೂ ಪುರುಸೋತಿಲ್ಲ. ಅಷ್ಟು ಭಕ್ತರು ಮನೆಗೆ ಕರೀತಾರೆ, ಅವರ ಸ್ಥಳಕ್ಕೆ ಕರೀತಾರೆ, ಅಷ್ಟು ಜನರ ಇದಲ್ಲಿಗೆ ಹೋಗಬೇಕು. ರಾತ್ರಿ ಹಗಲು ಎಲ್ಲ ಕಡೆಯಿಂದ ಒತ್ತಡಗಳು ಬರ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ನಮಗೆ ಪರ್ಯಾಯ ಉತ್ಸವದ ಒಂದು ತಯಾರಿ ಬಗ್ಗೆ ಯೋಚನೆ ಮಾಡುವಷ್ಟು ಪುರುಸೋತಿರುವುದಿಲ್ಲ. ನಮಗೆ ಅದರಿಂದ ಏನು ಅನುಭವ ಆಯಿತು ಅಂದರೆ, ನಾವು ಯೋಚನೆ ಮಾಡದೇ ಇದ್ದರೂ ಕೂಡ ಅದು ಚೆನ್ನಾಗಿ ಆಗ್ತದೆ ಹೇಳಿದರೆ ನಾವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ, ಎಲ್ಲ ಭಗವಂತನೇ ಮಾಡ್ತಾನೆ ಎಂಬಂತಹ ಈ ಒಂದು ತತ್ವದ ಸಾಕ್ಷಾತ್ಕಾರ ಪರ್ಯಾಯ ಉತ್ಸವದಿಂದ ನಮಗೂ ಕೂಡ ಆಗಿದೆ. ಎಲ್ಲವನ್ನೂ ಭಗವಂತ ಮಾಡ್ತಾ ಇದ್ದಾನೆ ಎಂಬಂತಹ ಈ ಒಂದು ಅನುಸಂಧಾನ, ಇದು ಬಹಳ ಮುಖ್ಯವಾದಂತಹ ಅನುಸಂಧಾನ. ಭಗವದ್ಗೀತೆಯ ಒಂದು ಮುಖ್ಯ ತತ್ವವೇ ಅದು. ಆದ್ದರಿಂದ ಮನ್ಮನಾ ಭವಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೈವೇಶ ಸತ್ಯಂತೆ ಪ್ರತಿಜಾನೆ ಪ್ರಿಯಸುಮೆ ಎಂಬುದಾಗಿ ಕೃಷ್ಣ ಇಡೀ ಜಗತ್ತಿನ ಚಕ್ರವನ್ನು ಭಗವಂತ ನಡೆಸ್ತಾ ಇದ್ದಾನೆ. ಅದರಲ್ಲಿ ನಾವು ಸೇರಿಕೊಂಡು ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ಮಾತ್ರ ಪ್ರಯತ್ನವನ್ನು ಮಾಡಬೇಕು ಹೊರತು ನಮ್ಮಿಂದ ಆಯಿತು ಎಂಬಂತಹ ಕಲ್ಪನೆ ಅದು ಸರಿಯಲ್ಲ ಎಂಬಂತಹ ಕೃಷ್ಣನ ಸಂದೇಶಕ್ಕೆ ಅನುಗುಣವಾಗಿ ನಮ್ಮ ಈ ಚತುರ್ಥ ಪರ್ಯಾಯದ ಈ ಒಂದು ಯಶಸ್ಸು ಅದು ಶ್ರೀಕೃಷ್ಣನಿಗೆ ಸಲ್ಲುತ್ತದೆ, ಕೃಷ್ಣನ ಎಲ್ಲ ಭಕ್ತರಿಗೂ ಕೂಡ ಸಲ್ಲುತ್ತದೆ ಅಂತೇಳಿ ಹೇಳ್ತಾ, ಅವರೆಲ್ಲರಿಗೂ ಕೂಡ ಶ್ರೀಕೃಷ್ಣನ ಅನುಗ್ರಹದ ನಿರಂತರ ಒಂದು ಪ್ರವಾಹ ಸಿಗಲಿ, ಕೃಷ್ಣನ ಅನುಗ್ರಹ ಧಾರೆ ನಿರಂತರ ಅವರ ಮೇಲೆ ಇಲ್ಲರಿ ಎಂಬಂತಹ ಪ್ರಾರ್ಥನೆಯನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಮಾಡುತ್ತಾ, ಇಲ್ಲಿ ವಿಶೇಷವಾಗಿ ಭಾಗವಹಿಸಿದಂತಹ ಎಲ್ಲ ಭಕ್ತರನ್ನು ಗುರುತಿಸುವ ಒಂದು ಕರ್ತವ್ಯ ಅದು ನಮ್ಮದು. ಇಂತಹ ಯಾಕೆಂದರೆ ಪುತ್ತಿಗೆ ಸ್ವಾಮಿಗಳ ಪರ್ಯಾಯ ಅಂತೇಳಿ ಹೆಸರು ಇದ್ದರಿಂದ ಪುತ್ತಿಗೆ ಸ್ವಾಮಿಗಳ ಜವಾಬ್ದಾರಿ ಇದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಸೇವೆ ಮಾಡಿದಂತಹ ಎಲ್ಲ ಭಕ್ತರಿಗೂ ಕೂಡ ಶ್ರೇಯಸ್ಸಾಗಲಿ ಎಂಬಂತಹ ಪ್ರಾರ್ಥನೆ ಮಾಡತಕ್ಕಂತಹ ಒಂದು ಕರ್ತವ್ಯ ನಮ್ಮಲ್ಲಿ ಇದೆ. ಅದರಂತೆ ನಾವು ಈ 7 ದಿವಸಗಳ ಸಂದರ್ಭದಲ್ಲಿ ಅನೇಕ ಒಂದು ವಿಶೇಷ ಸೇವೆ ಮಾಡಿದವರನ್ನು ಗುರುತಿಸಿ ಶ್ರೀಕೃಷ್ಣನ ವಿಶೇಷ ಪ್ರಸಾದವನ್ನು ನಾವು ನೀಡಿದವರಾಗಿದ್ದೇವೆ. ಇವತ್ತು ಕೂಡ ನಮ್ಮ ಅನೇಕ ಕೊಡುಗೈ ದಾನಿಗಳು, ಪೋಷಕರು ಇವತ್ತು ಬಂದಿದ್ದಾರೆ. ಅವರಿಗೂ ಕೂಡ ನಾವು ಕೃಷ್ಣನ ವಿಶೇಷ ಅನುಗ್ರಹವನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಕುಂಬಾಸಿ ಗಣಪತಿ ದೇವಸ್ಥಾನದ ಮುಖ್ಯ ಧರ್ಮದರ್ಶಿಗಳಾದಂಥ ಶ್ರೀರಮಣ ಉಪಾಧ್ಯಾಯರು ಬಂದಿದ್ದಾರೆ. ನಮ್ಮ ಪರ್ಯಾಯಕ್ಕೂ ಕುಂಬಾಸಿಯ ವಿನಾಯಕ ಗಣೇಶನ ಅನುಗ್ರಹಕ್ಕೂ ಬಹಳ ಸಂಬಂಧ ಇದೆ. ಪರ್ಯಾಯದ ಎಲ್ಲ ಪ್ರಕ್ರಿಯೆಗಳು ಕೂಡ
ನಾವು ಕುಂಭಾಸಿಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ 4 ಪರ್ಯಾಯಗಳ ಸಂಚಾರವನ್ನು ಮೊದಲು ಕುಂಭಾಸಿಯಲ್ಲಿ ಶ್ರೀ ವಿಘ್ನೇಶನ ಗಣೇಶನ ಪ್ರಾರ್ಥನೆ ಮಾಡಿ ಅಲ್ಲಿಂದ ನಾವು ಮುಂದಿನ ಪ್ರಯಾಣವನ್ನು ಬೆಳೆಸಿದವರು. ಹಾಗಾಗಿ ಪರ್ಯಾಯದ ಎಲ್ಲ ಕಾರ್ಯಗಳ ಮೊದಲ ಒಂದು ಅನುಗ್ರಹ ಅದು ಕುಂಭಾಸಿಯ ವಿನಾಯಕನ ಅನುಗ್ರಹ. ಅಂತಹ ಕುಂಭಾಸಿಗೆ ಬಂದಾಗ ಅವರು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟ ಮೇಲೆ ಪರ್ಯಾಯದ ಎಲ್ಲ ಪ್ರಕ್ರಿಯೆಗಳನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದು. ಅಂತಹ ಒಂದು ಕುಂಭಾಸಿ ವಿನಾಯಕ ದೇವಸ್ಥಾನದ ಮುಖ್ಯ ಧರ್ಮದರ್ಶಿಗಳಾದಂಥ ಶ್ರೀರಮಣ ಉಪಾಧ್ಯಾಯರನ್ನು ನಾವು ಪರ್ಯಾಯದ ಎಲ್ಲ ಯಶಸ್ಸಿಗೆ ನಾವು ಅವರನ್ನು ಕಾರಣ ಅಂಥೇಳಿ ಆ ದೇವಸ್ಥಾನದ ಪ್ರತಿನಿಧಿಯಾಗಿ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಕುಂಭಾಸಿ ವಿನಾಯಕ ದೇವಸ್ಥಾನ ನಮ್ಮ ಸೂರ್ಯನಾರಾಯಣ ಉಪಾಧ್ಯಾಯರ ನೇತೃತ್ವದಲ್ಲಿ, ಅಲ್ಲಿ ಎಲ್ಲ ಧರ್ಮದರ್ಶಿಗಳ ನೇತೃತ್ವದಲ್ಲಿ ಒಂದು ಮಾಡೆಲ್, ಒಂದು ದೇವಸ್ಥಾನದ ತರಹ ಯಾವ ರೀತಿ ಒಂದು ದೇವಸ್ಥಾನವನ್ನು ಹಂತ ಹಂತವಾಗಿ ಭಕ್ತರ ಹತ್ತಿರಕ್ಕೆ ತರಬಹುದು ಎಂಬುದಕ್ಕೆ ಅದೊಂದು ಮಾದರಿಯಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಲ್ಲಿಯ ಎಲ್ಲ ಅಧಿಕಾರಿಗಳು ಕೂಡ ಬಹಳ ಭಕ್ತರ ಜೊತೆಗೆ ಬಹಳ ಒಂದು ಸಹೃದಯರಾಗಿ ಭಕ್ತರ ವಿಶೇಷವಾದಂತಹ ಒಂದು ಸಂತೋಷವನ್ನು ಸಂಪಾದನೆ ಮಾಡಿಕೊಂಡು ಆ ವಿನಾಯಕ ದೇವರ ಅನುಗ್ರಹ ಎಲ್ಲರಿಗೂ ದೊರಕುವಂತೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿಯ ಎಲ್ಲ ಧರ್ಮದರ್ಶಿಗಳನ್ನು ವಿಶೇಷವಾಗಿ ನಮ್ಮ ಶ್ರೀರಮಣ ಉಪಾಧ್ಯಾಯರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ, ನಮ್ಮ ಪರ್ಯಾಯಕ್ಕೂ ಕೂಡ ಅವರು ವಿಶೇಷವಾದಂತಹ ಸೇವೆಯನ್ನು ಮಾಡಿದವರಾಗಿದ್ದಾರೆ. ಅದಕ್ಕೋಸ್ಕರ ಶ್ರೀಕೃಷ್ಣನ ಅನುಗ್ರಹ ಅದು ವಿಶೇಷವಾಗಿ ಇರಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ. ಒಂದು ದೃಷ್ಟಿಯಲ್ಲಿ ನೋಡಿದರೆ ವಿನಾಯಕ ದೇವರ ಜವಾಬ್ದಾರಿಯು ಕೃಷ್ಣನ ಉತ್ಸವದ ಒಂದು ಯಶಸ್ಸು ಅದು ಆಗಿದೆ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೇವೆ. ಯಾಕೆಂದರೆ ಮಹಾಭಾರತದಲ್ಲಿ ಗಣಪತಿ ಕೃಷ್ಣನ ಮಗನಾಗಿ ಅವತಾರ ಮಾಡಿದ ಉಲ್ಲೇಖ ಇದೆ. ಚಾರುದೇಶನಾಗಿ ಗಣಪತಿ ಶ್ರೀಕೃಷ್ಣನ ಮಗನಾಗಿ ಅವತಾರ ಮಾಡಿದ ಅಂತ ಹೇಳಿ. ಹಾಗಾಗಿ ತಂದೆಯ ಉತ್ಸವವನ್ನು ಮಗ ಅವನು ನಡೆಸುವುದು ಅದು ಬಹಳ ಮುಖ್ಯವಾದಂತಹ ಕರ್ತವ್ಯ. ಈ ದೃಷ್ಟಿಯಲ್ಲಿ ವಿನಾಯಕ ದೇವರು ಚಾರುದೇಶನಾಗಿದ್ದವರು ಶ್ರೀಕೃಷ್ಣನ ಪರ್ಯಾಯ ಉತ್ಸವವನ್ನು ಅವರು ಅನುಗ್ರಹಿಸಿದ್ದು, ಆ ವಿನಾಯಕನ ಅನುಗ್ರಹ ಈ ಉತ್ಸವಕ್ಕೆ ಮುಖ್ಯ ಕಾರಣವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ, ಅಂತಹ ವಿನಾಯಕ ದೇವಸ್ಥಾನದ ಎಲ್ಲ ಒಂದು ಧರ್ಮದರ್ಶಿಗಳು, ಮುಖ್ಯವಾಗಿ ಶ್ರೀರಮಣ ಉಪಾಧ್ಯಾಯರಿಗೂ ನಾವು ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ ನಾವು ಶ್ರೀಕೃಷ್ಣನ ಪ್ರಸಾದವನ್ನು ನೀಡುತ್ತಾ ಇದ್ದೇವೆ. ಆನೆಗುಡ್ಡೆ ವಿನಾಯಕ ದೇವಸ್ಥಾನದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೊರೆ ಕಾಣಿಕೆಯ ಸಮರ್ಪಣೆಯಾಗಿತ್ತು ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೀವಿ. ನಮ್ಮ ಉಡುಪಿಯ ಕ್ಷೇತ್ರ ಅಂತೇಳಿ ಹೇಳಿದರೆ ಇಲ್ಲಿ ಅನೇಕ ಭಕ್ತರು, ಎಲ್ಲ ವರ್ಗದ ಭಕ್ತರು ಕೂಡ ಕೃಷ್ಣನ ಆಕರ್ಷಣೆಗೆ ಒಳಗಾಗಿ ಕೃಷ್ಣನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಮಾಂಡವಿಯ ಒಂದು ದೊಡ್ಡ ಉದ್ದಿಮೆಯ ಒಂದು ನೇತಾರರಾದಂತಹ ಶ್ರೀಯುತ ವಿಲಿಯಂ ಅವರು ಕೂಡ ವಿಶೇಷವಾದಂತಹ ಕೃಷ್ಣ ಮಠದ ಅಭಿಮಾನಿಗಳು. ಉಡುಪಿಯ ಒಂದು ವಿಶೇಷವಾದಂತಹ ಒಂದು ಅಭಿವೃದ್ಧಿಗೆ ಕಾರಣರು ಆಗಿದ್ದಾರೆ. ಇವತ್ತು ಉಡುಪಿಗೆ ಪ್ರವೇಶ ಮಾಡಬೇಕಾದರೆ ಎಲ್ಲಿ ನೋಡಿದರೂ ಮಾಂಡವಿಯವರ ಈ ಒಂದು ದೊಡ್ಡ ಅಭಿವೃದ್ಧಿಯ ಸಂಕೇತಗಳು ಕಾಣ್ತಾ ಇವೆ. ಕೃಷ್ಣ ಮಠಕ್ಕೆ ಬರುವುದಕ್ಕಂತೂ ಟೈಮ್ ಸ್ಕ್ವೇರ್ನ ಮುಖಾಂತರನೇ ಈ ಕೃಷ್ಣ ಮಠಕ್ಕೆ ಇವತ್ತು ಬರಬೇಕಾಗಿದೆ. ಆದ್ದರಿಂದ ಈ ಉಡುಪಿಯ ಹೃದಯದಲ್ಲಿ ನಮ್ಮ ಮಾಂಡವಿಯವರು ನೆಲೆಸಿದ್ದಾರೆ. ಇಡೀ ಜಗತ್ತಿನಲ್ಲಿ ನಂಬರ್ 1 ರಾಷ್ಟ್ರ ಅದು ಅಮೇರಿಕಾ ಇಡೀ ಜಗತ್ತಿನ ನಂಬರ್ 1 ರಾಷ್ಟ್ರ. ಅಮೇರಿಕಾದಲ್ಲಿ ನಂಬರ್ 1 ಸಿಟಿ ಅಂದರೆ ಅದು ನ್ಯೂಯಾರ್ಕ್ನಲ್ಲಿ ನಂಬರ್ 1 ಪ್ಲೇಸ್ ಅಂದರೆ ಟೈಮ್ ಸ್ಕ್ವೇರ್. ಆ ಟೈಮ್ ಸ್ಕ್ವೇರ್ ಇವತ್ತು ಉಡುಪಿಯಲ್ಲಿ ಬಂದಿದೆ. ಹಾಗಾಗಿ ಜಗತ್ತಿನ ಒಡೆಯನಾದಂತಹ ಕೃಷ್ಣನ ಸ್ಥಳದಲ್ಲಿ ಟೈಮ್ ಸ್ಕ್ವೇರನ್ನು ತಂದು ಜಗತ್ತಿನ ಮೂಲ ಕೃಷ್ಣ ಎಲ್ಲಿದ್ದಾನೆ ಅಂತ ಹೇಳಿ ತೋರಿಸಿಕೊಟ್ಟವರು ನಮ್ಮ ಮಾಂಡವಿಯ ಈ ವಿಲಿಯಂ ಅವರು ಉಡುಪಿಯ ಒಂದು ಅಭಿವೃದ್ಧಿಗೆ ವಿಶೇಷವಾದ ಒಂದು ಪ್ರಯತ್ನವನ್ನು ಮಾಡಿ
ಯಶಸ್ಸುಗಳಿಸಿದವರು. ಅದರ ಜೊತೆಗೆ ತಾನು ಕ್ರಿಶ್ಚಿಯನ್ ಧರ್ಮದಲ್ಲಿದ್ದರೂ ಕೂಡ ಹಿಂದೂಗಳ ಎಲ್ಲ ಕಾರ್ಯಗಳಿಗೆ ಅವರು ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕೊಟ್ಟು ಸಹಭಾಗಿಗಳಾಗಿ ಅದರಲ್ಲಿ ಬಹಳ ಸಂತೋಷದಿಂದ ಪಾಲ್ಗೊಂಡು ಸಹೃದಯತೆಯನ್ನು ಹೊಂದಿದವರಾಗಿದ್ದಾರೆ. ಅವರು ನಮ್ಮ ಪರ್ಯಾಯಕ್ಕೂ ಕೂಡ ವಿಶೇಷವಾದ ಪ್ರೋತ್ಸಾಹವನ್ನು ನೀಡಿದ್ದು ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಅವರ ಮುಖಾಂತರ ಉಡುಪಿ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ ಎಂಬುದಾಗಿ ನಾವು ಹಾರೈಸ್ತಾ ಇದ್ದೇವೆ. ನಮ್ಮ ಪರ್ಯಾಯದ ಪ್ರಮುಖ ಉದ್ದೇಶಗಳಲ್ಲಿ ಉಡುಪಿ ಕ್ಷೇತ್ರದ ಅಭಿವೃದ್ಧಿಯೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಭಾಗವಾಗಿದೆ. ನಾವು ಉಡುಪಿ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಎಂಬಂಥ ಕನಸನ್ನು ಕಾಣ್ತಾ ಇದ್ದು ನಮ್ಮ 2ನೇ ಪರ್ಯಾಯದಲ್ಲಿ ಅದಕ್ಕೋಸ್ಕರನೇ ಸುಂದರ ಉಡುಪಿ, ಕೃಷ್ಣನ ಉಡುಪಿ ಎಂಬಂತಹ ಒಂದು ದೊಡ್ಡ ಯೋಜನೆಯನ್ನು ಹಾಕಿಕೊಂಡಿದ್ದು ಆ 2ನೇ ಪರ್ಯಾಯ ಕಾಲದಲ್ಲಿ ಉಡುಪಿಯಲ್ಲಿ ಆದಷ್ಟು ಅಭಿವೃದ್ಧಿ ಮತ್ತೆಂದೂ ಆಗಲಿಲ್ಲ ಎನ್ನುವಷ್ಟು ಕೃಷ್ಣ ಅಂತಹ ಒಂದು ಅಭಿವೃದ್ಧಿಯನ್ನು ಮಾಡಿಸಿದ. ಅಂತಹ ನಮ್ಮ ಉಡುಪಿ ಕ್ಷೇತ್ರ ಅದು ಮಾದರಿ ಕ್ಷೇತ್ರ ಆಗಬೇಕು, ಎಲ್ಲ ಭಕ್ತರನ್ನು ಕೂಡ ಅದು ಆಕರ್ಷಣೆ ಮಾಡಬೇಕು. ಅಂತಹ ಒಂದು ಯೋಜನೆಯ ಅಂಗವಾಗಿ ನಾವು ನಮ್ಮ ಮಾಂಡವಿಯವರ ಸಹಕಾರವನ್ನು ಕೂಡ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದು ನಮ್ಮಲ್ಲಿ ಕೃಷ್ಣನ ಭಕ್ತರು ಬರುವ ಆ ಸ್ವಾಗತ ಒಂದು ಸ್ಥಳದಲ್ಲಿ ನಮ್ಮ ಟೈಮ್ ಸ್ಕ್ವೇರ್ನಲ್ಲಿ ಅದು ಇಡೀ ಜಗತ್ತಿನ ಒಂದು ಆಕರ್ಷಣೆಯ ಕೇಂದ್ರ ಆಗಬೇಕು ಎಂಬುದನ್ನು ನಾವು ಬಯಸಿದ್ದು ಅದಕ್ಕೆ ಅವರ ವಿಶೇಷವಾದಂತಹ ಒಂದು ಪ್ರೋತ್ಸಾಹವನ್ನು ಕೂಡ ನಾವು ಬಯಸ್ತಾ ಇದ್ದೇವೆ. ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಅವರ ಮುಖಾಂತರ ಆಗುವಂತೆ ಆಗಲಿ ಅಂತ ಹೇಳಿ ಹಾರೈಸ್ತಾ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಪರ್ಯಾಯದ ಒಂದು ಈ ಎಲ್ಲ ಕಾರ್ಯಕ್ರಮಗಳಿಗೆ ತುಂಬ ಸಹಕಾರ ನೀಡಿದವರು ನಮ್ಮ ಪುರುಷೋತ್ತಮ ಶೆಟ್ಟರು. ಉಡುಪಿಯಲ್ಲಿ ನಡೀತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಅವರು ಮುಂದಾಳುವಾಗಿ ಬಂದು ವಿಶೇಷವಾದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರನ್ನು ಪುರುಷೋತ್ತಮ ಅಂತ ಕರೆಯುವುದಕ್ಕಿಂತಲೂ ಪುರುಷರು ಅಂತ ಕರೆಯೋದು. ಉಡುಪಿಯಲ್ಲಿ ಯಾರಾದರೂ ಪುರುಷರಿದ್ದರೆ ಅವರು ಪುರುಷೋತ್ತಮ ಶೆಟ್ಟರು ಮಾತ್ರ, ಅವರಿಗೆ ಮಾತ್ರ ಎಲ್ಲರೂ ಪುರುಷರು ಅಂತ ಹೇಳಿ ಕರೀತಾರೆ. ಪುರುಷೋತ್ತಮ ಶೆಟ್ಟರು ಉಡುಪಿಯ ಅಭಿವೃದ್ಧಿಯಲ್ಲಿಯೂ ಕೂಡ ವಿಶೇಷ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. ಇಲ್ಲಿಯ ಎಲ್ಲ ಡೆವಲಪ್ಮೆಂಟ್ನಲ್ಲಿ ಪುರುಷೋತ್ತಮ ಶೆಟ್ಟರ ಒಂದು ವಿಶೇಷವಾದಂತಹ ಪಾತ್ರವೂ ಇದೆ. ಅದರ ಜೊತೆಗೆ ಕೃಷ್ಣನ ವಿಶೇಷ ಭಕ್ತರಾಗಿದ್ದುಕೊಂಡು ಎಲ್ಲ ಶ್ರೀಕೃಷ್ಣನ ಸೇವಾ ಕಾರ್ಯಗಳಲ್ಲಿ ಅವರು ಸಹಭಾಗಿಗಳಾಗಿದ್ದಾರೆ. ಅಂತಹ ಪುರುಷರಿಗೂ ಕೂಡ ನಾವು ಇವತ್ತು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೂ ಕೂಡ ದೇವರು ಇನ್ನಷ್ಟು ಶಕ್ತಿ, ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಇನ್ನಷ್ಟು ಸೇವಾ ಕಾರ್ಯಗಳನ್ನು ಮಾಡುವ ಹಾಗೆ ಅನುಗ್ರಹಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನಾವು ಶ್ರೀಕೃಷ್ಣನ ಪ್ರಸಾದವನ್ನು ನೀಡ್ತಾ ಇದ್ದೇವೆ. ದತ್ತಾತ್ರೇಯ ಇವತ್ತು ನಮ್ಮ ಪರ್ಯಾಯೋತ್ಸವಕ್ಕೆ ವಿಶೇಷ ಪ್ರೋತ್ಸಾಹ ಮಾಡಿದ ಸಹೃದಯದಂತಹ ನಮ್ಮ ಮಂಜಪ್ಪ ಅವರು ಬಂದಿದ್ದಾರೆ. ಪೆಟ್ರೋಲ್ ಬಂಕ್ಗಳ ಅಸೋಸಿಯೇಷನ್ಗೆ
ಪ್ರೆಸಿಡೆಂಟ್ ಆಗಿದ್ದುಕೊಂಡು ಅವರು ಎಲ್ಲ ಸತ್ಕಾರ್ಯಗಳಿಗೆ ಪೆಟ್ರೋಲ್ ಕೊಡುವವರು. ಎಷ್ಟು ದೊಡ್ಡ ಕಾರಿದ್ದರೂ ಕೂಡ ಪೆಟ್ರೋಲ್ ಇಲ್ಲ ಅಂದರೆ ಆ ಕಾರು ಉಪಯೋಗಕ್ಕೆ ಇಲ್ಲ. ಹಾಗಾಗಿ ಇಂಧನ ಎಂಬುದನ್ನು ಪೂರೈಸುವವರು ಅವರು. ಅಂತಹ ಒಂದು ನಮ್ಮ ಹೊಸಬಾಳೆಯವರ ಸಂಬಂಧಿಕರ ಆಗಿದ್ದುಕೊಂಡು ಹೊಸಬಾಳೆಯವರ ಅಣ್ಣನಾಗಿದ್ದುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಶೇಷ ಒಂದು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಸತ್ಕಾರ್ಯಗಳಲ್ಲಿಯೂ ಕೂಡ ಅವರು ವಿಶೇಷವಾದಂತಹ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದದ್ದನ್ನು ನಾವು ಕೇಳಿದ್ದೇವೆ. ಅವರ ತಮ್ಮ ಅಂತೂ ಇಡೀ ದೇಶದ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದುಕೊಂಡು ವಿಶೇಷ ದೊಡ್ಡ ಮಟ್ಟದಲ್ಲಿ ಈ ಸೇವಾ ಕಾರ್ಯಗಳನ್ನು ಅವರು ನಡೆಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದವರಾಗಿದ್ದುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದೊಡ್ಡ ಹುದ್ದೆಯಲ್ಲಿ ಇನ್ನು ನಂಬರ್ 1 ಸ್ಥಾನಕ್ಕೆ ಹೋಗುವ ಒಂದು ಅವಕಾಶವು ಅವರಿಗೆ ಇದೆ. ಅಂತಹ ಒಂದು ವಿಶೇಷವಾದ ಸೇವಾ ಕಾರ್ಯಗಳನ್ನು ಮಾಡ್ತಕ್ಕಂತಹ ನಮ್ಮ ಹೊಸಬಾಳೆಯವರ ಅಣ್ಣನಾದಂತಹ ಮಂಜಪ್ಪ ಅವರೆಲ್ಲ ಸೇವಾ ಕಾರ್ಯವನ್ನು ಮಾಡ್ತಾಯಿದ್ದರೆ ಅವರಿಗೆ ಪೆಟ್ರೋಲು ಸಪ್ಲೈ ಮಾಡುವವರು ಇವರು. ಎಲ್ಲ ಇದಕ್ಕೆ ಒಂದು ಫ್ಯೂಯಲನ್ನು ಕೊಡಬೇಕಾದರೆ ಇವರ ಸಹಕಾರ ಬೇಕು. ಅವರು ಹೊಸಬಾಳೆಯವರನ್ನು ತಮ್ಮನನ್ನು ಕರ್ಕೊಂಡು ಬರಬೇಕು. ಅವರಿಗೂ ಕೂಡ ಇಲ್ಲಿ ಕೃಷ್ಣನ ಅನುಗ್ರಹ ಸಿಗುವಂತೆ ಮಾಡಬೇಕು. ಆ ರೀತಿ ಅವರಿಗೆ ಕೃಷ್ಣನ ಅನುಗ್ರಹ ಆಗಲಿ. ಇನ್ನಷ್ಟು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಇನ್ನಷ್ಟು ಸೇವೆಯನ್ನು ಮಾಡತಕ್ಕಂತಹ ಅವಕಾಶವನ್ನು ಶ್ರೀಕೃಷ್ಣ ಅವರಿಗೆ ಅನುಗ್ರಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಪ್ರಸಾದವನ್ನು ನೀಡ್ತಾ ಇದ್ದೇವೆ. ನಮ್ಮ ಪರ್ಯಾಯದ ಉತ್ಸವದ ಒಂದು ಸ್ವಾಗತ ಸಮಿತಿಯ ಖಜಾಂಚಿಯಾಗಿ ರಂಜನ್ ಕಲ್ಕೂರು ಏನು ತುಂಬ ಸೇವೆಯನ್ನು ಮಾಡಿದ್ದಾರೆ. ಅದಕ್ಕೆ ಮೂಲ ಪ್ರೇರಣೆ ಅವರ ತಂದೆಯವರಾದಂತಹ ನಮ್ಮ ಗೋಪಾಲಕೃಷ್ಣ ಕಲ್ಕೂರವರು. ಅವರಿಗೆ ನಾವು ಕೊನೆಗೆ ಸನ್ಮಾನ ಮಾಡಲಿಕ್ಕೆ ಕಾರಣ ಏನೆಂದರೆ ಅವರು ಮನೆಯವರೇ, ಅವರು ಪುತ್ತಿಗೆ ಮಠದ ಶಿಷ್ಯರೇ ಆಗಿದ್ದಾರೆ. ಪುತ್ತಿಗೆ ಮಠದ ಶಿಷ್ಯ ವರ್ಗದವರಾಗಿದ್ದುಕೊಂಡು ನಮ್ಮ ಶಿಷ್ಯ ವರ್ಗದಲ್ಲಿ ಅತ್ಯಂತ ಹಿರಿಯರಾದಂತಹ ಒಬ್ಬ ದೊಡ್ಡ ಉದ್ಯಮಿಯಾಗಿದ್ದಾರೆ. 93 ವರ್ಷ ಇವತ್ತು ವಯಸ್ಸು ಇಟ್ಟುಕೊಂಡು ನಮ್ಮ ಸದ್ಯದಲ್ಲೇ 7 ವರ್ಷದಲ್ಲಿ ಶತಮಾನೋತ್ಸವವನ್ನು ಕೂಡ ಅವರು ಕಾಣುವಂತೆ ಆಗಬೇಕು ಎಂಬಂತಹ ಹಾರೈಕೆಯೊಂದಿಗೆ ಅವರು ಹಿಂದಿನಿಂದಲೂ ಕೂಡ ನಮ್ಮ ಗುರುಗಳ ಕಾಲದಿಂದಲೂ ಕೂಡ ಶ್ರೀಮಠದ ಮೇಲೆ ವಿಶೇಷವಾದ ಅಭಿಮಾನವನ್ನು ಇಟ್ಟುಕೊಂಡು ಶ್ರೀಮಠದ ಎಲ್ಲ ಕಾರ್ಯಗಳಿಗೂ ಕೂಡ ವಿಶೇಷ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ರಂಜನ್ ಕಲ್ಕೂರ್ ಅವರು ಬಹಳ ಶ್ರದ್ಧೆಯಿಂದ ಈ ಬಾರಿ ನಮ್ಮ ಸ್ವಾಗತ ಸಮಿತಿಯ ಒಬ್ಬ ಖಜಾಂಚಿಯಾಗಿ ಅವರು ಶಕ್ತಿ ಮೀರಿ ಸೇವೆಯನ್ನು ಕೂಡ ಮಾಡಿದ್ದಾರೆ. ಅಂತಹ ನಮ್ಮ ಕಲ್ಕೂರ್ ಅವರಿಗೆ ಇವತ್ತು ಅಭಿನಂದನೆ ಮಾಡುವ ಮೂಲಕ ನಮ್ಮ ಪುತ್ತಿಗೆ ಮಠದ ಇಡೀ ಶಿಷ್ಯವರ್ಗವನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಶಿಷ್ಯವರ್ಗದ ಹಿರಿಯ ಒಬ್ಬ ಸೇವಕರಾಗಿ ಇವತ್ತು ಮಠದ ಮೇಲೆ ತುಂಬ ಅಭಿಮಾನವನ್ನು ಇಟ್ಟುಕೊಂಡು ಎಲ್ಲ ಶಿಷ್ಯವರ್ಗಕ್ಕೂ ಕೂಡ ಅವರೊಂದು ಮಾದರಿಯಾಗಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ತಾ ಅವರಿಗೆ ವಿಶೇಷವಾದ ಆರೋಗ್ಯ ಅದೇ ರೀತಿ ಆಯುಷ್ಯ ಕೊಟ್ಟು ಶತಮಾನೋತ್ಸವವನ್ನು ಕಾಣುವ ಹಾಗಾಗಲಿ, ನಾವು ಕೂಡ ಅದರಲ್ಲಿ ಭಾಗವಹಿಸುವಂತೆ ಆಗಲಿ ಅಂತೇಳಿ ಹೇಳ್ತಾ ಮುಂದಿನ ಪರ್ಯಾಯದಲ್ಲಿ ಬಂದು ಅವರು ಇದೇ ರೀತಿ ಸೇವೆ ಮಾಡುವ ಹಾಗೆ ಆಗಬೇಕು. ಅಂತಹ ಒಂದು ಅನುಗ್ರಹವನ್ನು ಶ್ರೀಕೃಷ್ಣ ಅವರಿಗೆ ಕೊಡಬೇಕು. ಅದೇ ರೀತಿ ರಂಜನ್ ಕಲ್ಕೂರ್ ಅವರು ಕೂಡ ತಮ್ಮ ತಂದೆ ತಾಯಿಗಳ ಆದರ್ಶದಂತೆ ಇನ್ನಷ್ಟು ಸೇವೆಯನ್ನು ಮಾಡುವಂತೆ ಆಗಲಿ, ಅವರ ಉದ್ಯಮವು ಕೂಡ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸುತ್ತಾ ಶ್ರೀಕೃಷ್ಣನ ಅನುಗ್ರಹ ಪ್ರಸಾದವನ್ನು ನೀಡ್ತಾ ಇದ್ದೇವೆ.
ಪರ್ಯಾಯೋತ್ಸವದ ಸಂಭ್ರಮದಲ್ಲಿ ಅನೇಕ ಗಣ್ಯರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಹೆಸರನ್ನು ನಾನು ಕರಿತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಬಂದು ಪರಮ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡಿಬೇಕು. ಉಡುಪಿ ಅಂತ ಹೇಳಿದ ಕೂಡಲೇ ಕೃಷ್ಣ ಮಠದ ಜೊತೆಯಲ್ಲೇ ಕಣ್ಣೆದುರಿಗೆ ಬರುವಂತಹದ್ದು ಜ್ಯುವೆಲರ್ಸ್. ಇಲ್ಲೆಲ್ಲಿ ನೋಡಿದರೂ ಕೂಡ ಅನೇಕ ಅಂತಹ ಮಳಿಗೆಗಳು ಆಕರ್ಷಣೀಯವಾಗಿದೆ. ಅದರಲ್ಲಿ ಉಡುಪಿಯ ಪ್ರಸಿದ್ಧ ಆಭರಣ ಜ್ಯುವೆಲರ್ಸಿನ ಮುಖ್ಯಸ್ಥರಾಗಿರ್ತಕ್ಕಂತಹ ಸುಭಾಷ್ ಕಾಮತ್ ಅವರು, ಅವರ ಶ್ರೀಮತಿಯವರು ಆಗಮಿಸಿದ್ದಾರೆ. ಅವರು ಬಂದು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಆಭರಣ ಜ್ಯುವೆಲರ್ಸ್ಗೆ ಪರಮ ಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷವಾದ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಕೃಷ್ಣ ಡೈರಿ ಎಲ್ಲರಿಗೂ ಪ್ರಸಿದ್ಧವಾಗಿರತಕ್ಕಂತಹ ಹ್ಯಾಂಗೋ ಐಸ್ ಕ್ರೀಮ್, ಇದರ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀ ಜಗದೀಶ್ ಪೈ ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಶ್ರೀಯುತ ಜಗದೀಶ್ ಪೈ ಕೃಷ್ಣ ಡೈರಿಯ ಮುಖ್ಯಸ್ಥರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಅದೇ ರೀತಿಯಲ್ಲಿ ಉದ್ಯಮಿಗಳಾಗಿರ್ತಕ್ಕಂತಹ ಪ್ರಶಾಂತ ಬಾಳಿಗ, ತ್ರಿಭುಜ ಇಂಡಸ್ಟ್ರೀಸ್ನ ಮುಖ್ಯಸ್ಥರಾಗಿರ್ತಕ್ಕಂತಹ ಉಡುಪಿಯ ಖ್ಯಾತ ಉದ್ಯಮಿಗಳಾದಂತಹ ಶ್ರೀ ಹರೀಶ್ ಕುಂದರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಪರಮ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಉಡುಪಿಯ ಉದ್ಯಮಿಗಳಾಗಿರ್ತಕ್ಕಂತಹ ಶ್ರೀ ಹರೀಶ್ ಕುಂದರ್, ಹಾಗೆ ಶ್ರೀಯುತ ಪ್ರಶಾಂತ್ ಕಿಣಿ ರೀಜನಲ್ ಮುಖ್ಯಸ್ಥರು, ICICI ಉಡುಪಿ ಈ ಬ್ಯಾಂಕಿನ ಮುಖ್ಯಸ್ಥರು, ದಯಮಾಡಿ ಅವರು ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯ ಶ್ರೀಪಾದರಿಂದ ಶ್ರೀಕೃಷ್ಣನ ಪ್ರಸಾದವನ್ನು ಪಡೆಯಬೇಕು. ಶ್ರೀಯುತ ಪ್ರಶಾಂತ್ ಕಿಣಿಯವರು. ಉಡುಪಿಯ ಪರ್ಯಾಯದ ಸಂಭ್ರಮದಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ಪ್ರಸಾದದ ರೂಪದ ಹೊರೆ ಕಾಣಿಕೆಯನ್ನು ಅತ್ಯಂತ ವೈಭವದಿಂದ ಸಂಘಟಿಸಿ ಸಮರ್ಪಣೆಯನ್ನು ಮಾಡಿದಂತಹ ಹಿರಿಯರಾದ ಶ್ರೀ ಸೂರ್ಯನಾರಾಯಣ ಉಪಾಧ್ಯಾಯ ಅವರು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಶ್ರೀ ಸೂರ್ಯನಾರಾಯಣ ಉಪಾಧ್ಯಾಯ. ಶ್ರೀಯುತ ಮಾಧವ್ ಭಟ್ ಉಡುಪಿಯ ಸಂಸ್ಕೃತ ಕಾಲೇಜಿನ ಎದುರಿಗಿರುವಂತಹ ಮಾಡೆಲ್ ಇಂಡಸ್ಟ್ರಿಯಲ್ನ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀಯುತ ಮಾಧವ್ ಭಟ್ ಕೊಡುಗೈ ದಾನಿಗಳು. ಅನೇಕ ಸಂಘ ಸಂಸ್ಥೆಗಳಿಗೆ ತನ್ನದೇ ಆದಂತಹ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಮಾಧವ್ ಭಟ್ ಅವರು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಸೆಂಚುರಿ ಫಾರ್ಮ್ಸ್ನ ಶ್ರೀಯುತ ರಾಜಾರಾಮ್ ಭಟ್ ಅವರು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಉಡುಪಿಯ ಕಾರ್ಯಕ್ರಮಗಳಿಗೆ ವಿಶೇಷ ಸೇವೆಯನ್ನು ಸಲ್ಲಿಸತಕ್ಕಂತಹ ಹಿರಿಯರಾದ ಶ್ರೀಯುತ ಶಿವರಾಮ್ ಮಂಜಾ ಅವರು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಶ್ರೀಯುತ ಶಿವರಾಮ್ ಮಂಜಾ ಅವರು ವೇದಿಕೆಯಲ್ಲಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಉಡುಪಿಯ ರಥಬೀದಿಯ ಪ್ರಸಿದ್ಧವಾದ ಮಿತ್ರ ಸಮಾಜದ ಮುಖ್ಯಸ್ಥರಾದಂಥ ಶ್ರೀಯುತ ಅಚ್ಯುತ ಹೊಳ್ಳವರು ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಅದೇ ರೀತಿಯಲ್ಲಿ ಶ್ರೀಧರಣ್ಣ ಅವರು, ಶ್ರೀಮಠದ ಅಭಿಮಾನಿಗಳಾಗಿರತಕ್ಕಂತಹ ಡಾಕ್ಟರ್ ಸುದರ್ಶನ್ ಅವರು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಡಾಕ್ಟರ್ ಸುದರ್ಶನ್ ಅವರು ಪರಮ ಪೂಜ್ಯ ಶ್ರೀಪಾದರ ವಿಶೇಷ ಅಭಿಮಾನಿಗಳು. ಪರ್ಯಾಯ ಸ್ವಾಗತ ಸಮಿತಿಗೆ ವಿಶೇಷವಾದ ಸಹಕಾರವನ್ನು ನೀಡಿದಂತಹ
ಡಾಕ್ಟರ್ ಸುದರ್ಶನ್ ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಡಾಕ್ಟರ್ ಸುದರ್ಶನ್ ಅವರು ಉಡುಪಿಯ ಪರ್ಯಾಯದ ಸಂಭ್ರಮವನ್ನು ಲಕ್ಷಾಂತರ ಭಕ್ತರು ವೀಕ್ಷಿಸಿ ಧನ್ಯತೆಯನ್ನು ಅನುಭವಿಸಿದ್ದಾರೆ. ಅದಕ್ಕೆ ಮುಖ್ಯವಾದ ಕಾರಣವೇ ನಿಮ್ಮೆಲ್ಲರ ಹೆಮ್ಮೆಯ ನಮ್ಮ ಕುಡ್ಲ. ನೇರ ಪ್ರಸಾರದ ಮೂಲಕವಾಗಿ ಈ ಕಾರ್ಯಕ್ರಮಗಳನ್ನು ಲೀಲಾಕ್ಷ ಕರ್ಕೇರ ಅವರಿಗೆ ಪರಮ ಪೂಜ್ಯ ಶ್ರೀಪಾದರು ಕೃಷ್ಣನ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಉಡುಪಿಯ ಪೆಟ್ರೋಲ್ ಬ್ಯಾಂಕ್ ಮಾಲೀಕ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ಡಾಕ್ಟರ್ ಶಿವಾನಂದ ಪ್ರಭು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಉಡುಪಿಯ ಪೆಟ್ರೋಲ್ ಬ್ಯಾಂಕ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ಡಾಕ್ಟರ್ ಶಿವಾನಂದ ಪ್ರಭು ಪೂಜ್ಯ ಶ್ರೀಪಾದರಿಗೆ ತಮ್ಮ ಗೌರವವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಪೂಜ್ಯ ಶ್ರೀಪಾದರಿಂದ ಆಶೀರ್ವಚನವನ್ನು ಅನುಗ್ರಹವನ್ನು ಪಡಿತಾ ಇದ್ದಾರೆ. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಜಾದೂ ಪ್ರದರ್ಶನ. ಇದರ ಮುಖ್ಯಸ್ಥರಾಗಿರತಕ್ಕಂತಹ ಕುದ್ರೋಳಿ ಗಣೇಶ್ ಅವರಿಗೆ ಪೂಜ್ಯ ಶ್ರೀಪಾದಂಗಳವರು ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಕುದ್ರೋಳಿ ಗಣೇಶ್ ಅವರ ವಿಶಿಷ್ಟವಾದ ಸಾಧನೆ ಅಂತ ಹೇಳಿದರೆ ಅನೇಕ ಮಿನಿಸ್ಟರ್ಗಳನ್ನು ಹಾಗೆ ಯತಿವರೇಣ್ಯರನ್ನು ಭವ್ಯವಾದ ವೇದಿಕೆಯಲ್ಲಿ ಮಾಯೆಯನ್ನು ಮಾಡುವ ಮೂಲಕ ತಮ್ಮ ಕೈ ಚಳಕವನ್ನು ತೋರಿಸಿದಂಥವರು. ಇವತ್ತು ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಭವ್ಯವಾದ ಸಭಾಭವನದಲ್ಲಿ ಅವರ ಜಾದೂ ಕಾರ್ಯಕ್ರಮ ನಡೆಯಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆಶೀರ್ವಚನವನ್ನು ನೀಡಿ ನಮ್ಮನ್ನು ಅನುಗ್ರಹಿಸಿದಂತಹ ಪರ್ಯಾಯ ಪೀಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ವೇದಿಕೆಯಲ್ಲಿರತಕ್ಕಂತಹ ಹಿರಿಯರಾದ ಶ್ರೀಯುತ ಕೆ ಗೋಪಾಲಕೃಷ್ಣ ಕಲ್ಕೂರ್ ಅವರಿಗೂ, ಅದೇ ರೀತಿಯಲ್ಲಿ ಆನೆಗುಡ್ಡೆ ವಿನಾಯಕ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದಂತಹ ಶ್ರೀರಮಣ ಉಪಾಧ್ಯಾಯರು, ಹಾಗೆಯೇ ವಿನ್ಸೆಂಟ್ ಜೆರಿ ಡಯಾಸ್ ಬಿಲ್ಡರ್ಸ್ ಪ್ರಮುಖ ಉದ್ಯಮಿಗಳು, ಮಾಂಡವಿ ಸಂಸ್ಥೆ ಇದರ ಮುಖ್ಯಸ್ಥರು ಇದ್ದಾರೆ. ಹಾಗೆ ಪೆಟ್ರೋಲ್ ಬ್ಯಾಂಕ್ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷರಾದಂತಹ HS ಮಂಜಪ್ಪನವರು, ಅದೇ ರೀತಿಯಲ್ಲಿ ಉಡುಪಿಯ ಹಿರಿಯ ಉದ್ಯಮಿಗಳಾಗಿರತಕ್ಕಂಥ ಶ್ರೀಯುತ ಪುರುಷೋತ್ತಮ ಶೆಟ್ಟರು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆದಂತಹ ಎಲ್ಲ ಸಾಧಕರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಧನ್ಯವಾದಗಳು. ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಶ್ರೀಕೃಷ್ಣ ಅರ್ಪಣಮಸ್ತು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ
ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ನಾಳೆ ನೀನು ಮದ್ವೆದು ಸಾರಿ ತಕೊಳ್ಳಿಕ್ಕೆ ಬರ್ತೀಯಾ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಸಮಾನತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದು ಸಾರಿ ತಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಕೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.
ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ಗೀತಾ ಪರ್ಯಾಯ. ಹಾಗಾಗಿ ಇತರ ಎಲ್ಲ ಪರ್ಯಾಯಗಳಿಗಿಂತ ಇದೊಂದು ಹೆಚ್ಚು ವಿಶಿಷ್ಟವಾಗಿ ನಡೆಯಬೇಕು ಎನ್ನುವ ಪೂಜ್ಯ ಶ್ರೀಪಾದರ ಅಪೇಕ್ಷೆಯಂತೆ ಸಂಕಲ್ಪದಂತೆ ಕಳೆದ ಜನವರಿ 8ನೇ ತಾರೀಕಿನಿಂದ ಇವತ್ತಿನವರೆಗೆ ನಿರಂತರವಾಗಿ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೆದಿವೆ. ಇಲ್ಲಿ ಅಂದರೆ ಮೊನ್ನೆ 17ನೇ ತಾರೀಕಿನವರೆಗೆ ರಥಬೀದಿಯ ಆನಂದ ತೀರ್ಥ ಮಂಟಪದಲ್ಲಿ, ಆಮೇಲೆ ಆಚೆ ಕನಕದಾಸ ಮಂಟಪದಲ್ಲಿ, ಹೊರೆಕಾಣಿಕೆಯ ಮಂಟಪದ ಹತ್ತಿರ, ಅಲ್ಲಿಯೂ ಕೂಡ ನಿರಂತರವಾಗಿ ಕಾರ್ಯಕ್ರಮಗಳು ನಡೆದಿವೆ. 18ನೇ ತಾರೀಕಿನಿಂದ ಇವತ್ತಿನವರೆಗೆ 7 ದಿವಸಗಳ ಪರ್ಯಂತ ಸಾಂಸ್ಕೃತಿಕ ಸಪ್ತೋತ್ಸವ ಅನ್ನುವ ಪರಿಕಲ್ಪನೆಯಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿವೆ. ಇವತ್ತು ಕೊನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳನ್ನು ಸಂಯೋಜಿಸುವಾಗ ಜಾತಿ, ಮತ, ಲಿಂಗ, ಪ್ರದೇಶ ಇತ್ಯಾದಿ ಯಾವುದಕ್ಕೂ ಸಂಕುಚಿತ ಭಾವನೆಗೆ ಕಲಾವಿದರಿಗೆ ಅವಕಾಶ ಕೊಡಬೇಕೆಂಬಂಥ ನಿಲುಮೆಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 8ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಪ್ರತಿನಿತ್ಯವೂ ಸರಿಸುಮಾರು ಆನಂದ ತೀರ್ಥ ಮಂಟಪದಲ್ಲಿ 4, ಆಮೇಲೆ ಕನಕದಾಸ ಮಂಟಪದಲ್ಲಿ 2, ಹೀಗೆ ಪ್ರತಿನಿತ್ಯವೂ ಸರಿಸುಮಾರು ಸರಾಸರಿ 6 ಕಾರ್ಯಕ್ರಮಗಳು ನಡೆದಿದ್ದವು. ಆದರೂ ಕೂಡ ಕಾರ್ಯಕ್ರಮಕ್ಕೆ ಅವಕಾಶ ಬೇಕು ಅಂತ ಬಯಸಿದವರು ಇನ್ನೂ ತುಂಬ ಜನ ಇದ್ದಾರೆ, ಗೊತ್ತಿದೆ. ಅಂತೂ ಎಷ್ಟು ಸಾಧ್ಯವೋ ಅಷ್ಟು ಸುಮಾರು ಹತ್ತಿರ 70 ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳು ನಡೆದಿವೆ. ಇವತ್ತು ಕೊನೆಯ ದಿವಸ. ನೀವು ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದೇ ಇವತ್ತಿನ ಕಾರ್ಯಕ್ರಮ ಎಷ್ಟು ಪಾಪ್ಯುಲರ್,
ಎಷ್ಟು ಜನಪ್ರಿಯವಾದುದು ಅನ್ನೋದನ್ನು ಸಾರಿ ಹೇಳ್ತಾ ಇದೆ. ಇವತ್ತಿನದ್ದು ಇಂದ್ರಜಾಲ ಮ್ಯಾಜಿಕ್ ಶೋ. ರಾಜನಾದವರು ಒಂದು ಕೆಲಸವನ್ನು ಮಾಡುವುದಕ್ಕೆ ಕೈಗೊಳ್ಳುವ 4 ಉಪಾಯಗಳಲ್ಲಿ ಸಾಮ, ದಾನ, ಭೇದ, ದಂಡ ಅಂತ ಹೇಳುವವರಿದ್ದಾರೆ. 4 ಚತುರೋಪಾಯಗಳು ಅಂತ ಹೇಳಿಕೊಂಡು ಶಾಸ್ತ್ರದಲ್ಲಿ ಮತ್ತೆ 3 ಕೂಡ ಸೇರಿಸಲ್ಪಟ್ಟಿದೆ. ಮಂತ್ರ, ಔಷಧ, ಇಂದ್ರಜಾಲ ಅಂತ ಹೇಳಿಕೊಂಡು. ಹೀಗೆ ಇಂದ್ರಜಾಲ ಎನ್ನುವಂಥದ್ದು ಭಾರತೀಯ ವಿವಿಧ ವಿದ್ಯೆಗಳಲ್ಲಿಯೂ ಒಂದು, ಮತ್ತು ಶಾಸ್ತ್ರಗಳಲ್ಲಿ ಗುರುತಿಸಲ್ಪಟ್ಟಂಥ ಒಂದು ವಿದ್ಯೆ, ಕಲಾ ಪ್ರದರ್ಶನ. ಅದನ್ನು ಇವತ್ತು ನಡೆಸಿಕೊಡುತ್ತಿರುವವರು ಕುದ್ರೋಳಿ ಗಣೇಶ್. ಕುದ್ರೋಳಿ ಅಂದರೆ ನಮ್ಮ ಊರಿನವರಿಗೆ ಗೊತ್ತಿದೆ, ಪರವರ್ನವರು ಇದ್ದರೆ ಮಂಗಳೂರಿನಲ್ಲಿರುವಂಥ ಒಂದು ಪ್ರದೇಶ. ಕುದ್ರೋಳಿ ಗಣೇಶ್ ಅವರು ಅತ್ಯಂತ ಖ್ಯಾತರಾದಂತಹ ಮ್ಯಾಜಿಕ್ ಕಲಾವಿದರು. ಅವರಿಗೆ ಜನವೇ ಒಂದು ಹೆಸರು ಕಟ್ಟಿದ್ದಾರೆ, ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಅಂತ ಹೇಳಿ. ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರವರು. ನಮ್ಮ ದೇಶದ ಒಳಗೆ ಮತ್ತು ಹೊರಗಡೆ ಕೂಡ ಕಾರ್ಯಕ್ರಮವನ್ನು ಕಳೆದ ಸುಮಾರು 30 ವರ್ಷಗಳಲ್ಲಿ ಅವರು ನೀಡಿದ್ದಾರೆ. ಸುಮಾರು 2200ಕ್ಕಿಂತಲೂ ಮಿಕ್ಕಿದ ಜಾದು ವಿಸ್ಮಯ ಕಾರ್ಯಕ್ರಮಗಳು ನೀಡಿದಂತಹ ಸಾಧನೆ ಅವರದ್ದು. ಅವರ ಮ್ಯಾಜಿಕ್ ಶೋ ಅಥವಾ ಜಾದು ಅಂದರೆ ಒಂದು ಶಬ್ದ ಇದೆ ನಮ್ಮಲ್ಲಿ, ಯಾತುದಾನರು ಅಂತೇಳಿ. ಯಾತುದಾನರು ಅಂದರೆ ರಾಕ್ಷಸರು. ಆ ಯಾತುದಾನ ಅನ್ನುವಂಥ ಶಬ್ದವೇ ಕನ್ನಡೀಕರಣಗೊಂಡು ಕರಪ್ಟ್ ಆಗುವಾಗ ಅದು ಯಾತುದಾನ ಹೋಗಿ ಜಾದು ಅಂತ ಆಗಿ ಹೋಗಿದೆ. ಇವರ ಜಾದಿನ ವೈಶಿಷ್ಟ್ಯ ಅಂತ ಹೇಳಿದರೆ ನಮ್ಮ ಕರಾವಳಿಯ ಕರ್ನಾಟಕದ ಸ್ಥಳೀಯವಾದಂಥ ಸಂಸ್ಕೃತಿ, ಅದು ಭೂತ ಕೋಲ ಇರಬಹುದು ಅಥವಾ ಬೇರೆ ಬೇರೆ ವಿಭಿನ್ನವಾದಂಥ ಕಲಾ ಪ್ರಕಾರಗಳನ್ನು ಅವರು ತನ್ನ ಮ್ಯಾಜಿಕ್ ಶೋಗೆ ಅಳವಡಿಸಿಕೊಂಡು ಇಲ್ಲಿಯ ಒಂದು ಎತ್ನಿಕ್ ಅಂತ ಹೇಳ್ತಾರೆ, ಎತ್ನಿಕ್ ವ್ಯಾಲ್ಯೂವನ್ನು ಅವರ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ಅವರು ಈವರೆಗೆ ಭಾರತದ ಪ್ರಪ್ರಥಮ ಇಂದ್ರಜಾಲ ಮಗ ಮ್ಯಾಜಿಕ್ ಪ್ರಶಸ್ತಿ, ಅದು ಒಂದು ಪ್ರಶಸ್ತಿ ಒಂದೇ ಅಲ್ಲ, ಹಲವಾರು ಪ್ರಶಸ್ತಿಯನ್ನು ಅವರು ಪಡೆದವರಿದ್ದಾರೆ. ಭಾರತದ ಪ್ರಪ್ರಥಮ ಪ್ರತಿಷ್ಠಿತ ಇಲ್ಯೂಷನ್, ಒಂದು ಭ್ರಮೆ ಅದು, ಇಲ್ಯೂಷನ್ ಜಾದು ಪ್ರಶಸ್ತಿ, ಅವಳಿ ಚಿನ್ನದ ಪ್ರಶಸ್ತಿ ಇತ್ಯಾದಿಗಳನ್ನು, ಅಂದರೆ ಸುಮಾರು 11 ಪ್ರತಿಷ್ಠಿತ ರಾಷ್ಟ್ರೀಯ ಜಾದು ಪ್ರಶಸ್ತಿಗಳನ್ನು ತಮ್ಮ ಬಗಲಿಗೆ ಹಾಕಿಕೊಂಡವರು, ಗೆದ್ದುಕೊಂಡವರಿದ್ದಾರೆ. ಇವರದ್ದು ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಿದರೆ, ಇವತ್ತು ಹಾಗಿದ್ದಿರಬಹುದು, ಗಣ್ಯಾತಿ ಗಣ್ಯರನ್ನು ತಮ್ಮ ಜಾದುಗೆ ಬಳಸಿಕೊಂಡು ಸಚಿವರನ್ನು ಗಣ್ಯರನ್ನು ಮಾಯ ಮಾಡಿಬಿಡ್ತಾರೆ. ಸ್ಫೋಟಿಸುವ ಪೆಟ್ಟಿಗೆಯಿಂದ ಪಾರಾಗಿ ಸಮುದ್ರದ ಮಧ್ಯೆಯಿಂದ ಎದ್ದು ಬರುವುದು, ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಬೈಕ್ ಚಲಾಯಿಸುವುದು ಮುಂತಾದ ಜಾದು ಸಾಹಸಗಳನ್ನು ಕುದ್ರೋಳಿ ಗಣೇಶ್ ಅವರು ಮಾಡಿದ್ದಾರೆ. ಮತ್ತು ಟಿ ವಿ ನೋಡಿದವರಿಗೆ ಇನ್ನೊಂದು ಸಂಗತಿ ಗೊತ್ತಿದೆ. ಕಲರ್ಸ್ ಟಿ ವಿ ಚಾನೆಲ್ನಲ್ಲಿ ಪ್ರಸಾರವಾದ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ರಿಯಾಲಿಟಿ ಶೋನಲ್ಲಿ ಫೈನಲಿಸ್ಟ್ ಆಗಿದ್ದಾರೆ. ಭೂತದ ವೇಷಗಳನ್ನು ತೆಗೆದುಕೊಂಡು ಅದ್ಭುತವಾಗಿ ಮಾಯ ಮಾಡಿದ್ದನ್ನು ಆ ಟಿ ವಿ ಪ್ಯಾನೆಲ್ನ ಜಡ್ಜ್ಗಳು ಕೂಡ ತುಂಬ ಪ್ರಶಂಸಿಸಿದ್ದಾರೆ. ಅವರದ್ದು ಬರೇ ಮನೋರಂಜನೆಯನ್ನು ಕೊಡುವಂತಹ ಜಾದು ಅಲ್ಲ, ಅದರೊಟ್ಟಿಗೆ ಆ ಜಾದು ಅನ್ನುವಂಥ ವಿದ್ಯೆಯನ್ನು ಸಂದೇಶಾತ್ಮಕವಾಗಿ ಅವರು ಉಪಯೋಗಿಸಿಕೊಳ್ತಾ ಇದ್ದಾರೆ. ಜಾದು ಥೆರಪಿ, ಶಿಕ್ಷಣಕ್ಕಾಗಿ ಜಾದು, ಸ್ವಚ್ಛತೆಗಾಗಿ ಜಾದು ಮುಂತಾದ ಸಾಮಾಜಿಕ ಸಂದೇಶವನ್ನು ಸಾರುವ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಜಾದು ಕಲೆಯನ್ನು ಜನಪ್ರಿಯಗೊಳಿಸಲು ತನ್ನ ವಿಸ್ಮಯ ಜಾದು ಪ್ರತಿಷ್ಠಾನದ ಮೂಲಕ ಜಾದು ಕಾರ್ಯಾಗಾರ, ಜಾದು ಸಂವಾದ ಮುಂತಾದ ಚಟುವಟಿಕೆಗಳನ್ನು ಕುದ್ರೋಳಿ ಗಣೇಶ್ ಅವರು ಸಂಘಟಿಸ್ತಾ ಇದ್ದಾರೆ. ಜಾದು ರಂಗದಲ್ಲಿ ಕುದ್ರೋಳಿ ಅವರ ಸಾಧನೆ ಅದನ್ನು ಗುರುತಿಸಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಎಸ್ ಎಂ ಕೃಷ್ಣ ಅವರು ಕುದ್ರೋಳಿ ಗಣೇಶ್ ಅವರಿಗೆ ಮೆಗಾ ಮ್ಯಾಜಿಕ್ ಸ್ಟಾರ್ ಎಂಬ ಬಿರುದನ್ನು ಕೊಟ್ಟು ಅವರನ್ನು ಗೌರವಿಸಿದ್ದಾರೆ. 2011ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತದ ಹಾಗೂ ಸಾಹಿತ್ಯ ಪರಿಷತ್ ಕುದ್ರೋಳಿ ಗಣೇಶ್ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ.
ಇತ್ತೀಚೆಗೆ ಥಾಯ್ಲ್ಯಾಂಡಿನ ಬ್ಯಾಂಕಾಕ್ನಲ್ಲಿ ನಡೆದ ವಿಶ್ವ ಜಾದೂ ಸಮ್ಮೇಳನದಲ್ಲಿ ಅಮೆರಿಕದ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಮ್ಯಾಜಿಕ್ ಸಂಸ್ಥೆ ಕುದ್ರೋಳಿ ಗಣೇಶ್ ಅವರಿಗೆ ಪ್ರತಿಷ್ಠಿತ ಮರ್ಲಿನ್ ಮೆಡಲ್ ಇದನ್ನು ಕೊಟ್ಟು ಗೌರವಿಸಿದೆ. ಹೀಗೆ ಜಾದುವನ್ನು ಅತ್ಯಂತ ಜನಪ್ರಿಯ ಕಲೆಯನ್ನಾಗಿ ಮಾಡಿಕೊಂಡು ದೇಶದಲ್ಲಿ ವಿದೇಶಗಳಲ್ಲಿ ಇದನ್ನು ಪ್ರದರ್ಶಿಸುತ್ತಿರುವಂತಹ ಕುದ್ರೋಳಿ ಗಣೇಶ್ ಈ ದಿವಸ ನಮ್ಮ ಈ ಸಪ್ತೋತ್ಸವ ಅಂದರೆ ಸಾಂಸ್ಕೃತಿಕ ಸಪ್ತೋತ್ಸವದ ಕೊನೆಯ ಒಂದು ಕ್ಲೈಮ್ಯಾಕ್ಸ್ ಕಾರ್ಯಕ್ರಮವಾಗಿ ಅವರ ಜಾದು ಪ್ರದರ್ಶನ ನಡೆಯುತ್ತದೆ. ಅವರು ಬೇರೆ ಕಾರ್ಯಕ್ರಮಗಳಲ್ಲೆಲ್ಲ ಗಣ್ಯರನ್ನು ಮಂತ್ರಿಗಳನ್ನೆಲ್ಲ ರಂಗದಲ್ಲಿ ಮಾಯ ಮಾಡಿದ್ದಾರೆ. ಅವರು ಇವತ್ತು ಏನು ಮಾಡ್ತಾರೆ ಅಂತ ನಾವು ಸಹ ಕೂತು ನೋಡಬೇಕು. ಯಾಕೆಂದರೆ ನಮ್ಮಲ್ಲಿ ತುಂಬ ಜನ ಗಣ್ಯರಿದ್ದಾರಲ್ಲ, ಅದನ್ನು ಕೊನೆಯ ತನಕ ಇದ್ದು ಅವರ ಜಾದು ವಿಸ್ಮಯ ಯಾವ ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರ್ತದೆ ಅನ್ನುವುದನ್ನು ನಾವು ನೋಡೋಣ. ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಕಳೆದ 8ನೇ ತಾರೀಕಿಂದ ಇವತ್ತಿನವರೆಗೆ ಪ್ರತಿನಿತ್ಯವೂ ಎಂಬಂತೆ ಅಲ್ಲಿ ಮತ್ತು ಇಲ್ಲಿ ಅಂದರೆ ಹೊರಗಡೆ ಮತ್ತು ರಾಜಾಂಗಣದಲ್ಲಿ ಸಾಂಸ್ಕೃತಿಕ ಸಮಾರಾಧನೆ ನಡೆದಿದೆ. ಮುಂದೆ ನಾಳೆಯಿಂದ ಮತ್ತೆ ಏನು ಅಂತ ನಾವು ಕಾದು ನೋಡಬೇಕಾಗಿದೆ. ಪೂಜ್ಯ ಸ್ವಾಮೀಜಿಯವರಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಸ್ವಾಮೀಜಿಯವರನ್ನು ಬೆಂಬಲಿಸುವಂಥ ನೀವೆಲ್ಲ ರಸಿಕ ಬಂಧುಗಳಿದ್ದಾರೆ. ಮತ್ತು ಒಂದು ವಿಷಯವನ್ನು ಗಮನಿಸಬೇಕು, ಇನ್ನು ಮುಂದೆಯೂ ಆಗುವಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಎಲ್ಲ ಸ್ವಾಮೀಜಿಯವರು ಬಳಗೆ ಬರ್ತಾ ಇದ್ದ ಹಾಗೆ ಅವರು ನೋಡುವುದು, ಬಲಬದಿಗೆ ತಿರುಗಿ ನೋಡುವುದು, ಇಷ್ಟು ಹಣ ಖರ್ಚು ಮಾಡಿಕೊಂಡು ಕಾರ್ಯಕ್ರಮ ಮಾಡ್ತೇವೆ, ಪ್ರೇಕ್ಷಕರು ಎಷ್ಟು ಬಂದಿದ್ದಾರೆ ಅಂತ ಹೇಳಲ್ಲ. ಇವತ್ತು ತುಂಬ ಜನ ಬಂದಿದ್ದೀರಿ, ಸಂತೋಷ. ಅದರಿಂದ ಮುಂದೆ ಆಗುವಂಥ ಕಾರ್ಯಕ್ರಮ ಕೂಡ ನಮ್ಮ ಊರಿನ ಸ್ಥಳೀಯ ಪ್ರೇಕ್ಷಕರು ಪೂರ್ಣ ಸಹಕಾರವನ್ನು ಕೊಟ್ಟು ಈ 2 ವರ್ಷಗಳ ಈ ಪರ್ಯಾಯ ಉತ್ಸವ ಅದ್ಭುತವಾಗಿ ನಭೂತೋ ಎನ್ನುವ ರೀತಿಯಲ್ಲಿ ನಡೆಯಲಿ ಅಂತ ನಾವೆಲ್ಲ ಆಶಿಸಿ ಎಲ್ಲರಿಗೆ ಇನ್ನೊಮ್ಮೆ ಸ್ವಾಗತವನ್ನು ನಾನು ಹೇಳ್ತಾ ಇದ್ದೇನೆ. ಆಮೇಲೆ ಈ ವೇದಿಕೆಯನ್ನು ಕುದ್ರೋಳಿ ಗಣೇಶ್ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ ಕೂಡ. ವಿಸ್ಮಯ 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 ಜಾದು 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 ಮ್ಯಾಜಿಕ್ 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 ಇಂದ್ರಜಾಲ 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 ವಿಸ್ಮಯ 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 ಜಾದು 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 ಮ್ಯಾಜಿಕ್ 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 ಇಂದ್ರಜಾಲ 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 ವಿಸ್ಮಯ ವಿಸ್ಮಯ ಜಾದು 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 ಮ್ಯಾಜಿಕ್ 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 ಇಂದ್ರಜಾಲ 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 ವಿಸ್ಮಯ. ವಿಸ್ಮಯ ವಿಸ್ಮಯ ಮ್ಯಾಜಿಕ್ ಮ್ಯಾಜಿಕ್ ಜಾದು ಜಾದು ಇಂದ್ರಜಾಲ 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 ವಿಸ್ಮಯ ವಿಸ್ಮಯ ಮ್ಯಾಜಿಕ್ ಮ್ಯಾಜಿಕ್ ಜಾದು ಜಾದು ಇಂದ್ರಜಾಲ 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 ವಿಸ್ಮಯ ವಿಸ್ಮಯ ಮ್ಯಾಜಿಕ್ ಮ್ಯಾಜಿಕ್ ಜಾದು ಜಾದು ಇಂದ್ರಜಾಲ 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 ವಿಸ್ಮಯ ವಿಸ್ಮಯ ಮ್ಯಾಜಿಕ್ ಮ್ಯಾಜಿಕ್ ಜಾದು ಜಾದು ಇಂದ್ರಜಾಲ ಇಂದ್ರಜಾಲ ಇಂದ್ರಜಾಲ
ಇಂದ್ರಜಾಲ ವಿಸ್ಮಯ 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 ಹಲೋ ಕಲಾಭಿಮಾನಿಗಳೇ, ಇದೀಗ ನಿಮ್ಮ ಮುಂದೆ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಮತ್ತು ಬಳಗದ ವಿಸ್ಮಯ ಜಾದೂ. ವಿಸ್ಮಯ ಸಾರಿಗೆ ಸಚಿವ ಶ್ರೀ ರಮಾನಾಥ್ ರೈ ಅವರನ್ನು ಮಾಯ ಮಾಡಿದ ಮಾಂತ್ರಿಕ, ಮುಖ್ಯಮಂತ್ರಿಗಳಿಂದ ಬಿರುದು ಪಡೆದ ಜಾದೂಗಾರ, ಉಡುಪಿ ಶಾಸಕ ಶ್ರೀ ಯುಆರ್ ಸಭಾಪತಿ ಅವರನ್ನು ಮಾಯ ಮಾಡಿದ ಮಾಯಾವಿ, ಸ್ಫೋಟಿಸುವ ಪೆಟ್ಟಿಗೆಯಿಂದ ಪಾರಾಗಿ ಸಮುದ್ರದ ಮಧ್ಯೆ ಎದ್ದು ಬಂದ ಸಾಹಸಿಗ, ಬಿಜಾಪುರದ ಜಿಲ್ಲಾಧಿಕಾರಿ ಅವರನ್ನು ಅದೃಶ್ಯಗೊಳಿಸಿದ ಯಕ್ಷಣಿಗಾರ, ಭಾರತದ ಪ್ರಪ್ರಥಮ ಮೆಗಾ ಮ್ಯಾಜಿಕ್ ಪ್ರಶಸ್ತಿ, ಭಾರತದ ಪ್ರಪ್ರಥಮ ಇಲ್ಯೂಷನ್ ಜಾದೂ ಪ್ರಶಸ್ತಿ ಸೇರಿದಂತೆ 8 ರಾಷ್ಟ್ರ ಪ್ರಶಸ್ತಿ ವಿಜೇತ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಮತ್ತು ಬಳಗದ ವಿಸ್ಮಯ ಅದ್ಭುತ ವಿನೂತನ ಹಾಸ್ಯಮಯ ರೋಮಾಂಚಕ ನಂಬಲ ಸಾಧ್ಯ ಜಾದೂ 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 ಜಾನಪದ ರಂಗಭೂಮಿ ಸಂಗೀತಗಳ ಸಮ್ಮಿಲನದ ಜಗತ್ಪ್ರಸಿದ್ಧ ಜಾದೂ ಇದೀಗ ನಿಮ್ಮ ನಗರದಲ್ಲಿ. ವಿಸ್ಮಯ ವಿಸ್ಮಯ ಜಾದೂ ಯಕ್ಷಿಣಿ ಇಂದ್ರಜಾಲ ಮಾಯಾ ಮಹೇಂದ್ರ ಜಾಲ ವಿಸ್ಮಯ ಜಾದೂ
ತಾನೇ ತಂದಾನ 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 ತಾನೇ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಕಣ್ಣಗು ತೋಜಂದಿನ ಒಂದು ಮಾಯದ ಕತ್ತೇರಿಯೇ ಅಂದ ಕಣ್ಣಗು ತೋಜಂದಿನ ಒಂದು ಮಾಯದ ಕತ್ತೇರಿಯೇ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ. ನನ್ನಲ್ಲಿ ಒಂದು ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಂತ ಹೇಳಿದ ಕೂಡಲೇ ನೀವು ಯಾರು ನನ್ನ ನಂಬೋದಿಲ್ಲ, ನನಗೊತ್ತು. ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿನಲ್ಲಿಟ್ಟು ಒಂದು ತುಂಡು ಹಗ್ಗ ತೆಗಿತಾ ಇದೆ. ಹಗ್ಗ ಬಿಚ್ಚಿ ಈ ಬಿಚ್ಚಿರುವ ಹಗ್ಗದ ಎರಡೂ ತುದಿಯನ್ನು ಹೀಗೆ ಹಿಡ್ಕೊಂಡು ಎರಡೂ ತುದಿಗಳನ್ನು ಹೀಗೆ ಸೇರಿಸುತ್ತಾ ನಿಮ್ಮ ಕಣ್ಣೆದುರಿಗೆ ಒಂದು ಗಂಟು ಬಿಗಿತಾ ಇದೆ. ನೀವು ಹೇಳ್ಬೋದು, ಜಾದೂಗಾರರೇ, ನಿಜವಾಗಿಯೂ ನಿಮ್ಮಲ್ಲಿ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿ ಇದ್ದಿದ್ರೆ ಈ ಹಗ್ಗದ ತುದಿಗೆ ಈ ರೀತಿ ಗಂಟು ಬಿಗಿದಾದ ನಂತರ ಈಗ ನಮ್ಮ ಕಣ್ಣೆದುರಿಗೆ ಆ ಕತ್ರಿ ತಗೊಳ್ಳಿ, ಹಗ್ಗ ಎರಡು ತುಂಡು ಮಾಡಿ ಅಂತ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜಂದಿನ ಒಂದು ಮಾಯದ ಕತ್ತೇರಿಯೇ. ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿಯಿಂದ ಹಗ್ಗ ಎರಡು ತುಂಡಾಗಿದೆ. ಎಷ್ಟೋ ಮಂದಿ ಇನ್ನೂ ನನ್ನ ನಂಬ್ತಾ ಇಲ್ಲ, ನನಗೊತ್ತು. ಯಾಕಂದ್ರೆ ಈ ಹಗ್ಗದ ಜಾದು ಶುರು ಮಾಡ್ಬೇಕಿದ್ರೆ ನೀವೆಲ್ಲ ನೋಡಿದ್ದು ಒಂದೇ ತುಂಡು ಹಗ್ಗ. ಈಗೇನೋ ನಿಮ್ ಕಣ್ಣಿಗೆ ಎರಡು ತುಂಡು ಹಗ್ಗ ಕಾಣುತ್ತೆ, 4 ತುದಿ ಕಾಣುತ್ತೆ. ಆದ್ರೆ ಒಂದು ವೇಳೆ ಇಲ್ಲಿರುವಂತ ಈ 1, 2, 3, 4 ತುದಿಗಳ ನಾನು ಹೀಗಿಡ್ದು ಹೇಳಿದ್ರೆ ಇರ್ಬೇಕಾಗಿರೋದು ಒಂದೇ ತುಂಡು ಹಗ್ಗ ನೋಡಿ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ್ನ ಒಂದು ಮಾಯದ ಕತ್ತೇರಿಯೇ. ತಿರ್ಗಾ ಈ ಮಾಯದ ಕತ್ತರಿ ಇರೋದ್ರಿಂದ ಇವತ್ತೊಂದು ಹಗ್ಗದ ಎರಡೂ ತುದಿಗಳನ್ನು ಹೀಗೆ ಇಟ್ಕೊಳ್ಳೋದು, ಮತ್ತೆ ಹೀಗೆ ಮಡಚ್ಕೊಳ್ಳೋದು, ಮತ್ತೊಮ್ಮೆ ಕತ್ತರಿ ಇಸ್ಕೊಳ್ಳೋದು. ಈಗ ಪೆಟ್ 1 ತುಂಡಿ 2. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ್ನ ಒಂದು ಮಾಯದ ಕತ್ತೇರಿಯೇ. ಆದ್ರೆ ಏನೇ ಹೇಳಿಯಪ್ಪ, ಇಷ್ಟೆಲ್ಲ ಆದ ನಂತರ ನಾನೀಗ ನಿಮ್ಮ ಹತ್ರ ನಿಜ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ನಿಜ ಏನಪ್ಪಾ ಅಂದ್ರೆ, ನೀವೇನೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಇದ್ಯಾವುದು ನಿಜ ಅಲ್ಲ, ಸುಮ್ಮನೆ ಭ್ರಮೆ, ಕಣ್ಕಟ್ಟು ಅಷ್ಟೇ. ಹಾಗಾದ್ರೆ ಜನ ಕೇಳ್ತಿದ್ದಾರೆ ನಿಜ ಏನು ಅಂತ. ಏನ್ ಹೇಳ್ಬಿಡೋಣ? ನಿಜ ಏನಪ್ಪಾ ಅಂದ್ರೆ, ಈ ಹಗ್ಗದ ಜಾದು ಶುರು ಮಾಡುವಾಗ ನೀವೆಲ್ಲ ನೋಡಿದ್ರಲ್ಲ, ಅದೇ ನನ್ನಲ್ಲಿ ಇದ್ದ ಹಳೆಯದಾದ ಒಂದೇ ತುಂಡು ಹಗ್ಗ, ಅದು ಮಾತ್ರ ನಿಜ ರೀ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗು ತೋಜನಿನ್ನ ಒಂದು ಮಾಯದ ಕತ್ತೇರಿಯೇ. ತಿರ್ಗ ಹಗ್ಗದ ಎರಡೂ ತುದಿ ಸೇರಿಸಿ ಒಂದು ಗಂಟು ಬಿಗ್ದ ಕೂಡಲೇ ಜನ ಆಲೋಚನೆ ಮಾಡ್ತಾರೆ, ಜಾದೂಗಾರರು ಮತ್ತೆ ಕತ್ರಿ ತೆಗಿತಾರೆ, ಹಗ್ಗ ಮತ್ತೆ 2 ತುಂಡು ಮಾಡಿ ತೋರಿಸ್ತಾರೆ ಅಂತ. ಆಹಾ, ಹಾಗೆ ಮಾಡಲ್ಲ. ಈಗ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ, ಹಗ್ಗದ ತುದಿ ಹಿಡಿದು ಎಳಿತಾ ಇದ್ದೇನೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾಗೆ, ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾಗೆ ಈಗ ನಿಮ್ಮ ಕಣ್ಣೆದುರಿಗೆ ಹಗ್ಗದ ಗಂಟು ಕೆಳಕ್ಕೆ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ್ನ ಒಂದು ಮಾಯದ ಕತ್ತೇರಿಯೇ. ಹಾಗಾಗಿ ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ, ನಂಬೋಕ್ಕಾಗಲ್ಲ ಅಂತ ಜನ ಹೇಳ್ತಾನೆ ಇರ್ತಾರೆ. ನಾನು ಕತ್ರಿಯಿಂದ ಹೀಗೆ ಮಾಡ್ತಾನೆ ಇರ್ತೇನೆ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ್ನ ಒಂದು ಮಾಯದ ಕತ್ತೇರಿಯೇ.
ಓಂ ಇಂದ್ರಜಾಲಾಯ ನಮಃ. ಓಂ ಯಕ್ಷಿಣ್ಯಾಯ ನಮಃ. ಓಂ ಇಂದ್ರ ಮಹೇಂದ್ರ ಸುರೇಂದ್ರ ಜಾಲಾಯ ನಮಃ. ಬನ್ನಿರಿ ಎಲ್ಲರೂ ಮಾಯಾಲೋಕಕ್ಕೆ, ಬನ್ನಿರಿ ಎಲ್ಲರೂ ಯಕ್ಷಿಣಿ ಲೋಕಕ್ಕೆ, ಚಿತ್ರ ವಿಚಿತ್ರಗಳ ಜಾದು ಲೋಕಕ್ಕೆ, ಬನ್ನಿರಿ ಎಲ್ಲರೂ ವಿಸ್ಮಯ ಲೋಕಕ್ಕೆ. ಓಂ ಇಂದ್ರಜಾಲಾಯ ನಮಃ. ಓಂ ಯಕ್ಷಿಣ್ಯಾಯ ನಮಃ. ಓಂ ಇಂದ್ರ ಮಹೇಂದ್ರ ಸುರೇಂದ್ರ ಜಾಲಾಯ ನಮಃ. ನಾನಿರುವಂಥ ಪವಿತ್ರ ಕ್ಷೇತ್ರವಾಗಿರುವಂಥ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಪೂಜ್ಯ ಸ್ವಾಮೀಜಿಗಳಾಗಿರುವಂಥ ಪುತ್ತಿಗೆ ಸ್ವಾಮೀಜಿಯವರ ಪರ್ಯಾಯದ ಈ ಮಹೋನ್ನತ ಉತ್ಸವದಲ್ಲಿ ಇವತ್ತಿನ ಈ ಒಂದು ಸಾಂಸ್ಕೃತಿಕ ಸಪ್ತಾಹದ ಅಂತಿಮ ದಿನದಲ್ಲಿ ಬಂದು ಸೇರಿರುವಂಥ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ಸರ್ವ ಭಕ್ತಾಭಿಮಾನಿ ಮತ್ತು ಕಲಾಭಿಮಾನಿ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಮಾಡುವಂಥ ಗೌರವದ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನಾನು ಪ್ರದರ್ಶನ ಮಾಡ್ತಾ ಇರುವಂಥ ಜಾದೂ ಕಲೆ ಬಗ್ಗೆ ನಾನು ಹೆಮ್ಮೆ ಪಡ್ತೇನೆ ಕಲಾಭಿಮಾನಿ ಬಂಧುಗಳೇ. ಯಾಕೆ ಹೆಮ್ಮೆ ಅಂತ ಹೇಳಿದ್ರೆ, ಈ ಜಗತ್ತು ಕಂಡಿರುವಂಥ, ಭಾರತ ನೀಡಿರುವಂಥ ಚತುರ್ವೇದಗಳು, ಅತ್ಯಂತ ಅದ್ಭುತವಾದ ಚತುರ್ವೇದಗಳಲ್ಲಿ ಒಂದು ವೇದವಾಗಿರುವಂಥ ಅಥರ್ವ ವೇದ ಅಥವಾ ಅಥರ್ಣವ ವೇದದಲ್ಲಿ 64 ವಿದ್ಯೆಗಳ ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ 63ನೇದು ಇಂದ್ರಜಾಲ, 64ನೇದು ಮಹೇಂದ್ರ ಜಾಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ವೇದಗಳ ಕಾಲದಲ್ಲೇ ಈ ಜಾದು ಅಥವಾ ಯಕ್ಷಿಣಿ ಪ್ರಚಲಿತವಾಗಿತ್ತು. ಅದ್ಭುತ ವಿಚಾರ ಅಲ್ವೇ? ಇದಕ್ಕೆ ಸಾಕ್ಷಿಯಾಗಿ ನಾನಿರುವಂಥ ಕ್ಷೇತ್ರವಾಗಿರುವಂಥ ಶ್ರೀಕೃಷ್ಣನಿಗೆ ಈ ಸನ್ನಿಧಾನದಲ್ಲಿ ನಾನು ನಮಸ್ಕಾರವನ್ನು ಹೊಡೆಯುತ್ತಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಇಡೀ ವೇದಗಳ ಅಥವಾ ಇಡೀ ಪುರಾಣದ ಒಂದು ಇತಿಹಾಸದ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮ ಈ ಜಗತ್ತಿನ ಅತ್ಯಂತ ದೊಡ್ಡ ಮಾಯಾವಿ. ನಮಗೆಲ್ಲ ಗೊತ್ತಿರುವ ಹಾಗೆ ಮಹಾಭಾರತದ ಬೇರೆ ಬೇರೆ ಕಡೆ ಆತನ ಮಾಯಾಜಾಲದಿಂದ ಸಾಕಷ್ಟು ಸಮಸ್ಯೆಗಳು ಅದು ಸುಲಲಿತಗೊಂಡಿದೆ. ಅಂತ ಶ್ರೀಕೃಷ್ಣ ಪರಮಾತ್ಮನೇ ಜಾದೂಗಾರ ಆಗಿದ್ದ ಅನ್ನುವಂಥ ಮಾತು ನಿಮಗೆ ಗೊತ್ತೇ? ನಾನು ಹೇಳ್ತೇನೆ. ಕೃಷ್ಣಗಾರುಡಿ ಅನ್ನುವಂಥ ಒಂದು ವಿಷಯ ಇದೆ. ಆ ಕೃಷ್ಣಗಾರುಡಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಅಣ್ಣ ಬಲರಾಮನೊಂದಿಗೆ ಭೀಮ ಮತ್ತು ಅರ್ಜುನರ ಅಹಂಕಾರವನ್ನು ಮುರಿಯಲು ಸ್ವತಃ ಗಾರುಡಿಗನಾಗಿ, ಜಾದೂಗಾರನಾಗಿ ವೇಷ ಹಾಕ್ಕೊಂಡು ಬೇರೆ ಬೇರೆ ಕಡೆ ಜಾದುವನ್ನು ಮಾಡಿ ಕೊನೆಗೆ ಪಾಂಡವರ ಆಸ್ಥಾನಕ್ಕೆ ಬಂದು ಜಾದೂ ತಂತ್ರಗಾರಿಕೆಯಿಂದಲೇ ಭೀಮನ ಮತ್ತು ಅರ್ಜುನನ ಅಹಂಕಾರವನ್ನು ಮುರಿದಿದ್ದ ಅನ್ನುವಂಥ ಮಾತು ಕೃಷ್ಣಗಾರುಡಿಯಲ್ಲಿ ಬರ್ತದೆ. ಅಂತ ಕೃಷ್ಣಗಾರುಡಿಯಲ್ಲೇ ಬಂದಿರುವಂಥ ಜಾದುವನ್ನು ಕೃಷ್ಣನ ಸನ್ನಿಧಾನದಲ್ಲಿ ಒಪ್ಪಿಸುವ ಮುನ್ನ ಇಲ್ಲಿನ ಕ್ಷೇತ್ರದ ಅಧಿದೇವತೆ ಆಗಿರುವಂಥ ಶ್ರೀಕೃಷ್ಣ ಪರಮಾತ್ಮನಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕುದ್ರೋಳಿ ಗಣೇಶ್ ಮನ್ನ ತಂಡದ ಪರವಾಗಿ ಸಾಷ್ಟಾಂಗ ನಮನಗಳನ್ನು ಸಂದಾಯ ಮಾಡ್ತಾ, ಪೂಜ್ಯ ಸ್ವಾಮೀಜಿಗಳಿಗೆ ಅವರು ಇನ್ನಷ್ಟು ಆಗಮಿಸಬೇಕು, ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ ಬಂದಿರುವಂಥ ಎಲ್ಲರಿಗೂ ಕೂಡ ನಾನು ಕುದ್ರೋಳಿ ಗಣೇಶ್ ಮತ್ತು ನನ್ನ ತಂಡದ ಪರವಾಗಿ ಇವತ್ತಿನ ವಿಸ್ಮಯ ಜಾದೂ ಕಾರ್ಯಕ್ರಮಕ್ಕೆ ಬಂದಿರುವಂಥ ಇಷ್ಟೊಂದು ಸಂಖ್ಯೆಯ ಎಲ್ಲ ಕಲಾಭಿಮಾನಿಗಳಿಗೆ ಬಹಳ ಪ್ರೀತಿಯ ಸ್ವಾಗತ ಹೇಳ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಭಾರತದ ಪ್ರಾಚೀನ ಜಾದುವಾಗಿರುವಂತಹ ಜಾದುವಿನ ಉಲ್ಲೇಖ ಇಲ್ಲಿ ಆಗಿರುವುದರಿಂದ ಪ್ರಾಚೀನ ಒಂದೆರಡು ಜಾದುಗಳ ಪ್ರೇರಣೆಯೊಂದಿಗೆ ಜಾದು ಮಾಡ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೇನೆ ಇದೀಗ.
ಭಾರತದ ಪುರಾತನ ಜಾದುವಿನ ವಿಚಾರ ಬಂದಾಗ ಜಗತ್ತು ನೆನಪಿಟ್ಟುಕೊಂಡಿರುವಂಥ ಜಾದು ಇವತ್ತಿಗೂ ಕೂಡ ಯಾವುದಪ್ಪ ಅಂತ ಹೇಳಿದ್ರೆ ದ ಗ್ರೇಟ್ ಇಂಡಿಯನ್ ರೋಪ್ ಟ್ರಿಕ್ ಅಂತ ಕರೀತಾರೆ ವಿದೇಶಿಯರು. ಆಗಿನ ಕಾಲದಲ್ಲಿ ಗಾರುಡಿಗರು ಅಥವಾ ಈ ಮೋಡಿಗಾರರು ಬೀದಿಯ ಮಧ್ಯದಲ್ಲಿ 4 ಸುತ್ತ ಜನ ಸೇರಿರುವಾಗ ಒಂದು ಹಗ್ಗದ ರಾಶಿಯನ್ನು ಹಾಕಿಬಿಟ್ಟು, ನಿರ್ಜೀವವಾದ ಹಗ್ಗವನ್ನು ಹಾಕಿಬಿಟ್ಟು ಅದರ ಮೇಲೆ ಮಂತ್ರದ ಪ್ರಯೋಗ ಮಾಡಿದಾಗ ಅದಕ್ಕೆ ಜೀವ ಬರ್ತಿತ್ತಂತೆ, ನೆಟ್ಟಗೆ ಆಕಾಶದ ಎತ್ತರಕ್ಕೆ ಏರ್ತಾ ಇತ್ತಂತೆ, ವಿವಿಧ ಚಮತ್ಕಾರಗಳಾಗ್ತಾ ಇತ್ತಂತೆ. ಆ ಒಂದು ಜಾದುವಿನಿಂದ ಪ್ರೇರಣೆ ನನ್ನ ಮುಂದಿನ ಜಾದು ವೇದಿಕೆ ಮೇಲೆ ಇದೀಗ ನಿಮ್ಮ ಸಮ್ಮುಖದಲ್ಲಿದೆ, ಇಂಡಿಯನ್ ರೋಪ್ ಟ್ರಿಕ್. ಬುಟ್ಟಿ ನೋಡಿದ ಕೂಡಲೇ ಎಲ್ಲರೂ ಸ್ವಲ್ಪ ಭಯಭೀತರಾಗ್ತಾ ಇದ್ದಾರೆ ಅಲ್ವಾ? ಹಳೆಯ ಕಾಲದಲ್ಲಿ ದಾಸರೊಬ್ಬರು ಹೇಳಿದ್ದಾರೆ, ಇರುವುದೇ ಮಾಡೊಂದು ಉರಗ ಅದ ನೋಡಲಾರದೆ ತತ್ತರಿಪರು ಜನರು, ಇರುವುದೇ ಮಾಡೊಂದು ಉರಗ. ಕಲಾಭಿಮಾನಿಗಳೇ, ಇವತ್ತಿನ ವಿಸ್ಮಯ ಜಾದು ಜಾನಪದ ರಂಗಭೂಮಿ ಸಂಗೀತಗಳ ಸಮ್ಮಿಲನ. ಈ ವೇದಿಕೆ ಮೇಲೆ ಬಹಳ ಸಂತೋಷ, ನನಗೆ ಖುಷಿ ಆಗ್ತಿರೋದು. 9ನೇ ಸಾರಿ ನಾನು ರಾಜಾಂಗಣದ ವೇದಿಕೆ ಮೇಲೆ ಪ್ರದರ್ಶನ ಮಾಡ್ತಿದ್ದೇನೆ. ಶ್ರೀಕೃಷ್ಣನ ಅನುಗ್ರಹ. ಒಬ್ಬ ಕಲಾವಿದನಿಗೆ ಇಷ್ಟೊಂದು ಅವಕಾಶಗಳನ್ನು ಪರಮಾತ್ಮನೇ ಕರುಣಿಸಿದ್ದು ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಜಾದು ಅನ್ನುವಂಥದ್ದು ಒಂದು ಸಾರ್ವಕಾಲಿಕ ಕಲೆ, ಜಗತ್ತಿನ ಕಲೆ. ಹಾಗಾಗಿ ಇಲ್ಲಿ ಸಾಂಪ್ರದಾಯಿಕವು ಮತ್ತು ಆಧುನಿಕವಾದದ್ದು ಎರಡೂ ಕೂಡ ಮೂಡಿ ಬರ್ತದೆ ಅಂತ ಹೇಳ್ತಾ, ಒಂದೇ ಕ್ಷಣದಲ್ಲಿ ಮುಂದುವರಿತಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ವಿಸ್ಮಯ ಜಾದು. ವಿಸ್ಮಯ ವಿಸ್ಮಯ ಮ್ಯಾಜಿಕ್ ಮ್ಯಾಜಿಕ್ ಜಾದು ಜಾದು ಗಜಾಲ 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 ಗಜಾಲ. ರಾಜ್ಯದ, ರಾಷ್ಟ್ರದ, ವಿಶ್ವದ ವಿವಿಧೆಡೆ ವಿಶೇಷ ಸುದ್ದಿಯಾದ ವಿಶಿಷ್ಟ ಜಾದು ಮಾನ್ಯ ಸಚಿವರಾಗಿದ್ದ ಶ್ರೀ ಬಿ ರಮಾನಾಥ್ ರೈ ಅವರನ್ನು ಮಾಯ ಮಾಡುವ ಚಮತ್ಕಾರ. ಮೇ 19, 2001 ಮಂಗಳೂರು ಪುರಭವನದಲ್ಲಿ ಪತ್ರಕರ್ತರು, ಮಾಧ್ಯಮದವರು ಹಾಗೂ ನಗರದ ಪ್ರತಿಷ್ಠಿತ ಗಣ್ಯರ ಸಮ್ಮುಖದಲ್ಲಿ ಶ್ರೀ ರಮಾನಾಥ್ ರೈ ಅವರನ್ನು ವೇದಿಕೆಗೆ ಕರೆತರಲಾಯಿತು. ಸಚಿವರನ್ನು 3 ಕಡೆಗಳಿಂದ ಒಂದು ಕ್ಷಣಕ್ಕೆ ಬಂಧಿಸಲಾಯಿತು. ತಕ್ಷಣ ಬಂಧನ ತೆರೆದಾಗ ಸಚಿವರು ಮಾಯ. ನಗರದೊಳಗೆ ತಮಗಿಷ್ಟವಾದ ಸ್ಥಳಗಳ ಹೆಸರು ಚೀಟಿಗಳಲ್ಲಿ ಬರೆಯುವಂತೆ ಮೊದಲೇ ಪ್ರೇಕ್ಷಕರಲ್ಲಿ ತಿಳಿಸಲಾಗಿತ್ತು. ಅದರಲ್ಲಿ ಒಂದನ್ನು ಎತ್ತಿದಾಗ ಮೋತಿ ಮಹಲ್ ಹೆಸರಿರುವ ಚೀಟಿ ಆಯ್ಕೆಯಾಗಿತ್ತು. ಆ ಕ್ಷಣವೇ ಸಚಿವರು ಹೋಟೆಲ್ನಲ್ಲಿ ಪ್ರತ್ಯಕ್ಷವಾಗಿದ್ದರು. ಪತ್ರಕರ್ತರು ಹಾಗೂ ಗಣ್ಯರು ಮೋತಿ ಮಹಲ್ನಲ್ಲಿ ಸಚಿವರು ಇರುವುದನ್ನು ಖಾತ್ರಿಪಡಿಸಿ ಅಲ್ಲಿಂದ ಅವರನ್ನು ಪುರಭವನಕ್ಕೆ ಕರೆತಂದರು. ಅದಕ್ಕೂ ಮುನ್ನ ಉಡುಪಿ ಶಾಸಕ ಶ್ರೀ ಯುವಾರ್ ಸಭಾಪತಿ ಅವರನ್ನು ಮಾಯ ಮಾಡಿದಾಗಲೂ ವಿಚಿತ್ರವಾದ ಸುದ್ದಿ ಹಬ್ಬಿತ್ತು. ಕುದ್ರೋಳಿ ಗಣೇಶರ ಮಾಯಾಜಾಲಕ್ಕೆ ಬಿಜಾಪುರದಲ್ಲಿ ಜಿಲ್ಲಾಧಿಕಾರಿ ಶ್ರೀ ರಾಕೇಶ್ ಸಿಂಗ್ ಮಾಯವಾಗಿ ಗೋಲ್ ಗುಂಬಜ್ನೊಳಗೆ ಮರುಪ್ರತ್ಯಕ್ಷಗೊಂಡಿದ್ದರು. ವಿಸ್ಮಯ ವಿಸ್ಮಯ ಮ್ಯಾಜಿಕ್ ಮ್ಯಾಜಿಕ್ ಜಾದು ಜಾದು ಗಜಾಲ
ವಿಸ್ಮಯ ವಿಸ್ಮಯ ಮ್ಯಾಜಿಕ್. ಧನ್ಯವಾದ. ಏನೇ ಹೇಳಿಯಪ್ಪ, ಜಾದೂ ಕಾರ್ಯಕ್ರಮ ಅಂತ ಹೇಳಿದ ಕೂಡಲೇ ಅತ್ಯಂತ ಸಮೀಪದಲ್ಲಿ ಬಂದು ಕೂತ್ಕೊಳ್ಳೋರು ಯಾರು? ಮಕ್ಕಳು. ಈ ಮಕ್ಕಳು ಮ್ಯಾಜಿಕ್ ನೋಡೋದು ಮಾತ್ರ ಅಲ್ಲದೆ ಮ್ಯಾಜಿಕ್ ಕಲಿಬೇಕು ಅಂತ ಆಸೆ ಪಡ್ತಾರೆ, ಹೌದಲ್ವಾ? ಆಡಿಯನ್ಸ್ ಲೈಟ್ ಹಾಕ್ಲಿಕ್ಕೆ ಆಗುತ್ತಾ? ನನ್ನ ಮುಂದಿನ ಜಾದುವಿಗೆ 3ನೇ ಕ್ಲಾಸಿನ ಒಬ್ಬ ಹುಡುಗ ಒಬ್ಬ ಹುಡುಗಿ ಯಾರು ಬರ್ತೀರಾ? ಬಹಳ ಸಂತೋಷ. 4 ಜನ ಹೊಸ ಸ್ನೇಹಿತರು ಬಂದಿದ್ದಾರೆ, ಪರಿಚಯ ಮಾಡಿಕೊಡೋಣ. ನಿಮ್ಮ ಹೆಸರು? ಅಂಬರಿಣಿ, ಸುದೀಕ್ಷಾ, ಈಶಾನ್, ಮನೋಜ್, ಮನು. 4 ಜನ ಬಂದಿದ್ದಾರೆ. ಸಣ್ಣ ಮಕ್ಕಳು, ಇಷ್ಟು ದೊಡ್ಡ ಸ್ಟೇಜ್, ಇಷ್ಟು ದೊಡ್ಡ ಜನ ಎಲ್ಲರನ್ನು ಸೇರಿ ನೋಡುವಾಗ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ, ಸ್ವಲ್ಪ ನರ್ವಸ್ ಆಗಿರ್ತಾರೆ. ನೀವೆಲ್ಲರೂ ಸೇರಿ ಒಂದು ಚಪ್ಪಾಳೆ ಕೊಟ್ಟರೆ ಅವರಿಗೆ ಸ್ವಲ್ಪ ಬಲ ಬರ್ತದೆ. ಹೇಗೆ? ಥ್ಯಾಂಕ್ ಯು ಸೊ ಮಚ್. ನೋಡಿ ಕಲಾಭಿಮಾನಿಗಳೇ, ಚಪ್ಪಾಳೆ ಬಗ್ಗೆ ಮಾತು ಬಂದಿರೋದ್ರಿಂದ ಮಾತ್ರ ನಾನು ಚಪ್ಪಾಳೆ ಬಗ್ಗೆ 2 ಮಾತು ಹೇಳ್ತೇನೆ. ಕಲಾವಿದರಿಗೆ, ವೇದಿಕೆ ಮೇಲೆ ಇರುವಂಥ ಕಲಾವಿದರಿಗೆ ಚಪ್ಪಾಳೆ ಯಾಕೆ ಬೇಕು? 2 ಕಾರಣ. ಒಂದು, ನೀವು ಯಾರು ಕಾಣಿಸೋದಿಲ್ಲ ನಮಗೆ, ನೋಡಿ ಎಲ್ಲ ಕತ್ತಲೆ, ಇಲ್ಲಿಗೆ ಸ್ವಲ್ಪ ಈಗ ಲೈಟ್ ಹಾಕಿದ್ದಾರೆ, ಹಾಗೆ ನಿಮಗೆ ಅರ್ಥ ಆಗುತ್ತಾ ಮ್ಯಾಜಿಕ್ ಮುಟ್ಟುತ್ತಾ ಇಲ್ವಾ? ಮುಟ್ಲಿಕ್ಕೆ ಬೇಕಾಗಿ ಒಂದು ಸಂಕೇತ ಚಪ್ಪಾಳೆ. ಇನ್ನೊಂದು, ಈ ಕಾರ್ಯಕ್ರಮ ಆಗಿರುವುದೇ ಮನಸ್ಸಿನ ಖುಷಿಗೋಸ್ಕರ ಅಲ್ವೇ? ಇಲ್ಲದ್ರೆ ಬರೀ ಪೂಜೆ ಮುಗಿಸ್ಕೊಂಡು ಹೋಗ್ಬೋದಿತ್ತು. ನಾವು ಮನಸ್ಸಿನ ಖುಷಿ ಹೇಗೆ ಗೊತ್ತಾಗುತ್ತೆ? ಒಂದು ನಗುವಿನಿಂದ, ಮತ್ತೊಂದು ಚಪ್ಪಾಳೆಯಿಂದ. ಈಗ ಒಂದು ನಿಮಿಷ, ಒಂದು ವೇಳೆ ವೇದಿಕೆ ಮೇಲೆ ನಡೆಯುವಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿ ಖುಷಿ ಆಯ್ತು ಅಂತಾದರೆ ಎಲ್ಲರೂ ಚಪ್ಪಾಳೆ ಬಾರಿಸಿದರೆ ಹೇಗೆ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ಒಂದು ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಎದುರುಗಡೆಯವರಿಗೆ ಕರೆಕ್ಟ್ ಅರ್ಥ ಆಗುತ್ತೆ. ಎದುರುಗಡೆಯವರು ಪಟ್ ಅಂತ ಚಪ್ಪಾಳೆ ಕೊಡ್ತಾರೆ. ಈಗ ನನಗೆ ಎದುರುಗಡೆಯಿಂದ ಚಪ್ಪಾಳೆ ಬೇಡ, ಬಾಲ್ಕನಿಯಲ್ಲಿ ಕೂತಿರೋರು ಚಪ್ಪಾಳೆ ಕೊಡಬೇಕು. ಅಲ್ಲಿ ಜನ ಇದ್ದಾರೆ ಅಂತ ಆಯ್ತು, ಸಾಕು. ಹಿಂದುಗಡೆ ಕೂತಿರುವವರು ಚಪ್ಪಾಳೆ ಕೊಡಬೇಕು, ಅಲ್ಲಿ ಜನ ಇದ್ದಾರೆ. ಮಧ್ಯಭಾಗದಲ್ಲಿದ್ದವರು ಚಪ್ಪಾಳೆ ಕೊಡಬೇಕು.
ಅಲ್ಲೂ ಜನ ಇದ್ದಾರೆ. ಈಗ ಕೊನೆ ಬಾರಿಗೆ ನನಗಲ್ಲ 4 ಜನ ಮಕ್ಕಳಿಗೆ ಬಾಲ್ಕನಿ ಹಿಂದೆ ಮುಂದೆ ಈ ಕಡೆ ಆ ಕಡೆ ನಿಂತಿರೋರು ಕೂತಿರೋರು ಎಲ್ಲರೂ ಸೇರಿ ಒಂದು ಜೋರಾಗಿ ಚಪ್ಪಾಳೆ, ಜೋರು. ಹಾಗೆ ಈ ಚಪ್ಪಾಳೆ ಬರ್ತಾ ಇರಲಿ ಅಂತ ಹೇಳ್ತಾ ವೇದಿಕೆ ಮೇಲೆ ಬಂದಿರುವಂಥ ಮಕ್ಕಳ ಜೊತೆ ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ಏನು ಬಂದ್ರಿ? ಹುಡುಗ ಕಂಗಾಲು. ಇವರೇ ಬನ್ನಿ ಬನ್ನಿ ಅಂತ ಹೇಳಿದರೆ ಇನ್ನು ಏನು ಬಂದ್ರಿ ಅಂತ ಕೇಳಿದ್ರು. ಸಾರಿ ಮಗ, ಸುಮ್ಮನೆ ಜೋಕ್ ಮಾಡಿದ್ದು. ನಾನು ಮಕ್ಕಳನ್ನು ವೇದಿಕೆ ಮೇಲೆ ಕರೆದಿರೋದು ಮಕ್ಕಳಿಗೆ ಮ್ಯಾಜಿಕ್ ಹೇಳ್ಕೊಡಕ್ಕೆ. ಕಲಿತೀರಾ? ಆದರೆ ಸುಮ್ಮನೆ ಕಲ್ಸಕ್ಕಾಗಲ್ಲ. ನನ್ನ ಗುರುಗಳು ಹೇಳಿದ್ದಾರೆ ಕಲಿಸ್ಬೇಕಿದ್ರೆ ಕೆಲವು ಪರೀಕ್ಷೆಗಳನ್ನು ಮಾಡಬೇಕು. ಸ್ಕೂಲ್ ಟೆಸ್ಟ್ ಇದ್ದಾಗೆ ಮ್ಯಾಜಿಕ್ ಟೆಸ್ಟ್. ಫಸ್ಟ್ ಟೆಸ್ಟ್ ಏನಂದ್ರೆ ಡ್ರೆಸ್ ಹಾಕೊಂಡ್ರೆ ಹೇಗೆ ಕಾಣುತ್ತಾರೆ ನೋಡ್ಬೇಕಂತ. ನಾನು ನೋಡಿ ಸೂಟು ಬಿಟ್ಟು ಕೋಟೆ ಎಲ್ಲ ಹಾಕೊಂಡೆ. ನಿಮಗೂ 4 ಡ್ರೆಸ್ ಇದೆ, ಅದನ್ನು ಹಾಕ್ಬಿಟ್ಟು ನೋಡೋಣ. ತಿರುಗಿ ನಿಂತ್ಕೊಳ್ಳಿ, ತಿರುಗಿ ಸ್ವಲ್ಪ ಆಚೋಗಮ್ಮ, ನೀನು ತಿರುಗಪ್ಪ. ಈಗ ಶುರುವಾಗುತ್ತೆ ನಮ್ಮ ಮೊದಲನೇ ಪರೀಕ್ಷೆ, ದ ಡ್ರೆಸ್ ಟೆಸ್ಟ್. ಸೂಪರ್, ಅದ್ಭುತ ಕಾಣುತ್ತಿದ್ದಾರೆ. ಕರೆಕ್ಟ್. ನಿಮ್ದೊಂದು ಅಭಿಪ್ರಾಯ ತಗೊಳ್ತೇನೆ, 1 ನಿಮಿಷ. ಅಮ್ರಾಣಿ, ನೀನು ಆ ಕಡೆ ತಿರ್ಗಮ್ಮ. ನನ್ನ ಜೊತೆ ಇದ್ದಾರೆ ಗೌಡ್ಸೀಲೋ ಮನು, ನನ್ನ ಜೊತೆ ಇದ್ದಾರೆ ಬಾಡಿ ಬಿಲ್ಡರ್ ಮನು. ಆ ಕಡೆ ತಿರ್ಗ. ಇಲ್ಲಿದ್ದಾರೆ ಪೆಕ್ ಪೆಕ್ ಪೆಂಗ್ವಿನ್. ಮತ್ತು ನಮ್ಮ ಪುತ್ತಿಗೆ ಪರ್ಯಾಯಕ್ಕೆ ಬಂದಿದ್ದಾರೆ ವಿಶೇಷವಾದ ಅತಿಥಿ, ದ ಕಡ್ಡಿ ಪೈಲ್ವಾನ್. ನಿಮ್ಗಳ ನಗು ನೋಡ್ಬೇಕಿದ್ರೆ ತಿಳಿಯಿತು, ಮಕ್ಕಳು ಡ್ರೆಸ್ ಟೆಸ್ಟ್ ಅಲ್ಲಿ ಪಾಸ್. ನಾನು ಆಕ್ಚುಲಿ ಮ್ಯಾಜಿಕ್ ಮಾಡಿದ್ದಲ್ಲ, ಜೋಕ್ ಮಾಡಿದ್ದೆ. ನೀ ಸೀರಿಯಸ್ ಆಗಬೇಡ ಮಾರ, ಚೂರು ನಗು. ಈಗ ನಿಜವಾಗಿ ಮ್ಯಾಜಿಕ್ ಪರೀಕ್ಷೆ. ನನ್ನಲ್ಲಿ ಒಂದು ಹೂ ಇದೆ, ಒಳ್ಳೆ ಪರಿಮಳ, ನೋಡ ಚೆನ್ನಾಗಿದೆ. ನೀನು ನೋಡಮ್ಮ. ಏನ ಮಾಡಿದ್ದು? ಮಾಡಿದ ಸರಿ. ನೀನು ನೋಡಮ್ಮ. ಮಕ್ಕಳು ಜೋರಿದ್ದಾರೆ. ಇನ್ನೊಂದು ಪರೀಕ್ಷೆ. ನನ್ನಲ್ಲಿ ಒಂದು ಬೀಸಣಿಗಿದೆ. ಶೆಕೆಯಲ್ಲಿ ಇರುವಾಗ ಬಹಳ ಗಾಳಿ ಹಾಕ್ಲಿಬೇಕಾಗುತ್ತೆ. ಇದರ ಒಳ್ಳೆ ಗಾಳಿ ಹಾಕ್ಬೋದು. ಎಂತ ಹೆಸರು ಹೇಳಿದ್ದು ನಿಂದು? ಈಶಾನ್ ಒಳ್ಳೆ ಹುಡುಗ, ಬಾರಿ ಒಳ್ಳೆ ಹುಡುಗ, ಬಾರಿ ಒಳ್ಳೆ ಹುಡುಗ. ನಾನು ಸುಮ್ಮನೆ ಯಾರಿಗೂ ಗಾಳಿ ಹಾಕೋದಿಲ್ಲ. ನೀವು ಕೂಡ ಈಗ ಹಿಡ್ಕೋಬೇಕು, ಓಪನ್ ಮಾಡಬೇಕು. ಓಪನ್ ಮಾಡು, ನನಗೆ ಗಾಳಿ ಹಾಕಿ. ಇಷ್ಟಾದಂದ್ರೆ ಏನಾಗುತ್ತೆ ಅಂದ್ರೆ, ಇವೆಲ್ಲ ನೋಡ್ತಿದ್ದಾರೆ ಈ ಹುಡುಗ ಬೇಜಾರು ಮಾಡಿದ, ನಾನು ನಿಂತಿದ್ದೆ ನನಗೆ ಗಾಳಿ ಹಾಕೋದಿಲ್ವಾ ಅಂತ. ನೀವು ಆ ಕಡೆಗೆ, ನೀನು ಈ ಕಡೆಗೆ. ಮನು ಕೂಡ ಒಳ್ಳೆ ಹುಡುಗಪ್ಪ, ಜಾಣ ಕೋಣ. ನೀವು ಕೂಡ ಈಗ ಹಿಡ್ಕೋಬೇಕು, ಓಪನ್ ಮಾಡಬೇಕು. ಮೇಲಿಂದ ಕೆಳಗಿನವರೆಗೆ ಗಾಳಿ ಹಾಕಿ, ಗಾಳಿ ಬರಬೇಕು. ಏನೋ ಬಾಯಿ ತಪ್ಪಿ ಕೋಣ ಅಂದೆಪ್ಪ, ಮಾಡಿದ್ ನೋಡ್ರಿ ನಾನು ಬೀಸಣಿಗೆ. ಕ್ರಮ ಪ್ರಕಾರ ಇನ್ನೊಂದು ಪರೀಕ್ಷೆ. ಇಲ್ಲಿರುವಂತ ಒಂದು ಹಗ್ಗದ ಸಹಾಯ ಇದೆ. ಒಂದು ಹಗ್ಗವನ್ನು ಏನು ಬೇಕಾದ್ರೂ ಮಾಡ್ಬೋದು. ನಾನು ಹಕ್ಕಿ ಮಾಡ್ಬೋದು, ಪಾರಿವಾಳ, ತಿಂಡಿ ಮಾಡ್ಬೋದು, ಜಿಲೇಬಿ, ಅಥವಾ ಜೀವ ಇಲ್ಲದ ಹಗ್ಗ. ಜೀವ ಇದೆ ಇದಕ್ಕೆ? ಜೀವ ಇದೆಯಾ? ಈ ಜೀವ ಇಲ್ಲದ ಹಗ್ಗವನ್ನು ಬೇಕಿದ್ರೆ ನಾನು ಹಂಗೆ ಮಾಡ್ಬೋದು. ಮಕ್ಕಳು ಎದುರಲೇ ಇಲ್ಲ, ನಾನೇ ಎದುರಿದು. ಹಗ್ಗ ಹೀಗೆ ಬಿಟ್ಬಿಡೋದು, ಹಗ್ಗದ ತುದಿಗೆ ಉಫಳಪ್ಪ, ಹಗ್ಗ ಹೀಗೆ ನಟ್ಟಗೆ. ಹಗ್ಗ ಕೋಲ್ ಸ್ವಲ್ಪ ಹಿಡ್ಕೊ, ಮಧ್ಯದಲ್ಲಿ ಹಿಡ್ಕೊ ಮಗ. ಎದುರಿಸ್ಬೇಡ ಕಡೆ ನನಗೆ. ನೀನು ಉಫಳಪ್ಪ ಮನು ಅಂತ ಹೇಳಿದ್ರೆ ಹಗ್ಗ ಹಾಗೆ ನೀನು ಮಧ್ಯದಲ್ಲಿ ಹಿಡ್ಕೊಮ್ಮ. ಹಾಗೆ ಏನು ಹೇಳಿ, ಒಂದು ಮಾತು ಸ್ಪಷ್ಟ. 4 ಜನ ಮಕ್ಕಳು ಖಂಡಿತ ಜಾದು ಮಾಡ್ತಾರೆ. ಕಂಗ್ರ್ಯಾಚುಲೇಷನ್, ಮ್ಯಾಜಿಕ್ ಟೆಸ್ಟ್ ಅಲ್ಲಿ ಪಾಸ್. ನನ್ನ ಗುರುಗಳೇ ಹೇಳಿದ್ರು, ಮಕ್ಕಳು ಮ್ಯಾಜಿಕ್ ಟೆಸ್ಟಲ್ಲಿ ಪಾಸ್ ಆದ ನಂತರ ಮ್ಯಾಜಿಕ್ ಕಲಿಸ್ಬೇಕಿದ್ರೆ ಸ್ವಲ್ಪ ಗುರುದಕ್ಷಿಣೆ ತಗೋ ಅಂತ ಹೇಳಿದ್ದಾರೆ. ಗುರುದಕ್ಷಿಣೆ ಅಂದರೆ ನಿಮ್ಮ ಜೋಬಲ್ಲಿ ಎಷ್ಟು ದುಡ್ಡಿದೆ ಅದನ್ನು ತೆಗೆದ್ರೆ ಆಯ್ತು. ಹಾಕ್ಲಿಕ್ಕೆ ಏನೋ ತಾನಿ, ಗುರುದಕ್ಷಿಣೆ ಹಾಕ್ಲಿಕ್ಕೆ ಏನೋ ತಾನಿ. ಎಷ್ಟಾದ್ರೂ ಆಗುತ್ತೆ, 5 ರೂಪಾಯಿ, 10 ರೂಪಾಯಿ, 50, 100, 500 ಎಷ್ಟಿದ್ರು ಕೂಡ ನಾವು ಕಾಣಿಕೆಯನ್ನು ಇದರೊಳಗೆ ಸ್ವೀಕಾರ ಮಾಡ್ತೇವೆ. ಹಾಕಿ. ಹುಡುಗಿಯರದು ಯಾವಾಗಲೂ ಇದೇ ಕತೆ, ಅವ್ರ ಹತ್ರ ದುಡ್ಡು ಇರುವುದೇ ಇಲ್ಲ, ಖರ್ಚು ಮಾಡ್ದಲ್ಲ ಹುಡುಗರೆ. ತೆಗೆಯಪ್ಪ. ಸುಮ್ಮನೆ ನೀನು ಇಷ್ಟು ದೊಡ್ಡ ಹುಡುಗಮ್ಮ, ಒಂದು ನಿಮಿಷ ಇಲ್ವಾ ಇಲ್ವಾ ಹಾಗೆ ನೀನು ಸ್ವಲ್ಪ ಇದ್ದಾನೆ ಇದನ್ನ ಹಿಡ್ಕೊ ಅಂತ ಮಾಡಲ್ಲ. ಇದ್ರಲ್ಲಿ ಇಟ್ಟಿಲ್ಲಲ್ಲ, ಇಲ್ಲ ಅಲ್ಲಿ ನೋಡು, ದುಡ್ಡಲ್ಲ ಇದು. ಇದು ತೆಗಿ, ಕೈ ಹಾಕಿದಾಗ ಎಲ್ರಿಗೂ ತೋರಿಸು. ಸುಳ್ಳು ಹೇಳಿಲ್ಲ ಅವನು, ಗೊತ್ತಿಲ್ಲದ ಇರ್ತದೆ ಕೆಲವೊಮ್ಮೆ. ಹೀಗೆ ಹಿಡ್ಕೊಳ್ಬೇಕು, ಕೈ ಬಿಡಬಾರ್ದು, ಇಲ್ಲ ನಿಂತ್ಕೋಬೇಕು. ಬರಪ್ಪ. ಎದ್ರಲ್ಲಿ ಈಶಾನೆ ನೋಡು, ಮನು ನನಗೆ ಕೊಟ್ಟಿದ್ದಾನೆ ದುಡ್ಡು. ನೀನು ಎಷ್ಟು ಕೊಡ್ತೀವಿ ಪುಟ್ಟ, ಸತ್ಯ ಹೇಳ್ಬೇಕು. ಮತ್ತೆ ಇದು ಯಾಕೆ ಮೂಗಲ್ಲಿ ಹಿಡ್ಕೊಂಡದ್ದು ದುಡ್ಡಲ್ಲ?
ಮತ್ತೆ ಇಲ್ಲಿ ಯಾಕೆ ಕಿವಿಯಲ್ಲಿ ಇಟ್ಕೊಂಡಿದ್ದು ದುಡ್ಡಲ್ಲ? ಮತ್ತೆ ಇದ್ಯಾಕೆ ಈ ಕಿವಿಯಲ್ಲಿ ಇಟ್ಕೊಂಡು ದುಡ್ಡಲ್ಲ? ಸುದೀಕ್ಷ ನೋಡಿ, ಈ ದುಡ್ಡಿದೆಯಲ್ಲ ಅವನ ಮೂಗಿಂದ ಬರ್ತೈತೆ, ಗೊತ್ತಾ ನಿನಗೆ? ಇಲ್ಲಲ್ಲ, ಗೊತ್ತಿದ್ದ ಬರ್ತದ ಅಂತ ಇಲ್ಲ ತಾನೆ? ಮತ್ತೆ ನೀನು ಯಾಕೆ ಇಲ್ಲಿ ಮೂಗಲ್ಲಿ ಇಟ್ಕೊಂಡಿದ್ದು ದುಡ್ಡಲ್ಲ? ಒಂದು ಕೆಲಸ ಮಾಡಮ್ಮ, ಈ ಕೈಯಿಂದ ನನ್ನ ಕಿವಿಡಿದ ರಪ್ಪ ಅಂತ ಎಳಿಬೇಕು. ಕೈ ಮುಷ್ಟಿ ಹಿಡ್ಕೋಬೇಕು, ಕೈ ಬಿಡಬಾರ್ದು, ಉಫ್ ಅನ್ಬೇಕು, ಹಾಕಬೇಕು. ಅಲ್ಲ, ಕೈ ಬಿಡಬಾರ್ದು, ಅದನ್ನ ಹೇಳಿದ್ದು. ಇನ್ನೊಮ್ಮೆ ಕೈ ಕಿವಿಡ್ದು ಹೇಳಿ, ಮತ್ತೆ ಈಗ ಮುಷ್ಟಿ, ಕೈ ಬಿಡಬೇಡ, ಉಫ್ ಅನ್ ಇದ್ರೊಳಗೆ ಹಾಕು. ಹೈಫೈ ಕೊಡು ಕೈ. ನೀನ್ ಹೇಳಿ, ಕಿವಿ ಹೇಳಿ, ಕೈ ಹೀಗೆ ಬಿಡಬೇಡ, ಉಫ್ ಮಾಡು, ಹಾಕು. ಹೈಫೈ. ಇನ್ನಿಬ್ರು ಮಕ್ಕಳು ಮನೆಯಿಂದ ದುಡ್ಡೇ ಕೇಳೋದಿಲ್ಲ. ಚಾಕ್ಲೇಟ್ ಬೇಕಾ, ಐಸ್ ಕ್ರೀಮ್ ಬೇಕಾ, ಅಂಗಡಿ ಒಂದು ಮೂಗು ಕಿವಿ ಎಳ್ಕೊಂಡ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಅದಕ್ಕೋಸ್ಕರ ಇನ್ನೊಂದು ಮತ್ತೆ ನೀನು ಆಚೆ, ನೀನು ಈಚೆ. ಮನಗ್ ಬಾ. ನೋಡಿ, ಇಲ್ಲೊಂದು ಗಾಳಿಯಲ್ಲಿ ದುಡ್ಡಿದೆ, ಇನ್ವಿಸಿಬಲ್ ಕಾಯಿನ್ ಕಾಣ್ತದ? ಇಲ್ಲ, ಅದು ಇನ್ವಿಸಿಬಲ್, ಅದಕ್ಕೆ ಕಾಣೋದಿಲ್ಲ. ಬಲಗೆ ಹೀಗೆ ಹಿಡ್ಕೋ, ದುಡ್ಡು ಗಬಕ್ಕಂತ ಕ್ಯಾಶ್ ಮಾಡು, ಹೀಗೆ ಹಿಡ್ಕೋ, ಉಫ್ ಮಾಡು. ಯಾಕೋ ನನಗೆ ನೀನು ದೊಡ್ಡ ಹುಡುಗಲ್ಲ, ಇಷ್ಟ ಆಯ್ತು ನನಗೆ ನಿಂದೊಂದು ಇದು. ನೀನು ಈ ದುಡ್ಡು ನಿನಗೆ ಹಿಡ್ಕೊ, ನಿನಗೆ ಇಲ್ಲಿ ದಕ್ಷಿಣೆ. ಸೊ ನನ್ನ ಕಡೆಯಿಂದ ಅವನಿಗೆ ನಾನು ಹಾಕಿಬಿಡು, ಜೋಬಿಗೆ ಹಾಕಿಬಿಡು, ದಟ್ಸ್ ಇಟ್. ಹೀಗೆ ನೀವೇನಾಯ್ತು ಅಂತ ಹೇಳಿದ್ರೆ ಮಕ್ಕಳು ಮ್ಯಾಜಿಕ್ ಯಾವುದು ಅಲ್ಲ, ಆ ದುಡ್ಡು ತೆಗೆದು ಎಲ್ರಿಗೆ ತೋರಿಸು, ನಂಬ್ತಾ ಇಲ್ಲ ಅದನ್ನು, ತೋರಿಸು ಎಲ್ರಿಗೆ. ಹೀಗೆ ಗಾಳಿಯಿಂದ ದುಡ್ಡು ತೆಗೆದು ಜೋಬಿಗೆ ಹಾಕೊಂಡು, ಸರಿ ತೋರಿಸು, ಈಗ ನಿಮಗೆ ತೋರಿಸಿದ್ದಾನೆ. ಜೋರು ಚಪ್ಪಾಳೆ, ಮ್ಯಾಜಿಕ್ ಮಾಡಿದ್ದಾನೆ ಹುಡುಗ. ಈಗ ನೀವು ನೋಡ್ತಿದ್ದಾಗೆ ಇಷ್ಟೊಂದು ಮ್ಯಾಜಿಕ್ ದುಡ್ಡಾಗಿದೆ. ಇದೆಲ್ಲ ಮಕ್ಕಳಿಂದ ಬಂದಿರೋದು. ನೋಡಿ, ಈ ದುಡ್ಡು ತೆಗೆದು ಹಾಕಿದ್ರೆ ಜಡೆಯಿಂದ ದುಡ್ಡು, ಆ ನಂತರ ಇಲ್ಲಿ ಇಲ್ಲಿ ಕಾಲರಿಂದ ದುಡ್ಡು, ಈ ಕಾಲರಿಂದ ದುಡ್ಡು. ಬರಪ್ಪ ಇಲ್ಲಿ ಬಾ, ನೋಡು ಇಲ್ಲಿ, ನೋಡು ಇಲ್ಲಿ. ಸಾರಿ, ಈಗ ಈ ಕಡೆ ತಿರುಗಿ ಮಗ. ಎಲ್ಲೆಲ್ಲಿಂದ ದುಡ್ಡು. ನಾಳೆ ಬೆಳಿಗ್ಗೆ ನಿತ್ಯ ಕಾರ್ಯ ಮಾಡುವಾಗ ಒಂಚೂರು ಹುಷಾರಾಗಿರ್ಬೇಕು. ಧನ್ಯವಾದ. ಈಗ ನೀವು ನೋಡ್ತಿದ್ದಾಗ ಮಕ್ಕಳಲ್ಲಿ ಬಂದರು, ಟೆಸ್ಟಲ್ಲಿ ಪಾಸ್ ಆದ್ರೆ ಇಷ್ಟೊಂದು ಗುರುದಕ್ಷಿಣೆ ಕೊಟ್ಟರು. ಹಾಗಾಗಿ ಈಗ ನಾನು ನಿಜ ಅವರಿಗೆ ಮ್ಯಾಜಿಕ್ ಅನ್ನು ಕಲಿಸ್ಕೊಡ್ತಾ ಇದ್ದೇನೆ. ಬಟ್ ಆ ಮ್ಯಾಜಿಕ್ ಆಗೋದಕ್ಕಿಂತ ಮೊದಲು ಸ್ಟೇಜ್ ಮೇಲೆ ಬೇರೆ ಏನೋ ಮ್ಯಾಜಿಕ್ ಆಗಿದೆ, ಬನ್ನಿ ನೋಡೋಣ. ಈಗ ಇದೀಗ 5ನೇ ಕ್ಲಾಸಲ್ಲಿ ಕಳೀತಿರುವಂಥ ಮನು ಮತ್ತು ನಾನು ಇಬ್ಬರು ಸೇರ್ಕೊಂಡು ಒಂದು ಸ್ಪೆಷಲ್ ಮ್ಯಾಜಿಕ್ ಶುರುವಾಗುತ್ತೆ ಈಗ.
ನಿಧಾನಕ್ಕೆ, ತುಂಬ ನಿಧಾನಕ್ಕೆ ಸುಪ್ತ ಮನಸ್ಸಿನ ಜಗತ್ತಿನಿಂದ ವಾಸ್ತವ ಜಗತ್ತಿಗೆ ಮರಳುತ್ತಾ ಕಂಡುಬಿಡಬೇಕು. 1 2 3 ಮನು. ಈ ಜಾದುವಲ್ಲಿ ಭಾಗವಹಿಸಲಿಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಬೇಕಾಗತ್ತೆ. ಆ ಧೈರ್ಯ ತೋರಿಸಿದಂತ ಈ ಹುಡುಗನಿಗೆ ಚಪ್ಪಾಳೆ ಎಷ್ಟು ದೊಡ್ಡದು ನೀವೇ ಹೇಳಿಯಪ್ಪ. ಎಲ್ಲರೂ ಬಾಲ್ಕನಿ ಎಲ್ಲರೂ ಸೇರಿ. ಥ್ಯಾಂಕ್ ಯು ಸೊ ಮಚ್. ವೇದಿಕೆ ಮೇಲೆ ಬಂದಿರುವಂತ ಈ 4 ಜನ ಮಕ್ಕಳಿಗೆ ನಾನು ಭಾಳ ಸಂತೋಷದಿಂದ ನಮ್ಮನ್ನು ಥ್ಯಾಂಕ್ ಯು ಇಲ್ಲಿವರೆಗೆ ರಂಜಿಸಿದಿರಿ ಮಕ್ಕಳೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಸಂತೋಷ ನನಗೆ. ಸರ್ ಭಾಳ ಖುಷಿ ಸರ್. ಚಾಕ್ಲೇಟ್ ನನಗೆ ಭಾಳ ಖುಷಿ ಏನಂದರೆ ಮಕ್ಕಳ ಆಸಕ್ತಿ. ನೀವು ನೋಡಿರ್ಬೋದು 4 ಜನ ಮಕ್ಕಳು ಬರಬೇಕಂತ ಹೇಳೋದು ಒಂದು 40 ಜನ ಮಕ್ಕಳಿಗೆ ಬರಲಿಕ್ಕೆ ಅವಕಾಶ ಇದೆ. ನಾನು ಹೇಳಿದೆ 4 ಜನ ಮಕ್ಕಳಿಗೆ ಥ್ಯಾಂಕ್ ಯು. ನಾನು ಬಂದ ಮಕ್ಕಳಿಗೆ ಪರೀಕ್ಷೆ ಮಾಡಿದೆ. ಅದು ಹೂವಿನ ಪರೀಕ್ಷೆ, ಹಗ್ಗ ಪರೀಕ್ಷೆ. ಥ್ಯಾಂಕ್ ಯು. ನಾನು ಹೇಳಿದೆ ಗುರುದಕ್ಷಿಣೆ ಕೊಡಬೇಕು ಅಂತ ಹೇಳಿದೆ. ಇಲ್ಲ ಅಂತ ಹೇಳಿದ್ರು. ಮೊದಲು ಇಲ್ಲ ಅಂತ ಹೇಳ್ದ ಅಂತ ಕಿವಿಯಿಂದ ಕೊನೆಗೆ ನಾನು ಈ ಜಾದು ಇದು ಈ ಹುಡುಗ ಜಾದು ಕಲಿತ ನನಗೆ ಜಾದು ಮಾಡ್ತಿದ್ದ ನೋಡ್ರಿ. ಹಾಗಾಗಿ ಇಷ್ಟೊತ್ತು ನಿಮ್ಮನ್ನೆಲ್ಲ ರಂಜಿಸಿರುವಂಥ ಈ 4 ಜನ ಪುಟಾಣಿಗಳಿಗೆ ನಾನು ಕೊಟ್ಟಿದ್ದೇನೆ ಚಾಕ್ಲೇಟ್. ನೀವು ಕೊಡಲೇಬೇಕು, ಬೇರೆ ಏನೂ ಅಲ್ಲ. ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಒಂದು ಸಣ್ಣ ಮಾಹಿತಿ. ತೀರಾ ಬಲಭಾಗದಲ್ಲಿ ಕೂತವರಿಗೆ ನಿಮಗೆ ಜಾದು ಕಾಣಿಸೋದಿಲ್ಲ, ಕ್ಷಮಿಸಬೇಕು. ಇಲ್ಲಿ ಆಗುತ್ತೆ ಮ್ಯಾಜಿಕ್. ಇಲ್ಲಿ ಆಗೋದು ಕಾಣಬಹುದು ನಿಮಗೆ. ಹಾಗಾಗಿ ದಯವಿಟ್ಟು ಮಕ್ಕಳೇ ಇಲ್ಲಿ ನೋಡಿ ಅಂತೆ ಅವನಿಗೆ ಚಾಕ್ಲೇಟ್ ಅವನಿಗೆ ಕೊಡು, ಆಯ್ತಾ? ಕೊಡು, ಅವನಿಗೆ ಕೊಡು. ಆಯ್ತು, ಕೂತ್ಕೊಳ್ಳಿ ಸುಮ್ಮನೆ. ಇಲ್ಲಿ ನೋಡಿ, ಇಲ್ಲಿ ಕೇಳಿ. ಕಲಾಭಿಮಾನಿ ಬಂಧುಗಳೇ, ನಮ್ಮ ತಂಡ ವಿಸ್ಮಯ ಜಾದು ಜಾನಪದ ರಂಗಭೂಮಿ ಸಂಗೀತಗಳ ಸಮ್ಮಿಲನದ ಒಂದು ತಂಡ. ಜಾದುವನ್ನು ಬರೀ ಜಾದು ಅಂತ ತೋರಿಸದೆ ಅದರ ಜೊತೆ ನಾಟಕೀಯ ಅಂಶಗಳನ್ನು, ಜನಪದೀಯ ಅಂಶಗಳನ್ನು ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡುವಂಥದ್ದು ನಮ್ಮದೊಂದು ವೈಶಿಷ್ಟ್ಯತೆ. ಈ ವೈಶಿಷ್ಟ್ಯತೆಯಲ್ಲಿ ಇದೀಗ ನನ್ನ ಮುಂದಿನ ಜಾದು ಪ್ರಸ್ತುತಿ ನಮ್ಮ ಸಾಮಾನ್ಯ ಜನಜೀವನದ ಒಳಗಡೆ ಒಬ್ಬ ಜಾದುಗಾರ ಹೊಕ್ಕುಬಿಟ್ರೆ ಏನಾಗುತ್ತೆ ಅನ್ನುವಂಥದ್ದು ನೋಡುವಂಥ ಕಾರ್ಯಕ್ರಮ. ಮಕ್ಕಳೆಲ್ಲರೂ ಕೂಡ ಇಲ್ಲಿ ಕೇಳಬೇಕು. ಮಕ್ಕಳು ಸುಮ್ಮನೆ ಕೂತ್ಕೋಬೇಕು. ಸೈಲೆನ್ಸ್. ಮಕ್ಕಳು ಇಲ್ಲಿ ಕೂತ್ಕೋಬೇಕು. ಇಲ್ಲಿ ಇದೀಗ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಮುಂದಿನ ಜಾದು ಹಾಸ್ಯಮಯ ವಿಸ್ಮಯ. ಮಿಡ್ಲ್ ಮಾಡಲಿ. For this fine shorty, and it ain't like I'll be getting naughty.
I'm for real, you know I don't play that. Cause I mean it when you hear me say that. Madly searching for this fine shorty. In my world, the number one party. Everywhere she make him go crazy. Got to get me, yes, not a maybe. Then I can't भूल भुलैया बातें हैं भूल भुलैया तेरे सपनों की गलियों में I keep looking for you baby तेरी आंखें भूल भुलैया बातें हैं भूल भुलैया तेरे सपनों की गलियों में you keep driving me so crazy मैं पूरा भी है बेटा भी कहती है keep praying all day all night long Hare Ram Hare Ram Hare Krishna Hare Ram Hare Ram Hare Ram Hare Krishna Hare Ram Hare Ram Hare Krishna Hare Ram Hare Ram Hare Ram Hare Krishna Hare I wanna know what you're thinking when you're alone Cause I'm wishing I could call on your phone Talk to you right through the middle of the night Cause I think I'm struck by love at first sight You represent my dream to perfection Creme de la creme, you top of selection na 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 na
ವಿಸ್ಮಯ ವಿಸ್ಮಯ ಮ್ಯಾಜಿ ಮ್ಯಾಜಿ ಜಾದು ಜಾದು ಇಂದ್ರಜಲ 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 ಇಂದ್ರಜಲ. ಜಾದೂ ಕಲೆಯ ಮೂಲಕ ಸಮಾಜ ಸೇವೆಯನ್ನು ಮಾಡಿರುವ ಕುದ್ರೋಳಿ ಗಣೇಶ್ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಅತ್ಯಂತ ಸಮೀಪದಲ್ಲಿ ಜಾದೂ ತೋರಿಸಿ ಅಚ್ಚರಿ ಉಂಟು ಮಾಡಿ ನಗೆ ಹುಟ್ಟಿಸುವ ಮೂಲಕ ಕ್ಷಣಕಾಲಕ್ಕಾದರೂ ನೋವು ಮರೆಸುವ ವಿಶಿಷ್ಟವಾದ ಜಾದೂ ಥೆರಪಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಏಡ್ಸ್, ಪೋಲಿಯೋ, ಮಲೇರಿಯಾ ರೋಗದ ಭೀಕರತೆ ಸಾರುವ ಜಾದೂ ಜಾಥಾ ರಾಜ್ಯದ ವಿವಿಧೆಡೆ ನಡೆಸಿದ್ದಾರೆ. ಕುದ್ರೋಳಿ ಗಣೇಶ್ರವರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಜಾದೂವಿನ ಮೂಲಕ ವ್ಯಕ್ತಿತ್ವ ವಿಕಾಸದ ಮಾಹಿತಿ ನೀಡುವ ಶಿಕ್ಷಣಕ್ಕಾಗಿ ಜಾದೂ ಹಲವೆಡೆ ಪ್ರಯೋಗ ಮಾಡಿದ್ದಾರೆ. ವಿಸ್ಮಯ ವಿಸ್ಮಯ ಮ್ಯಾಜಿ ಮ್ಯಾಜಿ ಜಾದು ಧನ್ಯವಾದ. ಇಂದ್ರಜಲ ಇಂದ್ರಜಲ ಇಂದ್ರಜಲ. ಧನ್ಯವಾದವನ್ನು ಸಮರ್ಪಿಸುತ್ತಾ ವಿಸ್ಮಯ ಜಾದೂ ಕಾರ್ಯಕ್ರಮದ ಮುಂದುವರಿಕೆ ಇದೀಗ ನಡೀತದೆ. ಈ ಎಲ್ಲ ಮಕ್ಕಳನ್ನು ನೋಡುವಾಗ ನನಗೂ ಕೂಡ ನನ್ನ ಶಾಲೆಯ ದಿನಗಳು ನೆನಪಿ ಬರ್ತಾ ಇದೆ. ಕಲಾಭೀಮನ ಬಂಧುಗಳ ಶಾಲೆಯಲ್ಲಿ ಎಲ್ಲ ಶಾಲೆಗಳು ಬಂದಾಗ ನಮ್ಮ ಶಾಲೆಗೂ ಕೂಡ ಒಬ್ಬರು ಜಾದೂಗಾರರು ಬಂದಿದ್ದರು. ಸಿಕ್ಕಾಬೆಳೆ ಜಾದೂ ತೋರಿಸಿದಾದಲ್ಲಿ ಒಂದು ಜಾದೂ ನನಗೆ ಭಾಳ ಇಷ್ಟ ಆಗಿತ್ತು. ಆ ಜಾದೂ ಹೀಗಿತ್ತು. ಆ ಜಾದುವಲ್ಲಿ ಜಾದೂಗಾರರು ಹೀಗೆ 1, 2, 3, 4, 5 ಮತ್ತು 6 ನೋಟ್ ತೋರಿಸಿದ್ರು.
ಸಂದೀಪ್ ಅವರು ಕಂಡುಬಿಟ್ಕೊಂಡು ನೋಡ್ತಾ ಇದ್ದಾರೆ. 2,000 ರೂಪಾಯಿ ನೋಟ್ ಬ್ಯಾನ್ ಆಗಿದೆ, ನಿಮ್ಮ ಹತ್ರ ಹೇಗಿದೆ ಅಂತ ಅಲ್ವಾ. ನಾನು ಕಲೆಕ್ಷನ್ಗೆ ಅಂತ ಇಟ್ಕೊಂಡಿದ್ದೇನೆ. ನಮ್ಮ ಜಾದೂಗಾರ ತೋರಿಸಿದ್ದು 10 ರೂಪಾಯಿ ನೋಟ್. ಅವ್ರು ನಮ್ಗೆ ಹೀಗೆ 1, 2, 3, 4, 5 ಮತ್ತು 6 ನೋಟ್ ತೋರಿಸಿದ್ರು. ನಾವೆಲ್ಲ ಮಕ್ಕಳು ನೋಡ್ತಿದ್ದಾಗ ಹೀಗೆ 1, ಹೀಗೆ 2 ಮತ್ತು 3 ನೋಟ್ ತೆಗೆದು ಬಿಸಾಕಿದ್ರು. ಏನೋ ಮಣಮಣ ಅಂತ ಮಂತ್ರ ಹೇಳಿದ್ರು. ಮತ್ತೆ ಲೆಕ್ಕ ಮಾಡಬೇಕಿದ್ರೆ 1, 2, 3, 4, 5, 6 ನೋಟ್ ಇತ್ತು. ಇದು ನೋಡಿ, ನನ್ನ ಶಾಲೆಯಲ್ಲಿ ಇದ್ದ ಮಕ್ಕಳೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಅಲ್ಲ, ನೀವು ತಟ್ಟಬಾರ್ದಂತಲ್ಲ, ತಟ್ಟಬಹುದು ಬೇಕಿದ್ರೆ. ಮ್ಯಾಜಿಕ್ ಮುಗೀತು. ಜನ ಎಲ್ಲ ಮಕ್ಕಳೆಲ್ಲ ಎದ್ದು ಹೋದ್ರು. ನಾನು ಹೋಗಿಲ್ಲ. ನಾನು ಜಾದೂಗಾರರು ಪ್ಯಾಕಿಂಗ್ ಮಾಡ್ತಾಯಿದ್ರು. ಹತ್ರ ಹೋಗಿ, ಸರ್ ನನಗೆ ಮ್ಯಾಜಿಕ್ ಅಂದರೆ ಭಾಳ ಇಷ್ಟ, ನನಗೆ ಮ್ಯಾಜಿಕ್ ಹೇಳ್ಕೊಡ್ತೀರಾ ಸರ್ ಕೇಳಿದೆ. ಯಾವುದಪ್ಪ? ಅದೇ ಸರ್, 1, 2, 3, 4, 5 ಮತ್ತು 6 ನೋಟ್ ತೋರಿಸ್ತೀರಾ, ಅದನ್ನು ಹೀಗೆ 1, 2, 3 ನೋಟ್ ತೆಗೆದು ಬಿಸಾಕ್ತೀರಾ. ಆನಂತರ ಏನು ಮಣಮಣ ಅಂತ ಮಂತ್ರ ಹೇಳಿ ಮತ್ತೆ ಲೆಕ್ಕ ಮಾಡಬೇಕಿದೆ. 1, 2, 3, 4, 5 ಮತ್ತು 6 ನೋಟ್ ತೋರಿಸ್ತೀರಲ್ಲ ಸರ್, ಆ ಜಾದು ಸರ್ ಅಂತ ಹೇಳಿದೆ. ಭಾಳ ಖುಷಿ ಆಯ್ತು ಅವರಿಗೆ. ನಾನು ಇಂಟ್ರೆಸ್ಟ್ ನೋಡಿ ನನಗೆ ಹೇಳಿದ್ದು, ನೋಡಪ್ಪ ಮೊದಲು ಹೀಗೆ 1, 2, 3, 4, 5 ಮತ್ತು 6 ನೋಟ್ ಕೈಗೆ ತಗೋಬೇಕು. ಅದರಿಂದ ಹೀಗೆ ಎಲ್ಲರ ಎದುರುಗಡೆಗೆ 1, 2, 3 ನೋಟ್ ತೆಗೆದು ಬಿಸಾಕಬೇಕು. ಆ ನಂತರ ಹೇಳಬೇಕು ಮಂತ್ರ ಅಂತ ಹೇಳಿದ್ರು. ಆ ಮಂತ್ರ ಅಬ್ರಕಡಬ್ರ ಗಡಬಡ ಅಂತ. ಆ ಮಂತ್ರ ಹೇಳು, ಆಗ ನಿನಗೆ 1, 2, 3, 4, 5 ಮತ್ತು 6 ನೋಟು ಸಿಗುತ್ತೆ ಅಂತ ಹೇಳಿಕೊಟ್ರು. ಹಾಗಾಗಿ ಕಲಾಭಿಮಾನಿಗಳೇ, ಆ ದಿವಸ ಆ ಜಾದೂಗಾರರು ನನಗೆ ಹೇಳಿಕೊಟ್ಟಿರೋದ್ರಿಂದ ಇವತ್ತು ನನಗೆ ಈ ಮ್ಯಾಜಿಕ್ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ. ಇದರಲ್ಲಿ ನಾನು ನಿಮಗೆ ತೋರಿಸ್ತಿದ್ದೇನೆ. 1, 2, 3, 4, 5 ಮತ್ತು 6 ನೋಟು ತೆಗಿತಿದ್ದೇನೆ. ಹೀಗೆ ಭಾಳ ಸ್ಪಷ್ಟವಾಗಿ 1, 2 ಮತ್ತು 3 ನೋಟ್ ಹೇಳ್ತಿದ್ದೇನೆ. ಮಂತ್ರ ಅಬ್ರಕಡಬ್ರ ಗಡಬಡ. ತಿರ್ಗಾ 1, 2, 3, 4, 5 ಮತ್ತು 6 ನೋಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಸಂದಾಯ ಮಾಡ್ತಾ ಕಲಾಭಿಮಾನಿ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮ ರಾಜಾಂಗಣದಲ್ಲಿ ಸೇರಿರುವಂಥ ಇಷ್ಟು ಜನ ನೋಡುವುದರ ಜೊತೆಗೆ ಮಠದ ಲೈವ್ ಕಾರ್ಯಕ್ರಮದ ಮೂಲಕ ತುಂಬ ಜನ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಲೈವ್ ಮೂಲಕ ಕಾರ್ಯಕ್ರಮ ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರವನ್ನು ಸಂದಾಯ ಮಾಡ್ತಾ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದರೆ ಒಂದು ಸೂಚನೆ, ಈ ಲೈವ್ ಕಾರ್ಯಕ್ರಮ ನಮ್ಮ ಪೂರ್ತಿ ಕಾರ್ಯಕ್ರಮ ಲೈವ್ ಇರೋದಿಲ್ಲ. ಇನ್ನು ಸ್ವಲ್ಪ ಹೊತ್ತು ಮಾತ್ರ ಲೈವ್ ಇರುತ್ತೆ. ಆ ನಂತರ ಏನಿದ್ರು ಕೂಡ 2.5 ಗಂಟೆಗಳ ವಿಸ್ಮಯ ಜಾದೂ ಕಾರ್ಯಕ್ರಮ ಸೇರಿರುವಂಥ ರಾಜಾಂಗಣ ಸೇರಿದ ಜನರಿಗೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ, ತಾಂತ್ರಿಕ ಕಾರಣಗಳಿಂದ ಲೈವ್ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ನಿಲ್ಲಿಸ್ತೇನೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ. ಈಗ ಬನ್ನಿ ಕೊಡಿ ನನಗೆ ಒಂದು ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ರಶ್ಮಿತಾ, ಥ್ಯಾಂಕ್ ಯು ಸೊ ಮಚ್. ಈ ಬೆಳಿಗ್ಗೆ ಸಿದ್ಧತೆ ಮಾಡಬೇಕಾಗುತ್ತೆ. ನಮಗೆ ಭಾಳ ಬೇಗ ಬಂದ್ಬಿಡ್ತೇವೆ, ಹಾಗಾಗಿ ಪೇಪರ್ ನೋಡಲಿಕ್ಕೆ ಆಗುವುದಿಲ್ಲ. ನೀವು ಯಾರು ಬೇಜಾರು ಮಾಡ್ಕೊಳ್ಳೋದಿದ್ರು.
ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯಾ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ 0 ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿ ದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿ ದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ.
ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯಾ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ 0 ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿ ದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿ ದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ.
ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ 0 ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿ ದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿ ದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ.
ಮದ್ವೆದು ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ 0 ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ.
ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯಾ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು.